ಸರ್ವರಿಗೂ ಶುಭ ಸಂಜೆ. ರೋಟರಿ ಸಮುದಾಯದಳ ಕೊಲ್ಯ ಸೋಮೇಶ್ವರ, ಪ್ರವರ್ತಕರು ರೋಟರಿ ಕ್ಲಬ್ ಮಂಗಳೂರು ಪೂರ್ವ. ರೋಟರಿ ಸಮುದಾಯದಳ ಈ ನಮ್ಮ ಸಂಸ್ಥೆಯ ರಜತ ಸಂಭ್ರಮ 2025-26 ಈ ಒಂದು ವಿಶೇಷ ಕಾರ್ಯಕ್ರಮಕ್ಕೆ ಆಗಮಿಸಿದಂತಹ ಎಲ್ಲ ನಮ್ಮ ಸಂಸ್ಥೆಯ ಹಿತೈಷಿಗಳಿಗೆ ಸ್ವಾಗತವನ್ನು ಕೋರುತ್ತಾ, ರಜತ ಸಂಭ್ರಮ 2025-26 ಈ ಸಂಭ್ರಮದ ಸಂಜೆಯಲ್ಲಿ ಸಾಂಸ್ಕೃತಿಕ ಕಾರ್ಯಕ್ರಮದ ಅಂಗವಾಗಿ ದಾಸ ಸಂಕೀರ್ತನ ಕಾರ್ಯಕ್ರಮವು ವಿಶೇಷ ಮೆರುಗನ್ನು ನೀಡಲಿದೆ. ಈ ಸುಸಂದರ್ಭದಲ್ಲಿ ದಾಸ ಸಂಕೀರ್ತನ ಕಾರ್ಯಕ್ರಮವನ್ನು ನೆರವೇರಿಸಿಕೊಳ್ಳುವಂತಹ ಯುವ ಪ್ರತಿಭೆಗಳ ತಂಡ ಈ ಒಂದು ವೇದಿಕೆಯಲ್ಲಿ ಆಸೀನರಾಗಿದ್ದಾರೆ. ದಾಸ ಸಂಕೀರ್ತನ ಈ ಕಾರ್ಯಕ್ರಮದಲ್ಲಿ ಗಾಯಕಿಯಾಗಿ ಉದಯೋನ್ಮುಖ ಪ್ರತಿಭೆ ಕುಮಾರಿ ನಿಸ್ವನ ಶೆಟ್ಟಿ, ಅದೇ ರೀತಿ ಹಾರ್ಮೋನಿಯಂನಲ್ಲಿ ಕೀರ್ತನ್ ನಾಯ್ಗ, ತಬಲಾದಲ್ಲಿ ದರ್ಶನ್ ದೇವಾಡಿಗ ಮುಲ್ಕಿ ಹಾಗೂ ತಾಳದಲ್ಲಿ ಗಣಪತಿ ನಾಯ್ಕ್ ಈ ಕಲಾವಿದರು ನಮ್ಮ ಜೊತೆಯಲ್ಲಿದ್ದಾರೆ. ತಂಡದ ಎಲ್ಲ ಕಲಾವಿದರನ್ನ ಈ ಸಂಜೆಯಲ್ಲಿ ನಾವು ಈ ಸಂದರ್ಭದಲ್ಲಿ ಹೃತ್ಪೂರ್ವಕವಾಗಿ ರೋಟರಿ ಸಮುದಾಯದಳ ಕೊಲ್ಯ ಸೋಮೇಶ್ವರ ಹಾಗೂ ರೋಟರಿ ಕ್ಲಬ್ ಮಂಗಳೂರು ಪೂರ್ವದ ಅಧ್ಯಕ್ಷರು ಹಾಗೂ ಪದಾಧಿಕಾರಿಗಳ ಪರವಾಗಿ ಈ ಸಂದರ್ಭದಲ್ಲಿ ವೇದಿಕೆಗೆ ಸ್ವಾಗತಿಸುತ್ತಾ ಇದ್ದೇನೆ. ರೋಟರಿ ಸಮುದಾಯದಳ ಕೊಲ್ಯ ಇದರ ಅಧ್ಯಕ್ಷರಾದಂಥ ಶ್ರೀ ಸೀತಾರಾಮ್ ಎಸ್ ಕರ್ಕೇರ ತಾವು ಎಲ್ಲ ಕಲಾವಿದರಿಗೂ ಶಾಲು ಹಾಕಿ ಗೌರವಿಸಿ ಕಾರ್ಯಕ್ರಮಕ್ಕೆ ಸ್ವಾಗತಿಸಬೇಕಾಗಿ ವಿನಂತಿಸ್ತಾ ಇದ್ದೇನೆ. ವಿವಿಧ ವೇದಿಕೆಗಳಲ್ಲಿ ಬಹಳ ವಿಶಿಷ್ಟವಾದಂತಹ ಕಾರ್ಯಕ್ರಮವನ್ನು ನೀಡಿದಂತಹ ಈ ತಂಡಕ್ಕೆ ಇನ್ನಷ್ಟು ನಾವು ಪ್ರೋತ್ಸಾಹ ಹಾಗೂ ಪ್ರೇರಣೆಯನ್ನು ನೀಡುವ ಮುಖಾಂತರ ಈ ಸಂಜೆಯ ಕಾರ್ಯಕ್ರಮ ದಾಸ ಸಂಕೀರ್ತನ ಕಾರ್ಯಕ್ರಮಕ್ಕೆ ಎಲ್ಲ ಕಲಾವಿದರನ್ನ ಈ ಸುಸಂದರ್ಭದಲ್ಲಿ ಸ್ವಾಗತಿಸುತ್ತಾ ಕಾರ್ಯಕ್ರಮವನ್ನು ನಡೆಸಿಕೊಡಲು ತಮಗೆ ಅಪ್ಪಣೆ. शुभ सुखदायक
ತರಂಗ ಅಜ್ಞಾನಿಗಳ ಕೂಡೆ ಅಧಿಕ ಸ್ನೇಹಕ್ಕಿಂತ ಸುಜ್ಞಾನಿಗಳ ಕೂಡೆ ಜಗಳವೇಲೇಸು. ಅಜ್ಞಾನಿಗಳ ಕೂಡೆ ಅಧಿಕ ಸ್ನೇಹಕ್ಕಿಂತ ಸುಜ್ಞಾನಿಗಳ ಕೂಡೆ ಜಗಳವೇಲೇಸು. ಅಜ್ಞಾನಿಗಳ
ಶ್ರೀನಿವಾಸ ನಿನ್ನ ನೋಡಿ ಧನ್ಯನಾದೆನು ನಿನ್ನ ನೋಡಿ ಧನ್ಯನಾದೆನು ಶ್ರೀನಿವಾಸ ನಿನ್ನ ನೋಡಿ ಧನ್ಯನಾದೆನು ಪಕ್ಷಿವಾಹನ ಲಕ್ಷ್ಮೀರಮಣ ಪಕ್ಷಿವಾಹನ ಲಕ್ಷ್ಮೀರಮಣ ಲಕ್ಷವಿಟ್ಟು ನೋಡು ಪಾಂಡವ ಪಕ್ಷ ಲಕ್ಷವಿಟ್ಟು ನೋಡು ಪಾಂಡವ ಪಕ್ಷ ಸರ್ವದೈತ್ಯ ಶಿಕ್ಷಾ ನಿರಕ್ಷಿಸಿ ಕಮಲಾಕ್ಷ ನಿನ್ನ ನೋಡಿ ಧನ್ಯನಾದೆನು ಶ್ರೀನಿವಾಸ ನಿನ್ನ ನೋಡಿ ಧನ್ಯನಾದೆನು ದೇಶ ದೇಶ ತಿರುಗಿ ನಾನು ಆಶಬದ್ಧನಾದೆ ಸ್ವಾಮಿ ದೇಶ ದೇಶ ತಿರುಗಿ ನಾನು ಆಶಬದ್ಧನಾದೆ ಸ್ವಾಮಿ ದಾಸನು ನಾನಲ್ಲದೆ ದಾಸನು ನಾನಲ್ಲದೆ ಜಗದೀಶ ಶ್ರೀಶ ಶ್ರೀನಿವಾಸ ನಿನ್ನ ನೋಡಿ ಧನ್ಯನಾದೆನು ಶ್ರೀನಿವಾಸ ನಿನ್ನ ನೋಡಿ ಧನ್ಯನಾದೆನು ಕಂತು ಜನಕ ಕೇಳೋ ಇನ್ನ ಅಂತರಂಗದ ಆಸೆನೆಲ್ಲ ಕಂತು ಜನಕ ಕೇಳೋ ಇನ್ನ ಅಂತರಂಗದ ಆಸೆನೆಲ್ಲ ಅಂತರವಿಲ್ಲದೆ ಪಾಲಿಸೋ ಅಂತರವಿಲ್ಲದೆ ಪಾಲಿಸೋ ಶ್ರೀಕಾಂತ ಪುರಂದರ ವಿಠಲ ನಿನ್ನ ನೋಡಿ ಧನ್ಯನಾದೆನು ಶ್ರೀನಿವಾಸ ನಿನ್ನ ನೋಡಿ ಧನ್ಯನಾದೆನು ನಿನ್ನ ನೋಡಿ ಧನ್ಯನಾದೆನು ಶ್ರೀನಿವಾಸ ನಿನ್ನ ನೋಡಿ ಧನ್ಯನಾದೆನು 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 ಕ್ಷೀರಾಬ್ಧಿ ಕನ್ನಿಕೆ ಶ್ರೀ ಮಹಾಲಕುಮಿ ಹರಿಗೆ ನಿವಧುವಾಗಿ
क्षीराब्धि कन्निके श्री महालक्ष्मी आरिगे निवधुआदे क्षीराब्धि कन्निके आरिगे वधुआदे वधुआदे क्षीराब्धि कन्निके श्री महालक्ष्मी आरिगे वधुआदे आरिगे वधुआदे आरिगे वधुआदे आरिगे वधुआदे अंबुजाक्षी आरिगे वधुआदे क्षीराब्धि कन्निके क्षीराब्धि कन्निके श्री महालक्ष्मी आरिगे वधुआदे अंबुजाक्षी आरिगे वधुआदे शरधि बंदन रामचंद्र मूर्ति हो शरधि बंदन राम शरधि बंदन रामचंद्र मूर्ति हो परमात्मा अनंत पद्मनाभने हो परमात्मा अनंत पद्मनाभने हो सरसी जनाभ जनार्दन मूर्ति हो सरसी जनाभ जनार्दन मूर्ति हो ಎರಡು ಒಳೆಯ ರಂಗ ಎರಡು ಒಳೆಯ ರಂಗ ಎರಡು ಒಳೆಯ ರಂಗ ಪಟ್ಟಣದ ವಾಸವಾರಿಗೆ ವಧುವಾದೆ ಅಂಬುಜಾಕ್ಷಿ ಆರಿಗೆ ವಧುವಾದೆ ಮಲಯ ಜಗಂಧಿ ಬಿಂದು ಮಾಧವ ರಾಯಗೋ ಮಲಯ ಜಗಂಧಿ ಬಿಂದು ಮಾಧವ ರಾಯಗೋ ಸುಲಭ ದೇವರ ದೇವ ಪುರುಷೋತ್ತಮಗೋ ಸುಲಭ ದೇವರ ದೇವ ಪುರುಷೋತ್ತಮಗೋ ಫಲದಾಯಕ ನಿತ್ಯ ಮಂಗಳದಾಯಕವೋ ಫಲದಾಯಕ ನಿತ್ಯ ಮಂಗಳದಾಯಕವೋ ಚೆಲುವೆ ಚೆಲುವೆ ಚೆಲುವೆ
ಶಾರಂಗ ಪಾಣಿಗು ಶರಣಗತರ ಪೊರೆವ ಶಾರಂಗ ಪಾಣಿಗು ವರಗಳ ನೀವ ಶ್ರೀ ಶ್ರೀನಿವಾಸನಿಗು ವರಗಳ ನೀವ ಶ್ರೀ ಶ್ರೀನಿವಾಸನಿಗು ಗುರುಕುಲಾಂತಕ ನಮ್ಮ ರಾಜಗೋಪಾಲ ಗುರುಕುಲಾಂತಕ ನಮ್ಮ ರಾಜಗೋಪಾಲಗೋ ಗುರುಕುಲಾಂತಕ ನಮ್ಮ ರಾಜಗೋಪಾಲಗು ಸ್ಥಿರವಾಗಿ ಪೇಳು ಸ್ಥಿರವಾಗಿ ಪೇಳು ಪುರಂದರ ವಿಠಲಗೂ ಆದಿಗೆ ಬರುವಾದೆ ಅಂಬುಜಾಕ್ಷಿ ಆದಿಗೆ ಬರುವಾದೆ ಕ್ಷೀರಾಭಿಕನ್ನಿಕೆ ಕ್ಷೀರಾಭಿಕನ್ನಿಕೆ ಶ್ರೀ ಮಹಾಲಕ್ಷ್ಮಿ ಆದಿಗೆ ಬರುವಾದೆ ಅಂಬುಜಾಕ್ಷಿ ಆದಿಗೆ ಬರುವಾದೆ ಆದಿಗೆ ಬರುವಾದೆ ಆದಿಗೆ ಬರುವಾದೆ ಅಮ್ಮ ಕಮಲೇ ಕಮಲಾಲೇ ಕಮಲೇ ಕಮಲಾಲಯೇ ಕಮಲೇ ಕಮಲಾಲಯೇ ಕಮಲೇ ಕಮಲಾಲಯೇ ಕಮಲೇ ಕಮಲಾಲಯೇ ಕಮಲ ಭವಾದಿ ಸುರ ವಂದಿತ ಪದೇ ಕಮಲ ಭವಾದಿ ಸುರ ವಂದಿತ ಪದೇ ಕಮಲ ಭವಾದಿ ಸುರ ವಂದಿತ ಪದೇ ಕಮಲೇ ಕಮಲಾಲಯೇ ಕಮಲೇ ಕಮಲಾಲಯೇ ಕಮಲೇ ತ್ರಿಗುಣಾಭಿಮಾನಿಯೇ ತ್ರಿಗುಣಾಭಿಮಾನ್ ತ್ರಿಗುಣಾಭಿಮಾನ್ ತ್ರಿಗುಣಾಭಿಮಾನಿಯೇ ತ್ರಿಗುಣಾಭಿಮಾನಿಯೇ ಅಗಣಿತ ಗುಣಶ್ರೇಣಿ ತ್ರಿಗುಣಾಭಿಮಾನಿಯೇ ಅಗಣಿತ ಗುಣಶ್ರೇಣಿ ಭಗವಾನ ನಾರಾಯಣಿ ಭಗವಾನ ನಾರಾಯಣಿ ಹಗಲು ಇರುಳು ಹರಿಪದ ಯುಗ ತೋರಿಸೆ ಹಗಲು ಇರುಳು ಹರಿಪದ ಯುಗ ತೋರಿಸೆ ಹಗಲು ಇರುಳು ಹರಿಪದ ಯುಗ ತೋರಿಸೆ ಕಮಲೇ ಕಮಲಾಲಯೇ ಕಮಲೇ
भावत्रय रूपिणी कमल भवान्तकारिणी भावत्रय रूपिणी कमल भवान्तकारिणी विमल पदुम सरोवासिनी विमल पदुम सरोवासिनी विमल पदुम सरोवासिनी स्वामी तीर्थदिनित स्वामी तीर्थदिनित स्वामी तीर्थदिनित श्री वेंकटेशನ ರಾಣಿ स्वामी तीर्थदिनित श्री वेंकटेशನ ರಾಣಿ स्वामी तीर्थदिनित श्री वेंकटेशನ ರಾಣಿ ವೆಂಕಟೇಶ್ವರ ರಾಣಿ ಆ ಆ ಆ ಸ್ವಾಮಿ ತೀರ್ಥದಿನಿತ ಶ್ರೀ ವೆಂಕಟೇಶನ ರಾಣಿ ಸ್ವಾಮಿ ತೀರ್ಥದಿನಿತ ಶ್ರೀ ವೆಂಕಟೇಶನ ರಾಣಿ ಕಮಲ ಕಮಲಾಲಯೇ ಕಮಲೇ ಕಮಲಾಲಯೇ ಕಮಲೇ ಕಮಲಾಲಯೇ ಕಮಲ ಭವಾನಿ ಸುರವಂದಿತ ಪದೇ ಕಮಲ ಭವಾನಿ ಸುರವಂದಿತ ಪದೇ ಕಮಲ ಭವಾನಿ ಸುರವಂದಿತ ಪದೇ ಕಮಲ ಕಮಲಾಲಯೇ ಕಮಲೇ ಕಮಲಾಲಯೇ ಕಮಲೇ 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 ರಾಘವೇಂದ್ರ ರಾಘವೇಂದ್ರ ಮಂತ್ರಾಲಯ ನಿವಾಸ ಉತ್ತಮ ಹಂಸ ಮಂತ್ರಾಲಯ ನಿವಾಸ उत्तम हंस मंत्रालय निवास उत्तम हंस संताप परिहरिसि कोडु जनके लेस संताप परिहरिसि कोडु जनके लेस मंत्रालय निवास उत्तम हंस मंत्रालय निवास उत्तम हंस ಯತಿಗಳ ಶಿರೋರನ್ನ ಯೋಗ ಸಂಪನ್ನ ಯತಿಗಳ ಶಿರೋರನ್ನ ಯೋಗ ಸಂಪನ್ನ ಕ್ಷಿತಿಯೊಳಗೆ ನಿನಗೆ ಸರಿ ಕಾಣೆನು ಕ್ಷಿತಿಯೊಳಗೆ ನಿನಗೆ ಸರಿ ಕಾಣೆನು ನುತಿಸುವೆ ಭಕ್ತಿಯಲ್ಲಿ ಬಿಡದೆ ನುತಿಸುವೆ ಭಕ್ತಿಯಲ್ಲಿ ಬಿಡದೆ ನುತಿಸುವೆ ಭಕ್ತಿಯಲ್ಲಿ ಬಿಡದೆ
ಜಪಶೀಲ ಗುಣಗಣಾಂಬುಧಿ ಜಪಶೀಲ ಗುಣಗಣಾಂಬುಧಿ ಪುಣ್ಯದ ಬುದ್ಧಿ ಕೃಪೆ ಮಾಡಿ ಕೊಡು ಗುರುವೇ ಕೃಪೆ ಮಾಡಿ ಕೊಡು ಗುರುವೇ ಕೃಪೆ ಮಾಡಿ ಕೊಡು ಗುರುವೇ ಶಿಷ್ಯ ಸುರತರುವೇ ಮಂತ್ರಾಲಯ ನಿವಾಸ ಉತ್ತಮ ಹಂಸ ಮಂತ್ರಾಲಯ ನಿವಾಸ ಉತ್ತಮ ಹಂಸ ವರಜ ತೀರದಲ್ಲಿದ್ದ ವರಜ ತೀರದಲ್ಲಿದ್ದ ಸುಪ್ರಸಿದ್ಧ ಮರುತಮತಾಂಬುಧಿ ಸೋಮನಿ ಸೀಮಾ ಮರುತಮತಾಂಬುಧಿ ಸೋಮನಿ ಸೀಮಾ ಸರಸಿಜಾಪತಿ ಸರಸಿಜಾಪತಿ ನಮ್ಮ ವಿಜಯ ವಿಠಲನಲ್ಲಿ ನಮ್ಮ ವಿಜಯ ವಿಠಲ ನಮ್ಮ ವಿಜಯ ವಿಠಲ ನಮ್ಮ ವಿಜಯ ವಿಠಲನಲ್ಲಿ ಸ್ಮರಿಸುವ ಸುರೇಂದ್ರ ಸುತ ರಾಘವೇಂದ್ರ ಮಂತ್ರಾಲಯ ನಿವಾಸ ಉತ್ತಮ ಹಂಸ ಮಂತ್ರಾಲಯ ನಿವಾಸ ಉತ್ತಮ ಹಂಸ ಸಂತಾಪ ಪರಿಹರಿಸಿ ಕೊಡು ಜನಕ್ಕೆ ಲೇಸ ಸಂತಾಪ ಪರಿಹರಿಸಿ ಕೊಡು ಜನಕ್ಕೆ ಲೇಸ ಮಂತ್ರಾಲಯ ನಿವಾಸ ಉತ್ತಮ ಹಂಸ ಮಂತ್ರಾಲಯ 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 ನಿವಾಸ ಉತ್ತಮ ಹಂಸ ಬಂಧುಗಳೇ, ರೋಟರಿ ಸಮುದಾಯ ದಳ ಕೊಲ್ಯ ಸೋಮೇಶ್ವರ, ಪ್ರವರ್ತಕರು ರೋಟರಿ ಕ್ಲಬ್ ಮಂಗಳೂರು ಪೂರ್ವ, ರೋಟರಿ ಸಮುದಾಯ ದಳದ ರಜತ ಸಂಭ್ರಮ 2025-26 ಈ ಒಂದು ಸಂಭ್ರಮದ ಸಂಜೆಯಲ್ಲಿ ಈವರೆಗೆ ದಾಸ ಸಂಕೀರ್ತನೆಯನ್ನು ನೆರವೇರಿಸಿಕೊಟ್ಟಂತಹ ಉದಯೋನ್ಮುಖ ಪ್ರತಿಭೆ ಕುಮಾರಿ ನಿಸ್ವನ ಶೆಟ್ಟಿ ಹಾಗೂ ಹಾರ್ಮೋನಿಯಮಲ್ಲಿ ಕೀರ್ತನ್ ನಾಯಕ್ ಮಾಡೂರು, ತಬಲಾದಲ್ಲಿ ದರ್ಶನ್ ದೇವಾಡಿಗ ಮುಲ್ಕಿ ಹಾಗೂ ತಾಳ ಇದರಲ್ಲಿ ಬಿ ಗಣಪತಿ ನಾಯ್ಕ್ ಇವರು ಸಹಕರಿಸಿರುವರು. ದಾಸ ಸಂಕೀರ್ತನೆಯನ್ನು ನೆರವೇರಿಸಿದಂತಹ ಈ ತಂಡದ ಗಾಯಕಿಯಾದಂತಹ ಕುಮಾರಿ ನಿಸ್ವನ ಶೆಟ್ಟಿ ನಮಗೆ ಬಹಳ ಹೆಮ್ಮೆ ಆಗ್ತದೆ. ಯಾಕಂತ ಹೇಳಿದರೆ ನಮ್ಮ ರೋಟರಿ ಸಮುದಾಯ ದಳದ ಮಾಜಿ ಅಧ್ಯಕ್ಷರಾದಂತಹ ಹರೀಶ್ ಶೆಟ್ಟಿ ನೀಲಿಪಾಲು ಹಾಗೂ ಶ್ರೀಮತಿ ಸದಸ್ಯರಾದಂತಹ ಶ್ರೀಮತಿ ವಸುಂಧರಾ ಹರೀಶ್ ಶೆಟ್ಟಿ ಈ ಕಲಾವಿದ ದಂಪತಿಗಳ ಸುಪುತ್ರಿ ಎಂದು ಹೇಳಲಿಕ್ಕೆ ನಮಗೆ ಬಹಳ ಹೆಮ್ಮೆ ಆಗ್ತದೆ. ರೋಟರಿಯ ಈ ಒಂದು ಕಾರ್ಯಕ್ರಮದಲ್ಲಿ ಪ್ರಥಮ ಈ ಒಂದು ದಾಸ ಸಂಕೀರ್ತನೆಯನ್ನು ನೆರವೇರಿಸಿದ್ದೇವೆ. ದಾಸ ಸಂಕೀರ್ತನೆಯನ್ನು ನೆರವೇರಿಸಿದಂತಹ ತಂಡದ ಎಲ್ಲ ಕಲಾವಿದ ಸದಸ್ಯರಿಗೆ ನಮ್ಮ ರೋಟರಿ ಸಮುದಾಯ ದಳ ಹಾಗೂ ರೋಟರಿ ಕ್ಲಬ್ ಮಂಗಳೂರು ಪೂರ್ವದ ಪರವಾಗಿ ಹೃತ್ಪೂರ್ವಕ ವಂದನೆಗಳನ್ನು ಅರ್ಪಿಸ್ತಾ ಇದ್ದೇವೆ. ಅದೇ ರೀತಿ ಹಾರ್ಮೋನಿಯಮಲ್ಲಿ ಸಹಕರಿಸಿದಂತಹ ಕಲಾವಿದರಾದಂತಹ ಕೀರ್ತನ್ ನಾಯ್ಕ್ ಮಾಡೂರು ಇವರು ಕೂಡ ತೆಂಕುತಿಟ್ಟು ಯಕ್ಷಗಾನ ರಂಗದ ಮೇರು ಸಾಧಕರಾದಂತಹ ಹರಿಶ್ಚಂದ್ರ ನಾಯ್ಕ್ ಮಾಡೂರು ಇವರ ಸುಪುತ್ರನಾಗಿದ್ದುಕೊಂಡು ಇವರೆಲ್ಲರೂ ಹಿಂದೂಸ್ತಾನಿ ಸಂಗೀತ ಕ್ಷೇತ್ರದ ಹೆಸರಾಂತ ಗುರುಗಳಾದಂತಹ ಅಮಿತ್ ಕುಮಾರ್ ಬೆಂಗ್ರೆ ಇವರ ಶಿಷ್ಯರಾಗಿದ್ದುಕೊಂಡು ಸಂಗೀತ ಕ್ಷೇತ್ರದಲ್ಲಿ ತರಬೇತಿಯನ್ನು ಪಡೆಯುತ್ತಾ ಇದ್ದಾರೆ. ಇವರ ಕಲಾ ಭವಿಷ್ಯವು ಇನ್ನಷ್ಟು ಉಜ್ವಲವಾಗಲೆಂದು ನಾವು ಈ ಸಂದರ್ಭದಲ್ಲಿ ಪ್ರಾರ್ಥನೆಯನ್ನು ಮಾಡುತ್ತಾ ಈ ಒಂದು ಕಾರ್ಯಕ್ರಮವನ್ನು ಈ ಸಂದರ್ಭದಲ್ಲಿ ನೀಡಿದ್ದಕ್ಕಾಗಿ ತಂಡದ ಎಲ್ಲ ಸದಸ್ಯರಿಗೆ ಕೃತಜ್ಞತೆಗಳನ್ನು ಅರ್ಪಿಸುತ್ತಾ ಇದ್ದೇವೆ. ವಂದನೆಗಳು.
ಬಂಧುಗಳೇ, ಇದೀಗ ನಮ್ಮ ಈ ಕಾರ್ಯಕ್ರಮಕ್ಕೆ ಬಂದಂತಹ ಅತಿಥಿಗಳು ನಮ್ಮ ಜೊತೆಯಾಗಿದ್ದಾರೆ. ಎಲ್ಲ ಬಂಧುಗಳು ಹಿತೈಷಿಗಳು ಕೂಡ ನಮ್ಮ ಜೊತೆಯಾಗಿದ್ದಾರೆ. ರೋಟರಿ ಸಮುದಾಯ ದಳ ಕೊಲ್ಯ ಸೋಮೇಶ್ವರ ಕಳೆದ 2.5 ದಶಕಗಳ ಹಿಂದೆ ಪ್ರಾರಂಭಗೊಂಡು ಸೇವೆ ಎಂಬ ಯಜ್ಞದಲ್ಲಿ ತಮ್ಮನ್ನು ತಾವೇ ತೊಡಗಿಸಿಕೊಂಡಂತಹ ಅರ್ಪಣಾ ಸೇವಾ ಮನೋಭಾವದ ನಮ್ಮ ತಂಡವು ನಿರಂತರವಾಗಿ ಮಾಡುತ್ತಿರುವ ಸೇವಾ ಚಟುವಟಿಕೆಗಳ ಪಯಣಕ್ಕಿಂದು 25 ವರ್ಷಗಳು ತುಂಬಿದ ಹರುಷ. ಇದೀಗ ಈ ಸಂಭ್ರಮದಲ್ಲಿ ನಾವಿದ್ದೇವೆ. ನಮ್ಮ ಸಂಸ್ಥೆಯ ರಜತ ಸಂಭ್ರಮ 2025-26 ಈ ಕಾರ್ಯಕ್ರಮಕ್ಕೆ ಆಗಮಿಸಿದ ಎಲ್ಲ ಅತಿಥಿಗಳಿಗೆ ನಾವು ಈ ಸಂದರ್ಭದಲ್ಲಿ ವಂದನೆಗಳನ್ನು ಸಲ್ಲಿಸುತ್ತಾ, ಇದೀಗ ಸಭಾ ಕಾರ್ಯಕ್ರಮಕ್ಕೆ ಆಗಮಿಸಿದಂತಹ ಕಾರ್ಯಕ್ರಮದ ಮುಖ್ಯ ಅತಿಥಿಗಳು ಶ್ರೀ NG ಮೋಹನ್, ಸಾಹಿತಿಗಳು ಮತ್ತು ಸದಸ್ಯರು ಪಿಲಿಕುಳ ನಿಸರ್ಗಧಾಮ ಸಮಿತಿ ಮಂಗಳೂರು. ಅದೇ ರೀತಿ PDG ರೋಟೇರಿಯನ್ MD ಪ್ರಕಾಶ್ ಕಾರಂತ್, ಅಸಿಸ್ಟೆಂಟ್ ರೀಜಿಯನಲ್ ಪಬ್ಲಿಕ್ ಇಮೇಜ್ ಕೋಆರ್ಡಿನೇಟರ್ ರೋಟೇರಿಯನ್ MPHF CA ಶಾಂತರಾಮ್ ಶೆಟ್ಟಿ, ಅಸಿಸ್ಟೆಂಟ್ ಗವರ್ನರ್ ಝೋನ್ 2 RI ಡಿಸ್ಟ್ರಿಕ್ಟ್ 3181, ರೋಟೇರಿಯನ್ ರಾಘವೇಂದ್ರ ನೆಲ್ಲಿಕಟ್ಟೆ ಅಧ್ಯಕ್ಷರು ರೋಟರಿ ಕ್ಲಬ್ ಮಂಗಳೂರು ಪೂರ್ವ, ರೋಟೇರಿಯನ್ ಆನಂದ್ ಶೆಟ್ಟಿ, ಡಿಸ್ಟ್ರಿಕ್ಟ್ ಚೇರ್ಮನ್ RCC RI ಡಿಸ್ಟ್ರಿಕ್ಟ್ 3181, ರೋಟೇರಿಯನ್ ಧೀರಜ್ ಶೆಟ್ಟಿ, ಕಾರ್ಯದರ್ಶಿ ರೋಟರಿ ಕ್ಲಬ್ ಮಂಗಳೂರು ಈಸ್ಟ್, ರೋಟೇರಿಯನ್ ಜಯಕುಮಾರ್ ಕೊಲ್ಯ, ಚೇರ್ಮನ್ RCC ರೋಟರಿ ಕ್ಲಬ್ ಮ್ಯಾಂಗ್ಳೂರು ಈಸ್ಟ್. ಎಲ್ಲ ಅತಿಥಿ ಗಣ್ಯರನ್ನ ರೋಟರಿ ಸಮುದಾಯ ದಳ ಕೊಲ್ಯ ಸೋಮೇಶ್ವರ ಅಧ್ಯಕ್ಷರಾದಂತಹ ಶ್ರೀ ಸೀತಾರಾಮ್ S ಕರ್ಕೇರ ಹಾಗೂ ಕಾರ್ಯದರ್ಶಿ ಜಯದೇವ್ ಕೊಲ್ಯ ತಾವು ವೇದಿಕೆಗೆ ಆಹ್ವಾನಿಸಬೇಕಾಗಿ ಸಂದರ್ಭದಲ್ಲಿ ವಿನಂತಿಯನ್ನ ಮಾಡುತ್ತಾ ಇದ್ದೇನೆ. ಇದೀಗ ಕೊರಳ ಲಾಂಛನ ಧರಿಸುವುದು ಸಾರ್ಜೆಂಟ್ ಆರ್ಮ್ ಅಶೋಕ್ ಕುಮಾರ್ ಪರ್ಯತ್ತೂರು ಹಾಗೂ ರೋಟೇರಿಯನ್ ಪ್ರದೀಪ್ ಕುಮಾರ್. ಸಭೆಯನ್ನು ಸುಸ್ಥಿತಿಗೆ ತರುವುದು. ವಂದನೆಗಳು. ಕಾರ್ಯಕ್ರಮದ ಪ್ರಾರಂಭದಲ್ಲಿ ದೇವರನ್ನ ಸ್ತುತಿಸುವುದು ಚಿನ್ಮಯ್ ಕೋಟ್ಯಾನ್ ಇವರು. ಗಜಾನನಯುತಂ ಗಣೇಶ್ವರಂ ಗಜಾನನಯುತಂ ಗಣೇಶ್ವರಂ ಭಜಾಮಿ ಸತತಂ ಸುರೇಶ್ವರಂ ಶ್ರೀ ಗಜಾನನಯುತಂ ಗಣೇಶ್ವರಂ ಅಜೇಂದ್ರ ಪೂಜಿತ ವಿಘ್ನೇಶ್ವರಂ ಅಜೇಂದ್ರ ಪೂಜಿತ ವಿಘ್ನೇಶ್ವರಂ ಗಣಾದಿ ಸನ್ನುತ ಪದ ಪದ್ಮಕರಂ ಗಣಾದಿ ಸನ್ನುತ ಪದ ಪದ್ಮಕರಂ ಕುಂಜರ ಬಂಜರ ಚತುರತರಕರಂ ಗುರುಗುಹಾದಿನುತ ಪ್ರಣವಾಕಾರಂ ಗಜಾನನಯುತಂ ಗಣೇಶ್ವರಂ ಭಜಾಮಿ ಸತತಂ ಸುರೇಶ್ವರಂ ಶ್ರೀ ಗಜಾನನಯುತಂ ಗಣೇಶ್ವರಂ ಗಣೇಶ್ವರಂ ಗಣೇಶ್ವರಂ. ಭಕ್ತಿಯ ಪ್ರಾರ್ಥನೆಗೆ ನಲ್ಮೆಯ ವಂದನೆಗಳು. ಬಂಧುಗಳೇ, ರಜತ ಸಂಭ್ರಮ 2025-26 ಈ ಒಂದು ವಿಶಿಷ್ಟವಾದ ಕಾರ್ಯಕ್ರಮಕ್ಕೆ ಆಗಮಿಸಿದಂತಹ ಎಲ್ಲ ಗಣ್ಯರನ್ನು
ನಮ್ಮ ರೋಟರಿ ಸಮುದಾಯದಳ ಕೊಲ್ಯ ಈ ನಮ್ಮ ಸಂಸ್ಥೆಯ ಅಧ್ಯಕ್ಷರಾದಂತಹ ಶ್ರೀಯುತ ಸೀತಾರಾಮ್ ಎಸ್ ಕರ್ಕೇರ ತಾವು ಸ್ವಾಗತಿಸಬೇಕಾಗಿ ವಿನಂತಿಯನ್ನು ಮಾಡ್ತಾ ಇದ್ದೇನೆ. ಎಲ್ಲರಿಗೂ ನಮಸ್ಕಾರ. ಮಾನ್ಯ ವೇದಿಕೆಯ ಗೌರವಾನ್ವಿತ ಮುಖ್ಯ ಅತಿಥಿಗಳೇ, ಪ್ರಿಯ ರೋಟೇರಿಯನ್ ಸ್ನೇಹಿತರೆ ಮತ್ತು ಈ ಸಂಜೆಯನ್ನು ಇನ್ನಷ್ಟು ವಿಶೇಷವಾಗಿಸಲು ಇಲ್ಲಿ ಸೇರಿರುವ ಎಲ್ಲ ಗಣ್ಯರೇ, ನಿಮ್ಮೆಲ್ಲರಿಗೂ ಹೃದಯಪೂರ್ವಕ ಸ್ವಾಗತ. ಇಂದು ಈ ಸಂಜೆಯ ಸಾಮಾನ್ಯ ಕಾರ್ಯಕ್ರಮದ ಸಂಜೆಯಲ್ಲ, ಇದು ಸೇವೆಯನ್ನು ಸಂಭ್ರಮಿಸುವ ಸಂಜೆ, ಸ್ನೇಹವನ್ನು ಮರುಸ್ಮರಿಸುವ ಕ್ಷಣ ಮತ್ತು ಮಾನವೀಯ ಮೌಲ್ಯಗಳನ್ನು ಗೌರವಿಸುವ ವೇದಿಕೆ. ಚೇಂಜಿಂಗ್ ದ ವರ್ಲ್ಡ್ ಥ್ರೂ ಸರ್ವಿಸ್ ಪ್ರಾಜೆಕ್ಟ್ ಎಂಬ ಧ್ಯೇಯವಾಕ್ಯವನ್ನು ಮಾತಿನಲ್ಲಿ ಅಷ್ಟೇ ಅಲ್ಲ, ಬದುಕಿನಲ್ಲಿ ಆನಂದಿಸುತ್ತಾ ಬಂದಿರುವ ರೋಟರಿ ಕುಟುಂಬದ ರಜತ ಸಂಭ್ರಮ 2025-26 ಕಾರ್ಯಕ್ರಮಕ್ಕೆ ನಿಮಗೆಲ್ಲರಿಗೂ ಮತ್ತೊಮ್ಮೆ ಹಾರ್ದಿಕ ಸ್ವಾಗತ. ಈ ಕಾರ್ಯಕ್ರಮಕ್ಕೆ ಮುಖ್ಯ ಅತಿಥಿಗಳಾಗಿ ನಮ್ಮೊಂದಿಗಿರುವ ಸಾಹಿತಿಗಳು ಮತ್ತು ಪಿಲಿಕುಳ ನಿಸರ್ಗಧಾಮ ಸಮಿತಿಯ ಸದಸ್ಯರಾದ NG ಮೋಹನ್ ಅವರೇ, ನಿಮ್ಮ ಉಪಸ್ಥಿತಿ ಈ ಸಂಜೆಗೆ ಗೌರವವನ್ನು, ನಮ್ಮ ಮುಂದಿನ ಪಯಣಕ್ಕೆ ಪ್ರೇರಣೆಯನ್ನು ನೀಡಿದೆ. ನಿಮ್ಮ ಅಮೂಲ್ಯ ಸಮಯಕ್ಕೆ ನಾವು ಅತ್ಯಂತ ಕೃತಜ್ಞರಾಗಿದ್ದೇವೆ. ನಿಮಗೆ ರೋಟರಿ ಸಮುದಾಯದಳ ಕೊಲ್ಯ ಸೋಮೇಶ್ವರ ಇದರ ರಜತ ಸಂಭ್ರಮದ ಪರವಾಗಿ ಹೃತ್ಪೂರ್ವಕವಾಗಿ ಸ್ವಾಗತಿಸುತ್ತಿದ್ದೇನೆ. ನಮ್ಮ ಮಧ್ಯೆ ಸದಾ ಇದ್ದು ಮಾರ್ಗದರ್ಶನ ನೀಡುತ್ತಿರುವ ಅಸಿಸ್ಟೆಂಟ್ ರೀಜನಲ್ ಪಬ್ಲಿಕ್ ಇಮೇಜ್ ಕೋಆರ್ಡಿನೇಟರ್ ಆದ PDG ರೋಟೇರಿಯನ್ MD ಪ್ರಕಾಶ್ ಕಾರಂತ್ರವರೇ, ರೋಟರಿಯಲ್ಲಿ ಸೇವೆ ಎಂದರೆ ಏನು ಎಂಬುದನ್ನು ನಮ್ಮೆಲ್ಲರಿಗೂ ಸ್ಪಷ್ಟವಾಗಿ ತೋರಿಸಿದವರು ನೀವು. ನಿಮ್ಮ ಅನುಭವ ಮತ್ತು ಆಶೀರ್ವಾದಗಳಿಗೆ ನಮ್ರ ವಂದನೆಗಳು. ನಿಮಗೆ ರೋಟರಿ ಸಮುದಾಯದಳ ಕೊಲ್ಯ ಸೋಮೇಶ್ವರ ಇದರ ರಜತ ಸಂಭ್ರಮದ ಪರವಾಗಿ ಹಾರ್ದಿಕವಾಗಿ ಸ್ವಾಗತಿಸಿದ್ದೇನೆ. ರೋಟರಿ ಕ್ಲಬ್ ಮಂಗಳೂರು ಪೂರ್ವದ ಅಧ್ಯಕ್ಷರಾದ ರೋಟೇರಿಯನ್ ರಾಘವೇಂದ್ರ ನೆಲ್ಲಿಗಟ್ಟೆ ಅವರೇ, ರೋಟರಿ ಕ್ಲಬ್ ಮ್ಯಾಂಗ್ಳೂರು ಈಸ್ಟ್ ಹಾಗೂ ರೋಟರಿ ಸಮುದಾಯದಳ ಕೊಲ್ಯ ಸೋಮೇಶ್ವರಕ್ಕೆ ನೀವು ನೀಡುತ್ತಿರುವ ನಾಯಕತ್ವ ಈ ಕ್ಲಬ್ಬಿನ ಸೇವಾ ಸಂಸ್ಕೃತಿಯನ್ನು ಇನ್ನಷ್ಟು ಬಲಗೊಳಿಸಿದೆ. ನಿಮ್ಮ ಸೇವಾ ಮನೋಭಾವಕ್ಕೆ ಅಭಿನಂದನೆಗಳು. ನಿಮಗೆ ರೋಟರಿ ಸಮುದಾಯದಳ ಕೊಲ್ಯ ಇದರ ಪರವಾಗಿ ಹೃತ್ಪೂರ್ವಕ ಸ್ವಾಗತವನ್ನು ಬಯಸ್ತೇನೆ. ಡಿಸ್ಟ್ರಿಕ್ಟ್ ಚೇರ್ಮನ್ RCC RI ಡಿಸ್ಟ್ರಿಕ್ಟ್ 3181ರ ರೋಟೇರಿಯನ್ ಆನಂದ ಶೆಟ್ಟಿ ಅವರೇ, ಸಮುದಾಯ ಸೇವೆ ಎಂದರೆ ಮಾತಲ್ಲ, ಕಾರ್ಯ ಎಂಬುದನ್ನು ನಿಮ್ಮ ಕೆಲಸದ ಮೂಲಕ ನೀವು ಪ್ರತಿದಿನ ಸಾಬೀತುಪಡಿಸುತ್ತಿದ್ದೀರಿ. ನಿಮಗೆ ರೋಟರಿ ಸಮುದಾಯದಳ ಕೊಲ್ಯ ಸೋಮೇಶ್ವರ ಇದರ ರಜತ ಸಂಭ್ರಮದ ಪರವಾಗಿ ಹಾರ್ದಿಕವಾಗಿ ಸ್ವಾಗತಿಸುತ್ತಿದ್ದೇನೆ. ರೋಟರಿ ಕ್ಲಬ್ ಮಂಗಳೂರು ಪೂರ್ವದ ಕಾರ್ಯದರ್ಶಿ ರೋಟೇರಿಯನ್ ಧೀರಜ್ ಶೆಟ್ಟಿ ಅವರೇ, ಯಾವುದೇ ಸಂಸ್ಥೆಗೆ ಯಶಸ್ಸಿನ ಹಿಂದೆ ಒಬ್ಬ ಶಿಸ್ತಿನ ಸಂಘಟಕನಿರ್ತಾರೆ. ಈ ನಮ್ಮ ಕ್ಲಬ್ಬಿನಲ್ಲಿ ಆ ಪಾತ್ರವನ್ನು ನೀವು ಅಚ್ಚುಕಟ್ಟಾಗಿ ನಿರ್ವಹಿಸುತ್ತಿದ್ದೀರಿ. ನಿಮಗೆ ರೋಟರಿ ಸಮುದಾಯದ ಕೊಲ್ಯ ಇದರ ಪರವಾಗಿ ರಜತ ಸಂಭ್ರಮದ ಪರವಾಗಿ ಹೃತ್ಪೂರ್ವಕ ಸ್ವಾಗತವನ್ನು ವಹಿಸುತ್ತೇನೆ. ರೋಟರಿ ಕ್ಲಬ್ ಮಂಗಳೂರು ಪೂರ್ವದ RCC ಚೇರ್ಮನ್ ರೋಟೇರಿಯನ್ ಜಯಕುಮಾರ್ ಕೊಲ್ಯ ಅವರೇ, ರೋಟರಿ ಸಮುದಾಯ ದಳಕ್ಕೆ ಸುಮಾರು 25 ವರ್ಷಗಳ ಕಾಲ ಸತತ ಬೆಂಬಲ, ಮಾರ್ಗದರ್ಶನ ಮತ್ತು ಪ್ರೇರಣೆ ನೀಡಿದೆ. ಸೇವೆ ಎಂಬುದು ಸನ್ಮಾನಗಳ ಹೃದಯವನ್ನು ತಮ್ಮ ಜೀವನದಲ್ಲಿ ಮೌಲ್ಯವನ್ನಾಗಿ ಮಾಡಿಕೊಂಡವರು. ನಿಮ್ಮ ನೇತೃತ್ವ ಮತ್ತು ಸಮರ್ಪಣಾ ಕಾರಣದಿಂದ ರೋಟರಿ ಸಮುದಾಯದಳ ಕೊಲ್ಯ ಸೋಮೇಶ್ವರ ಹುಟ್ಟಿತು. ಸಮಾಜ ಸೇವೆಗೆ ಹೊಸ ದಿಕ್ಕು ದೊರೆತಿದೆ ಮತ್ತು ಅನೇಕ ಯುವ ಹಾಗೂ ಹಿರಿಯ ರೋಟೇರಿಯನ್ಗಳು ಸೇವೆಗಾಗಿ ತಮ್ಮ ಹೃದಯವನ್ನು ಬಿಚ್ಚುವ ಪ್ರೇರಣೆ ಪಡೆದಿದ್ದಾರೆ. ನಿಮ್ಮ 25 ವರ್ಷಗಳ ಸೇವಾ ಪಯಣವು ಮಾತ್ರ ಕಾರ್ಯವಲ್ಲ, ಆಯ್ದ ಮಾರ್ಗದರ್ಶನ ಹಾದಿ, ಆಸಕ್ತರಿಗೆ ದೀಪ, ಸೇವೆಗೆ ಸಾರ್ಥಕತೆಯ ಸಂಕೇತವಾಗಿದೆ. ನಿಮ್ಮ ಶ್ರದ್ಧೆ, ಬದ್ಧತೆ ಮತ್ತು ಉದಾರತೆ ನಮ್ಮೆಲ್ಲರಿಗೂ ಮಾದರಿಯಾಗಿದೆ. ಈ ಹೊತ್ತಿಗೆ ಮಾತ್ರವಲ್ಲ, ಇರುವ ಎಲ್ಲ ಭವಿಷ್ಯದ ಸೇವಾ ಪಯಣದಲ್ಲಿ ನಿಮ್ಮ ಮಾರ್ಗದರ್ಶನ ಶಾಶ್ವತ ಬೆಳಕು. ಇಂತಹ ಸೇವಾ ಹೃದಯ ಮತ್ತು ಮಾರ್ಗದರ್ಶಕರಿಗಾಗಿ ನಾವು ಗೌರವ, ಕೃತಜ್ಞತೆ ಮತ್ತು ಹೃದಯಪೂರ್ವಕ ಸ್ವಾಗತವನ್ನು ಸಲ್ಲಿಸುತ್ತಿದ್ದೇನೆ. ಇಂದು ರಜತ ಸಂಭ್ರಮದಲ್ಲಿ ದಾಸ ಕೀರ್ತನೆ ಮಾಡಿದಂತಹ ನಿಶ್ಚನ ಶೆಟ್ಟಿ ಅವರ ತಂಡಕ್ಕೆ ಸ್ವಾಗತವನ್ನು ಕೋರುತ್ತೇನೆ. ರೋಟರಿ ಸಮುದಾಯದ ಕೊಲ್ಯ ಸೋಮೇಶ್ವರ ಇದರ ರಜತ ಸಂಭ್ರಮಕ್ಕೆ ಬಂದಿರುವಂತಹ
ರೋಟರಿ ಕ್ಲಬ್ ಮಂಗಳೂರು ಪೂರ್ವದ ಅಧ್ಯಕ್ಷರಿಗೆ ಹಾಗೂ ಸದಸ್ಯರಿಗೆ ಹಾಗೂ ಕುಟುಂಬಗಳಿಗೆ ಮಕ್ಕಳಿಗೂ ಆತ್ಮೀಯ ಸ್ವಾಗತವನ್ನು ಬಯಸುತ್ತೇನೆ. ಈ ಸಮಾರಂಭಕ್ಕೆ ಬಂದಂತಹ ರೋಟರಿ ಸಮುದಾಯ ದಳದ ಸದಸ್ಯರಿಗೂ ಹಾಗೂ ಕುಟುಂಬದ ಸದಸ್ಯರಿಗೂ ಹಾರ್ದಿಕವಾಗಿ ಸ್ವಾಗತಿಸುತ್ತಿದ್ದೇನೆ. ನಮ್ಮ ವಿಶೇಷ ಆಹ್ವಾನವನ್ನು ಸ್ವೀಕರಿಸಿ ಬಂದಂತಹ ಎಲ್ಲ ಅತಿಥಿಗಳಿಗೂ ಸನ್ಮಿತ್ರರಿಗೂ ಹೃತ್ಪೂರ್ವಕವಾದ ಸ್ವಾಗತವನ್ನು ಬಯಸುತ್ತೇನೆ. ನಮ್ಮ ಸಮಾರಂಭಕ್ಕೆ ಬಂದಂತಹ ಮಾಧ್ಯಮ ಮಿತ್ರರಿಗೂ ಸ್ವಾಗತವನ್ನು ನೀಡುತ್ತೇನೆ. ರೋಟರಿ ಎಂದರೆ ಕೇವಲ ಸಂಸ್ಥೆಯಲ್ಲ, ಅದು ನೋವಿಗೆ ಸ್ಪಂದಿಸುವ ಮನಸ್ಸು, ಆಸಕ್ತರಿಗೆ ಕೈ ಜೋಡಿಸುವ ಹೃದಯ ಮತ್ತು ಸಮಾಜಕ್ಕೆ ಬೆಳಕಾಗುವ ಆಸೆ. ಈ ರಜತ ಸಂಭ್ರಮ ನಮಗೆಲ್ಲರಿಗೂ ಹೊಸ ಉತ್ಸಾಹ, ಹೊಸ ಹೊಣೆಗಾರಿಕೆ ಮತ್ತು ಸಮಾಜದ ಹಿತಕ್ಕಾಗಿ ಇನ್ನಷ್ಟು ಬದ್ಧತೆಯನ್ನು ನೀಡಲಿ ಎಂಬುದು ನಮ್ಮ ಆಶಯ. ಈ ಸಾರ್ಥಕ ಸಂಧಿಗೆ ಸಾಕ್ಷ್ಯಗಳು ಆಗಮಿಸಿದ ಪ್ರತಿಯೊಬ್ಬರಿಗೂ ನಮ್ಮ ರೋಟರಿ ಕುಟುಂಬದ ಪರವಾಗಿ ಹೃದಯ ತುಂಬಿದ ಸ್ವಾಗತ ಎಂಬ ಭಾವನೆಯೊಂದಿಗೆ ನಿಮ್ಮೆಲ್ಲರಿಗೂ ಹಾರ್ದಿಕ ಸ್ವಾಗತ. ಧನ್ಯವಾದಗಳು. ವೇದಿಕೆಯಲ್ಲಿ ಆಸೀನರಾಗಿರ್ತಕ್ಕಂತಹ ಎಲ್ಲ ಅತಿಥಿಗಳಿಗೂ ನಮ್ಮ ಅಧ್ಯಕ್ಷರು ಹೂ ನೀಡಿ ಸ್ವಾಗತಿಸಬೇಕಾಗಿ ವಿನಂತಿಯನ್ನು ಮಾಡ್ತಾ ಇದ್ದೇನೆ. ಬಂಧುಗಳೇ, ಕಾರ್ಯಕ್ರಮದಲ್ಲಿ ಅಭ್ಯಾಗತರಾಗಿರ್ತಕ್ಕಂತಹ ಎಲ್ಲ ಅತಿಥಿಗಳನ್ನು ಸ್ವಾಗತಿಸಿದಂತಹ ನಮ್ಮ ಅಧ್ಯಕ್ಷರಾದಂತಹ ಶ್ರೀಯುತ ಸೀತಾರಾಮ್ ಎಸ್ ಕರ್ಕೇರ ತಮಗೂ ಈ ಸಂದರ್ಭದಲ್ಲಿ ನಾನು ಸ್ವಾಗತವನ್ನು ಕೋರುತ್ತಾ ಇದ್ದೇನೆ. ಅದೇ ರೀತಿ ವೇದಿಕೆಯಲ್ಲಿ ಇರತಕ್ಕಂತಹ ನಮ್ಮ ರೋಟರಿ ಸಮುದಾಯ ದಳ ಕೊಲ್ಯ ಸೋಮೇಶ್ವರ್, ಇದರ ಈ ವರ್ಷದ ಕಾರ್ಯದರ್ಶಿಯಾಗಿರ್ತಕ್ಕಂತಹ ಜಯದೇವ್ ಕೊಲ್ಯ, ತಮಗೂ ಎಲ್ಲರ ಪರವಾಗಿ ನಾನು ಈ ಸಂದರ್ಭದಲ್ಲಿ ಸ್ವಾಗತವನ್ನು ಬಯಸ್ತಾ ಇದ್ದೇನೆ. ಬಂಧುಗಳೇ, ಈ ಭಾಗದಲ್ಲಿ ಕಳೆದ 2.5 ದಶಕದಲ್ಲಿ ನಮ್ಮಿ ಸಂಸ್ಥೆಯು ಬೆಳೆದು ಬಂದ ಹೆಜ್ಜೆಯ ಸಿಂಹಾವಲೋಕನದ ಸಮಯವಿದು. ದೃಶ್ಯ ಪರದೆಗೆ ನಾವೆಲ್ಲರೂ ಅಕ್ಷಿಯಾಗೋಣ. ರಜತ ವರ್ಷವಿದ ರೋಟರಿ ಸೇವಾದಳ ಕೊಲ್ಯ ಸೋಮೇಶ್ವರಕ್ಕೆ. ರಜತ ವರ್ಷವಿದ ರೋಟರಿ ಸೇವಾದಳ ಕೊಲ್ಯ ಸೋಮೇಶ್ವರಕ್ಕೆ. ರಜತ ಸಂಭ್ರಮವು ಬೆಳಗಿದೆ ಮನೆ ಮನ, ನಿಜ ಸಾರ್ಥಕತೆಯ ಹೆಗ್ಗಳಿಕೆ. ರಜತ ಸಂಭ್ರಮವು ಬೆಳಗಿದೆ ಮನೆ ಮನ, ನಿಜ ಸಾರ್ಥಕತೆಯ ಹೆಗ್ಗಳಿಕೆ. ರಜತ ಸಂಭ್ರಮ, ರಜತ ಸಂಭ್ರಮ, ಸೇವಾ ಸಮುದಾಯ ದಳದ ರಜತ ಸಂಭ್ರಮ, ರಜತ ಸಂಭ್ರಮ. ಸೇವೆ ಅನ್ನೋದು ಒಂದು ಕೆಲಸ ಅಲ್ಲ, ಅದು ಒಂದು ಸಂಸ್ಕಾರ, ಕಾಲದೊಂದಿಗೆ ಮಸುಕಾದ ಒಂದು ಮೌಲ್ಯ. ಆ ಸಂಸ್ಕಾರ 25 ವರ್ಷಗಳ ಹಿಂದೆ ಒಂದು ಚಿಕ್ಕ ಬೀಜವಾಗಿ ಬಿತ್ತಲಾಯಿತು. ಇಂದು ಅದು ಸಮಾಜದ ನೆರಳಾಗುವ ಒಂದು ಮಹಾವೃಕ್ಷವಾಗಿದೆ. ಇದು ಕೇವಲ 25 ವರ್ಷದ ಸಂಖ್ಯೆಯಲ್ಲ, ಸಮಯದ ಓಟದಲ್ಲಿ ಹೊಮ್ಮಿದ ಸೇವೆಯ ಸವಿನಯಗಾನ. ಇದು ಸಾವಿರಾರು ಬದುಕುಗಳಲ್ಲಿ ಹೊಸ ಬೆಳಕು ಹಚ್ಚಿದ ಸೇವೆಯ ಇತಿಹಾಸ. ಪ್ರಚಾರವಿಲ್ಲದ ಸೇವೆ, ಪ್ರತಿಫಲವಿಲ್ಲದ ತ್ಯಾಗ, ಮೌಲ್ಯವನ್ನೇ ಆಸ್ತಿ ಮಾಡಿಕೊಂಡ ಒಂದು ಪಯಣ. ಅದೇ ರೋಟರಿ ಸಮುದಾಯ ದಳ. ಸಮುದಾಯದ ನೈತಿಕ ಬಲವನ್ನು ಹೆಚ್ಚಿಸುವುದು, ಸಾರ್ವಜನಿಕ ಸೇವೆಯ ಪರಿಕಲ್ಪನೆಯನ್ನ ಜನಮನಗಳಿಗೆ ತಲುಪಿಸುವುದು ಮತ್ತು ಸಾಮಾನ್ಯರ ಜೀವನದಲ್ಲಿ ಬದಲಾವಣೆಯನ್ನು ತರಲು ರೋಟರಿ ನಡೆಸುತ್ತಿರುವ ಮಹತ್ವದ ಪ್ರಯತ್ನಗಳಲ್ಲಿ ರೋಟರಿ ಸಮುದಾಯ ದಳ, ರೋಟರಿ ಕಮ್ಯುನಿಟಿ ಕ್ರಾಪ್ಸ್ RCC ವಿಶಿಷ್ಟ ಸ್ಥಾನವನ್ನು ಹೊಂದಿದೆ.
ಈ ಮೌಲ್ಯಾಧಾರಿತ ಸೇವಾ ಚಳವಳಿ ಇನ್ನು 25 ವರ್ಷಕ್ಕೆ ಕಾಲಿಡುತ್ತಿದೆ. ಇದು ಕೇವಲ ಸಮಯದ ಸಂಭ್ರಮವಲ್ಲ, ಇದು ಸೇವೆಗೆ ಸಮರ್ಪಿತ ಮನಸ್ಸುಗಳ ಸಂಭ್ರಮ. ಸ್ಥಾಪನೆಯ ಹಿನ್ನೆಲೆಯಲ್ಲಿ 25 ವರ್ಷಗಳ ಹಿಂದೆ ಸ್ಥಳೀಯ ಸಮಸ್ಯೆಗಳನ್ನು ಸ್ಥಳೀಯರ ಸಹಕಾರದಿಂದಲೇ ಪರಿಹರಿಸಬೇಕೆಂಬ ದೃಢ ನಂಬಿಕೆಯಿಂದ ಈ ಸಮುದಾಯ ದಳ ಸ್ಥಾಪನೆಗೊಂಡಿತು. ಸೇವೆಯ ಮೂಲಕ ಸಮಾಜ ನಿರ್ಮಾಣ ಎಂಬ ಮಂತ್ರವನ್ನ ಹೃದಯಕ್ಕೆ ಹಚ್ಚಿಕೊಂಡ ಸದಸ್ಯರು ಕೈಜೋಡಿಸಿದ ಕ್ಷಣದಿಂದಲೇ ಇದು ಸಮಾಜ ಪರಿವರ್ತನೆಯ ದಾರಿಗೆ ಹೊರಟಿತು. ಸಮಾಜ ಸೇವೆಯ ಧ್ಯೇಯೋದ್ದೇಶದೊಂದಿಗೆ ಪ್ರಾರಂಭವಾದ ಸಂಸ್ಥೆ ರೋಟರಿ ಸಮುದಾಯ ದಳ ಕೊಲ್ಯ ಸೋಮೇಶ್ವರ. 2000ನೇ ಇಸವಿಯಲ್ಲಿ ಕೊಲ್ಯ ಪರಿಯತ್ತೂರು ಪರಿಸರದ ರೋಟೇರಿಯನ್ ಜೈಕುಮಾರ್ ಇವರ ನೇತೃತ್ವದಲ್ಲಿ ರೋಟರಿ ಕ್ಲಬ್ ಮಂಗಳೂರು ಪೂರ್ವ ಇದರ ಆಶ್ರಯದಲ್ಲಿ ಹುಟ್ಟಿಕೊಂಡ ಸಂಸ್ಥೆ. ರೋಟರಿಯ ಸೆಲ್ಫ್ಲೆಸ್ ಸರ್ವಿಸ್ ತತ್ವವನ್ನ ಸಮುದಾಯದ ಮೂಲ ಮಟ್ಟಕ್ಕೆ ತಲುಪಿಸುವ ಕನಸಿನಿಂದ 25 ವರ್ಷಗಳ ಹಿಂದೆ ರೋಟರಿ ಸಮುದಾಯ ದಳವು ಕೊಲ್ಯ ಪರಿಸರದ ಉತ್ಸಾಹಿ 25 ಯುವಕರನ್ನೊಳಗೊಂಡ ಒಂದು ತಂಡವನ್ನು ರಚಿಸಿ ಸಮುದಾಯವೇ ತನ್ನ ಅಭಿವೃದ್ಧಿಯ ದಾರಿಯನ್ನ ತಾನೇ ನಿರ್ಮಿಸಿಕೊಳ್ಳಬೇಕೆಂಬ ನಿಟ್ಟಿನಲ್ಲಿ ರೋಟರಿ ಕ್ಲಬ್ ಮಂಗಳೂರು ಪೂರ್ವದ ಅಂದಿನ ಅಧ್ಯಕ್ಷರಾದ ರೋಟೇರಿಯನ್ MS ಗುರುರಾಜ್ ಅವರ ಮಾರ್ಗದರ್ಶನದಲ್ಲಿ ಹಾಗೂ ಪ್ರೋತ್ಸಾಹದಿಂದ ರೋಟರಿ ಸಮುದಾಯ ದಳ ಪ್ರಥಮ ಅಧ್ಯಕ್ಷರಾಗಿ ಶ್ರೀ ಗಣೇಶ್ SGK ಅವರನ್ನು ಆರಿಸಲಾಗಿತ್ತು. ಸಮಾಜ ಸೇವೆ ಒಂದು ಪ್ರಕಾಶಮಾನ ಪಯಣ. ಈ 25 ವರ್ಷಗಳಲ್ಲಿ ರೋಟರಿ ಸಮುದಾಯ ದಳ ಕೈಗೊಂಡಿರುವ ಸೇವಾ ಯಜ್ಞಗಳು ಅನೇಕ. ಅವುಗಳಲ್ಲಿ ಪ್ರಮುಖವಾಗಿರುವವು ನಮ್ಮ ಪರಿಸರದಲ್ಲಿ ಪ್ರಥಮ ಕಾರ್ಯಕ್ರಮವಾಗಿ ಶ್ರೀ ಪಟ್ರೆ ಅವರಿಂದ ಅಂತರ್ಜಲ ಸಂರಕ್ಷಣೆಯ ಬಗ್ಗೆ ಕಾರ್ಯಾಗಾರ ನಡೆಸಲಾಯಿತು. ಶಿಕ್ಷಣ ಕ್ಷೇತ್ರದಲ್ಲಿ ಸೇವೆ, ಬಡ ವಿದ್ಯಾರ್ಥಿಗಳಿಗೆ ಶಾಲಾ ಸಾಮಗ್ರಿ ವಿತರಣೆ, ಪ್ರತಿಭಾವಂತ ವಿದ್ಯಾರ್ಥಿಗಳಿಗೆ ವಿದ್ಯಾರ್ಥಿ ವೇತನದ ನೆರವು, ಗ್ರಂಥಾಲಯ ಹಾಗೂ ಕುಡಿಯುವ ನೀರಿನ ಸೌಕರ್ಯ, ಉಳ್ಳಾಲ ವಲಯ ಪ್ರಾಥಮಿಕ ಹಾಗೂ ಪ್ರೌಢಶಾಲಾ ವಿದ್ಯಾರ್ಥಿಗಳಿಗಾಗಿ ಪ್ರತಿಭಾ ಸಂಗಮ, ಪ್ರತಿ ವರ್ಷ SSLC ಹಾಗೂ PUCಯಲ್ಲಿ ಉತ್ತಮ ಅಂಕ ಗಳಿಸಿದ ವಿದ್ಯಾರ್ಥಿನಿಯರಿಗೆ ಸನ್ಮಾನ ಹಾಗೂ ಶೈಕ್ಷಣಿಕ ನೆರವು, ಪರಿಸರದ ಶಾಲೆಗಳಿಗೆ ಕಂಪ್ಯೂಟರ್, ಬೆಂಚು ಹಾಗೂ ಶುದ್ಧ ಕುಡಿಯುವ ನೀರಿನ ಘಟಕ ಸ್ಥಾಪನೆ, ವಿದ್ಯಾರ್ಥಿಗಳಿಗೆ ಪೋಷಕರ ಗುಂಪು ವಿಮೆ, ಸಮವಸ್ತ್ರ ವಿತರಣೆ, ಶಾಲಾ ಮಕ್ಕಳಿಗೆ ರಂಗ ತರಬೇತಿ, ಸಂವಹನ ಕಲೆ, ಭಾಷಣ ಕಲೆ, ವ್ಯಕ್ತಿತ್ವ ವಿಕಸನ ಕಾರ್ಯಕ್ರಮ, ಮಕ್ಕಳ ಪಾಲನಾ ಮಾಹಿತಿ ಶಿಬಿರ, ಪರಿಸರದ ಶಾಲೆಗಳಲ್ಲಿ ಗ್ರಾಹಕ ಜಾಗೃತಿ ಶಿಬಿರಗಳ ಅಂಗವಾಗಿ ತೂಕ ಮತ್ತು ಅಳತೆಯ ಬಗ್ಗೆ ಮಾಹಿತಿ, ಮಕ್ಕಳ ದಿನಾಚರಣೆಯ ಸಲುವಾಗಿ ಆಶ್ರಮದ ಮಕ್ಕಳನ್ನ ಪ್ರವಾಸಕ್ಕೆ ಕರೆದುಕೊಂಡು ಹೋಗಿ ಸಮುದ್ರ ವೀಕ್ಷಣೆ, ಪಿಲಿಕುಲ ನಿಸರ್ಗಧಾಮ ಮೃಗಾಲಯ ವೀಕ್ಷಣೆ, ರಂಗ ತರಬೇತಿ ಶಿಬಿರ, ವಿದ್ಯಾರ್ಥಿನಿಯರ ರಾಷ್ಟ್ರೀಯ ಸೇವಾ ಯೋಜನೆಯ ತರಬೇತಿ ಅವಧಿಯಲ್ಲಿ ವಿದ್ಯಾರ್ಥಿಗಳಿಗೆ ವಿವಿಧ ಸ್ಪರ್ಧೆಗಳ ಆಯೋಜನೆ, ಬಹುಮಾನ ವಿತರಣೆ ಮಾಡಲಾಗಿದೆ. ಆರೋಗ್ಯ ಸೇವೆ, ಉಚಿತ ರಕ್ತದಾನ ಶಿಬಿರಗಳು, ಉಚಿತ ದಂತ ಶಿಬಿರ, ನೇತ್ರ ತಪಾಸಣಾ ಶಿಬಿರ, ಕನ್ನಡಕ ವಿತರಣಾ ಕಾರ್ಯಕ್ರಮಗಳು, ಹಿರಿಯ ನಾಗರಿಕರಿಗೆ ವೈದ್ಯಕೀಯ ಪರೀಕ್ಷಾ ಶಿಬಿರ, ವಿಕಲಚೇತನರಿಗೆ ಇಂಡಿಯನ್ ರೆಡ್ ಕ್ರಾಸ್ ವತಿಯಿಂದ ಗಾಲಿ ಕುರ್ಚಿ, ಊರುಗೋಲು ಇವುಗಳ ವಿತರಣೆ, ಮಲೇರಿಯಾ ಮಾಹಿತಿ ಶಿಬಿರ, ಪಲ್ಸ್ ಪೋಲಿಯೋ ಕಾರ್ಯಕ್ರಮ, ಅಶಕ್ತರಿಗೆ ವೈದ್ಯಕೀಯ ಚಿಕಿತ್ಸೆಗೆ ನೆರವು ಹೀಗೆ ಕಾರ್ಯಕ್ರಮಗಳನ್ನು ನಡೆಸಲಾಗಿದೆ. ಸಮುದಾಯ ಅಭಿವೃದ್ಧಿ, ಅಂತರ್ಜಲ ಸಂರಕ್ಷಣೆಯ ಕಾರ್ಯಾಗಾರ, ಜಲ ಸಂರಕ್ಷಣೆ ಕುರಿತು ಜನಜಾಗೃತಿ. ಸುಮಾರು 25 ವರ್ಷಗಳಿಂದ ಪರಿಸರದ ಸಾಕು ಪ್ರಾಣಿಗಳಿಗೆ ಎನಿಮಲ್ ಕೇರ್ ಟ್ರಸ್ಟ್ ಮಂಗಳೂರು ಇದರಿಂದ ಕೊಲ್ಯ ಶಾರದೋತ್ಸವ ಸಮಿತಿ ವಠಾರದಲ್ಲಿ ಆಂಟಿ ರೇಬಿಸ್ ಲಸಿಕಾ ಕಾರ್ಯಕ್ರಮ, ರೋಟರಿ ಸಮುದಾಯ ದಳದ ಸದಸ್ಯರಿಗೆ ಹಾಗೂ ಸಾರ್ವಜನಿಕರಿಗೆ ಜೀವನ ನಿರ್ವಹಣೆಗೆ ಬೇಕಾದ ಮಾಹಿತಿ, ಹಣಕಾಸು ನಿರ್ವಹಣಾ ಕಾರ್ಯಾಗಾರ, ಸಾರ್ವಜನಿಕರಿಗೆ ಮತದಾನ ಸಂದರ್ಭದಲ್ಲಿ ಅರಿವು ಮೂಡಿಸುವ ಸಲುವಾಗಿ ಮತದಾನ ಮಾಡುವುದು ನಮ್ಮ ಹಕ್ಕು, ಮತದಾನ ಮಾಡಿ ಕಾರ್ಯಕ್ರಮ, ಬಡ ಹೆಣ್ಣು ಮಕ್ಕಳ ಮದುವೆಗೆ ಸಹಾಯಧನ ವಿತರಣೆ, ವಿಶ್ವ ಮಹಿಳಾ ದಿನಾಚರಣೆ, ವಿಶ್ವ ಯೋಗ ದಿನಾಚರಣೆ, ವಿಶ್ವ ತಂಬಾಕು ದಿನಾಚರಣೆ ಆಯೋಜನೆ, ಗ್ರಾಮೀಣ ಪ್ರದೇಶದಲ್ಲಿ ಸ್ವಚ್ಛತಾ ಅಭಿಯಾನ, ಶೌಚಾಲಯ ನಿರ್ಮಾಣಕ್ಕೆ ಸಹಾಯ, ಬಡ ಕುಟುಂಬದ ಮನೆಗಳಿಗೆ ವಿದ್ಯುದ್ದೀಕರಣ ವ್ಯವಸ್ಥೆ, ಮಹಾಮಾರಿ ಕೊರೋನಾ ಲಾಕ್ಡೌನ್ ಸಂದರ್ಭದಲ್ಲಿ ಸಂಕಷ್ಟಕ್ಕೊಳಗಾದ ಸುಮಾರು ಕುಟುಂಬಗಳಿಗೆ ಆಹಾರ ಸಾಮಗ್ರಿ ವಿತರಣೆ, ಆಸ್ಪತ್ರೆಗಳಲ್ಲಿ ಸೇವಾ ನಿರತರಾಗಿದ್ದ ದಾದಿಯರಿಗೆ ಆಹಾರ ಕಿಟ್ಗಳ ವಿತರಣೆ, ಮಹಿಳಾ ಸಬಲೀಕರಣಕ್ಕಾಗಿ ತರಬೇತಿ ಮತ್ತು ಉದ್ಯೋಗಾವಕಾಶ ಮಾರ್ಗದರ್ಶನ ಕಾರ್ಯಕ್ರಮದ ಮೂಲಕ ಸಮುದಾಯ ಅಭಿವೃದ್ಧಿ ಕಾರ್ಯದಲ್ಲಿ ಮಹತ್ತರವಾದ ಸೇವೆಯನ್ನ ಮಾಡಲಾಗಿದೆ. ಪರಿಸರ ಸಂರಕ್ಷಣೆ, ಸಸಿ ನೆಡು ಹಾಗೂ ಪೋಷಣಾ ಕಾರ್ಯಕ್ರಮ, ವಿವಿಧ ಶಾಲೆಗಳಲ್ಲಿ ವನಮಹೋತ್ಸವ ಹಾಗೂ ಔಷಧಿ ಗಿಡಗಳ ನೆಡುವಿಕೆ ಮತ್ತು ಮಾಹಿತಿ, ಕೃಷಿ ಭೂಮಿಯನ್ನು ಹಚ್ಚ ಹಸಿರಾಗಿಸುವ ಉದ್ದೇಶದಿಂದ ನೀರಾವರಿಗಾಗಿ ಕೋಟೆಕಾರಿನ ನೀಲಿಪಾಲು ಬಳಿ ಇರುವ ತೋಡಿಗೆ ತಾತ್ಕಾಲಿಕ ಅಣೆಕಟ್ಟನ್ನು ಕಟ್ಟುವ ಮೂಲಕ ಜಲ ಸಂರಕ್ಷಣೆಯನ್ನ ಶ್ರಮದಾನದ ಮೂಲಕ ಕೈಗೊಳ್ಳಲಾಗಿತ್ತು. ಹಾಗೂ ರಸ್ತೆ ಬದಿಗಳಲ್ಲಿ ಗಿಡ ನೆಡುವ ಕಾರ್ಯಕ್ರಮ, ಪ್ಲಾಸ್ಟಿಕ್ ಮುಕ್ತ ಅಭಿಯಾನ, ಮಂಗಳೂರಿನ ಕದ್ರಿ ಪಾರ್ಕ್ನಲ್ಲಿ ಸ್ವಚ್ಛತಾ ಅಭಿಯಾನ, ಸೋಮೇಶ್ವರದ ಕಡಲ ಕಿನಾರೆಗಳಲ್ಲಿ ಸ್ವಚ್ಛತಾ ಅಭಿಯಾನದ ಮೂಲಕ ಪರಿಸರದ ಉಳಿವು ನಮ್ಮ ಹೊಣೆ ಎಂದು ಸಾರಿದ್ದೇವೆ. ಸಾಂಸ್ಕೃತಿಕ, ದಕ್ಷಿಣ ಕನ್ನಡ ಹಿರಿಯ ಪ್ರಾಥಮಿಕ ಶಾಲೆ, ಮಾಡೂರು ಮೂಕಾಂಬಿಕಾ ದೇವಸ್ಥಾನ, ಕೊಲ್ಯ ಅಡ್ಕ ಬಜಾರ, ಬ್ರಹ್ಮಶ್ರೀ ನಾರಾಯಣಗುರು ಮಂದಿರದಲ್ಲಿ ಪ್ರಸಿದ್ಧ ಯಕ್ಷಗಾನ ಕಲಾವಿದರಿಂದ ಪ್ರತಿ ವರ್ಷ ಯಕ್ಷಗಾನ ದೊಂದಿ ಬೆಳಕು ಯಕ್ಷಗಾನ ಆಯೋಜನೆ.
ಮಂಗಳೂರಿನ ಟೌನ್ ಹಾಲ್ನಲ್ಲಿ ಕೋರ್ಟ್ ಮಾರ್ಷಲ್ ನಾಟಕ ಪ್ರದರ್ಶನ, ರೋಟರಿ ಸಮುದಾಯ ಸದಸ್ಯರಿಂದ ವಿವಿಧ ಕಡೆಗಳಲ್ಲಿ ನಾಟಕ ಪ್ರದರ್ಶನ. ಹುಡುಗರು, ಹುಡುಗಿಯರು, ಮಕ್ಕಳಿಂದ ತಾತನವರೆಗೂ ಈ ಅಮಲು ಪದಾರ್ಥ ಎಲ್ಲರನ್ನೂ ಹಾಳು ಮಾಡಿ ರಂಗ ತರಬೇತಿ ಮಂಗಳೂರು ಡಾನ್ ಬಾಸ್ಕೋ ಹಾಲ್ನಲ್ಲಿ ಅರೆಹೊಳೆ ಪ್ರತಿಷ್ಠಾನದ ನಂದಗೋಕುಲ ಕಲಾವಿದರಿಂದ ನೃತ್ಯಗಾನ ವೈಭವ. ಪ್ರತಿ ವರ್ಷ ದೀಪಾವಳಿ ಸೌಹಾರ್ದ ಸಂಗಮ, ಸಮುದಾಯದ ಬೆಂಬಲಿಗರಿಗೆ ಸನ್ಮಾನ, ಶ್ರೀ ಕ್ಷೇತ್ರದಲ್ಲಿ ಸೇವೆ ಸಲ್ಲಿಸಿದ ಮಹನೀಯರಿಗೆ ಸನ್ಮಾನ, ಶಿಕ್ಷಣ ಕ್ಷೇತ್ರದಲ್ಲಿ ಸೇವೆ ಸಲ್ಲಿಸಿದ ಮಹನೀಯರಿಗೆ ಸನ್ಮಾನ, ಗಡಿಯಲ್ಲಿ ಕಾಯುವ ಸೈನಿಕರಿಗೆ ಸನ್ಮಾನ, ಯಕ್ಷಗಾನ ಕಲಾವಿದರಿಗೆ ಸನ್ಮಾನ, ಸಾಂಸ್ಕೃತಿಕ ರಂಗದಲ್ಲಿ ಸೇವೆ ಸಲ್ಲಿಸಿದವರಿಗೆ ಸನ್ಮಾನ, ಸಮಾಜದ ಇನ್ನಿತರ ಕ್ಷೇತ್ರಗಳಲ್ಲಿ ಸಾಧನೆ ಮಾಡಿದವರಿಗೆ ಸನ್ಮಾನ, ಕ್ರೀಡಾ ರಂಗದಲ್ಲಿ ಸೇವೆ ಸಲ್ಲಿಸಿದ ಮಹನೀಯರಿಗೆ ಸನ್ಮಾನ. ಹೀಗೆ ಕಲಾಕ್ಷೇತ್ರಕ್ಕೆ ಅಷ್ಟೇ ಪ್ರಾಮುಖ್ಯತೆಯನ್ನ ನೀಡಲಾಗಿದೆ. ಪ್ರಶಸ್ತಿಗಳು. ರೋಟರಿ ಸಮುದಾಯ ದಳಗಳ ಸಮುದಾಯ ಸಿರಿ 2014ರಲ್ಲಿ ಕಾರ್ಕಳ ನಿಟ್ಟೆಯಲ್ಲಿ ಜರುಗಿದ ಸಮಾವೇಶದಲ್ಲಿ ನಮ್ಮ ರೋಟರಿ ಸಮುದಾಯ ದಳಕ್ಕೆ ವೃತ್ತಿಪರ ಸೇವೆಯಲ್ಲಿ 2ನೇ ಸ್ಥಾನ. ರೋಟರಿ ಕ್ಲಬ್ ಬೆಳ್ತಂಗಡಿಯರ ಆಶ್ರಯದಲ್ಲಿ ನಡೆದ ರೋಟರಿ ಸಮುದಾಯ ದಳ ಸಮಾವೇಶದಲ್ಲಿ 2017ರಲ್ಲಿ ವೃತ್ತಿಪರ ಸೇವೆಯಲ್ಲಿ ಪ್ರಥಮ, ಯುವಜನಾಂಗ ಸೇವೆಯಲ್ಲಿ ಪ್ರಥಮ, ವೃತ್ತಿಪರ ಸೇವೆಯಲ್ಲಿ ಪ್ರಥಮ, ಸಮುದಾಯ ಸೇವೆಯಲ್ಲಿ ದ್ವಿತೀಯ, ಕ್ಲಬ್ ಸೇವೆಯಲ್ಲಿ ದ್ವಿತೀಯ, ಅಂತಾರಾಷ್ಟ್ರೀಯ ಸೇವೆಯಲ್ಲಿ ದ್ವಿತೀಯ, ಏಕಪಾತ್ರ ಅಭಿನಯದಲ್ಲಿ ಪ್ರಥಮ, ಛದ್ಮವೇಷದಲ್ಲಿ ದ್ವಿತೀಯ, ನೃತ್ಯ ಸ್ಪರ್ಧೆಯಲ್ಲಿ ದ್ವಿತೀಯ ಸ್ಥಾನ ಲಭಿಸಿರುತ್ತದೆ. ಕೊಳ್ಳೇಗಾಲದಲ್ಲಿ ನಡೆದ ಸಮುದಾಯ ದಳಗಳ ಜಿಲ್ಲಾ ಸಮಾವೇಶದಲ್ಲಿ ನಮ್ಮ ಸಂಸ್ಥೆಗೆ ಮ್ಯಾನ್ ಮೈಲೇಜ್ ಅವಾರ್ಡ್ ಬಂದಿರುತ್ತದೆ. 2018ರಲ್ಲಿ ರೋಟರಿ ಕ್ಲಬ್ ಸುಳ್ಳಿಯದರ ಆಶ್ರಯದಲ್ಲಿ ನಡೆದ ರೋಟರಿ ಸಮುದಾಯ ದಳಗಳ ಸಮಾವೇಶದಲ್ಲಿ ನಮ್ಮ ತಂಡ 8 ಪ್ರಶಸ್ತಿಗಳನ್ನು ಪಡೆಯಿತು. ವೃತ್ತಿ ಸೇವೆ, ವೃತ್ತಿ ಮಾರ್ಗದರ್ಶನ ಕಾರ್ಯಕ್ರಮದಲ್ಲಿ ಪ್ರಥಮ ಸ್ಥಾನ, ಕುಟುಂಬೋತ್ಸವ ಕಾರ್ಯಕ್ರಮಕ್ಕೆ ಪ್ರಥಮ, ಸಮಾಜ ಅಭಿವೃದ್ಧಿ ಕಾರ್ಯಕ್ರಮಕ್ಕೆ ಪ್ರಥಮ, ಸಭೆಗಳನ್ನು ನಡೆಸಿದ ವಿಶೇಷ ಕಾರ್ಯಕ್ರಮಕ್ಕೆ ದ್ವಿತೀಯ ಪ್ರಶಸ್ತಿಯನ್ನು ಪಡೆದು ರೋಟರಿ ಸಮುದಾಯ ಪ್ರಶಸ್ತಿ 2017, 2018ರಲ್ಲಿ ಸಮಗ್ರ ಪ್ರಶಸ್ತಿ ಮಡಿಲಿಗೆ. 2023ರಲ್ಲಿ ಸುಬ್ರಹ್ಮಣ್ಯ ರೋಟರಿ ಕ್ಲಬ್ ಆಶ್ರಯದಲ್ಲಿ ನಡೆದ ರೋಟರಿ ಸಮುದಾಯ ದಳಗಳ ಸಮಾವೇಶದಲ್ಲಿ ಆರೋಗ್ಯ ಸೇವೆಯಲ್ಲಿ ಪ್ರಥಮ, ಸಮುದಾಯ ಸೇವೆಯಲ್ಲಿ ಪ್ರಥಮ, ಕ್ಲಬ್ ಸೇವೆಯಲ್ಲಿ ಪ್ರಥಮ, ವೃತ್ತಿ ಸೇವೆಯಲ್ಲಿ ದ್ವಿತೀಯ, ಆಲ್ರೌಂಡರ್ ಚಾಂಪಿಯನ್ ಆಗಿ ಹೊರಹೊಮ್ಮಿತ್ತು. ಸ್ನೇಹಿತರೆ, ಈ 25 ವರ್ಷಗಳ ಪ್ರಯಾಣದ ಪುಟವನ್ನು ತಿರುಗಿಸಿ ನೋಡಿದರೆ ನಮ್ಮ ಸೇವಾ ಕೈಂಕರ್ಯಕ್ಕೆ ಕೈ ಜೋಡಿಸಿದ ಸಂಸ್ಥೆಗಳು ರೋಟರಿ ಕ್ಲಬ್ ಮಂಗಳೂರು ಪೂರ್ವ, ಬಿಲ್ಲವ ಸೇವಾ ಸಮಾಜ ರಿಜಿಸ್ಟರ್ಡ್ ಕೊಲ್ಯ ಸೋಮೇಶ್ವರ ನಾರಾಯಣಗುರು ಮಹಿಳಾ ಮಂಡಳಿ, ಯುವವಾಹಿನಿ ರಿಜಿಸ್ಟರ್ಡ್ ಕೊಲ್ಯ ಘಟಕ, ಶ್ರೀ ಸಾರ್ವಜನಿಕ ಶಾರದೋತ್ಸವ ಸಮಿತಿ ಕೊಲ್ಯ ಸೋಮೇಶ್ವರ, ಶ್ರೀ ಮೂಕಾಂಬಿಕಾ ದೇವಸ್ಥಾನ ಕೊಲ್ಯ, ಅಕ್ಷರ ಭವನ ಅಂಗನವಾಡಿ ಕೊಲ್ಯ, ಯಕ್ಷ ತೇಜಸ್ವಿ ಬಳಗ ಅಡ್ಕ, ಎಬಿಸಿ ಅಡ್ಕ, ರಕ್ತೇಶ್ವರಿ ಬಳಗ ಸೋಮೇಶ್ವರ, ಇಂಡಿಯನ್ ರೆಡ್ ಕ್ರಾಸ್ ಮಂಗಳೂರು, ಶ್ರೀರಾಮ ಭಜನಾ ಮಂದಿರ ಕೊಲ್ಯ, ಶ್ರೀರಾಮ್ ಫ್ರೆಂಡ್ಸ್ ಕೊಲ್ಯ, ಎನಿಮಲ್ ಕೇರ್ ಟ್ರಸ್ಟ್ ಮಂಗಳೂರು, ಅಂಧರ ಸೇವಾ ಸಂಘ ದಕ್ಷಿಣ ಕನ್ನಡ, ಶ್ರೀ ಸತ್ಯಸಾಯಿ ಸೇವಾ ಸಮಿತಿ ಈಶ್ವರಾಂಬ ಟ್ರಸ್ಟ್ ರಿಜಿಸ್ಟರ್ಡ್ ಗಾಂಧಿನಗರ ಮಂಗಳೂರು, ಡಾಕ್ಟರ್ ಎಂ ರಾಜೀವ್ ಆಳ್ವ ಸೇವಾ ಟ್ರಸ್ಟ್ ಶಾಂತಿಧಾಮ ಕಣೀರ್ ತೋಟ, ಶ್ರೀ ಸಾಯಿ ಸುಂದರಿ ಸೇವಾ ಟ್ರಸ್ಟ್ ಬೀರಿ, ಸರ್ಕಾರಿ ಪ್ರೌಢಶಾಲೆ ಅಭಿವೃದ್ಧಿ ಸಮಿತಿ ಕೋಟೆಕಾರ್ ಉಚ್ಚಿಲ ಬೋವಿ ಹಿರಿಯ ಪ್ರಾಥಮಿಕ ಶಾಲೆ, ಭಗವತಿ ಆಂಗ್ಲ ಮಾಧ್ಯಮ ಶಾಲೆ ಉಚ್ಚಿಲ, ಸ್ಟೆಲ್ ಮೇರಿಸ್ ಹಿರಿಯ ಪ್ರಾಥಮಿಕ ಶಾಲೆ ಬೀರಿ, ಹಿಲ್ಸ್ ಮಂಗಳೂರು, ಪಾದಲ್ಪಾಡಿ ಫ್ರೆಂಡ್ಸ್ ಪಾದಲ್ಪಾಡಿ, ಪುಣ್ಯಭೂಮಿ ತುಳುನಾಡು ಸೇವಾ ಫೌಂಡೇಶನ್, ಹೊಸಕುರಲ್ ಬಳಗ ತೊಕ್ಕೊಟ್ಟು, ಅಬ್ಬಕ್ಕ ಟಿವಿ ತೊಕ್ಕೊಟ್ಟು, ಆದರ್ಶ ಮಿತ್ರ ಮಂಡಳಿ ಕೊಲ್ಯ, ಯನಪೋಯ ಮೆಡಿಕಲ್ ಕಾಲೇಜ್ ದೇರಳಕಟ್ಟೆ, ಕಾಲೇಜ್ ಆಫ್ ಫಿಶರೀಸ್, ಕರಾವಳಿ ಕಲ್ಯಾಣ ಪರಿಷತ್, ರಾಮಕೃಷ್ಣ ಮಿಷನ್, ಶ್ರೀ ಸೌಹಾರ್ದ ಕೋಆಪರೇಟಿವ್ ಸೊಸೈಟಿ ಮಂಗಳೂರು, ಒಲವಿನಹಳ್ಳಿ ಪುನರ್ವಸತಿ ಕೇಂದ್ರ ಕಿನ್ಯ, ಅಭಯಾಶ್ರಮ ಅಸೈಗೋಳಿ, ಹೈ ಫ್ಲೈಯರ್ ಸ್ಕೇಟಿಂಗ್ ಕ್ಲಬ್ ರಿಜಿಸ್ಟರ್ಡ್, ಪತಂಜಲಿ ಯೋಗ ಸಮಿತಿ, ಅಕ್ಕಮಹಾದೇವಿ ಮಹಿಳಾ ಸಂಘ ಮಂಗಳೂರು, ಅರೆಹೊಳೆ ಪ್ರತಿಷ್ಠಾನ ರಿಜಿಸ್ಟರ್ಡ್ ಮಂಗಳೂರು, ನಂದಗೋಕುಲ ಮಂಗಳೂರು, ಕೋಟೆಕಾರ್ ಪ್ರಾಥಮಿಕ ಆರೋಗ್ಯ ಕೇಂದ್ರ ಕೋಟೆಕಾರ್. ಸೇವೆಯೇ ಪರಮಧರ್ಮ ಎಂಬ ಮೌಲ್ಯವನ್ನು ಆಧಾರ ಮಾಡಿಕೊಂಡು 25 ವರ್ಷಗಳ ಕಾಲ ನಿಸ್ವಾರ್ಥ ಸೇವೆ ನೀಡಿರುವ ರೋಟರಿ ಸಮುದಾಯ ದಳಕ್ಕೆ ಈ ರಜತ ಸಂಭ್ರಮ ಒಂದು ಐತಿಹಾಸಿಕ ತಿರುವು. ಪ್ರಚಾರವಿಲ್ಲದ ಸೇವೆ, ಪ್ರತಿಫಲವಿಲ್ಲದ ತ್ಯಾಗ ಇವೆಲ್ಲವೂ ಒಂದು ಶ್ರೇಷ್ಠತೆಯ ಹೆಜ್ಜೆಯ ಗುರುತುಗಳಾಗಿವೆ. ಸೇವಾ ಮನೋಭಾವ, ಸಂಘಟನೆಯ ಬಲ ರೋಟರಿ ಸಮುದಾಯ ದಳವನ್ನ ಇವತ್ತಿನ ಈ ಎತ್ತರಕ್ಕೆ ತಂದು ನಿಲ್ಲಿಸಿದ್ದು ಅದರ ಸದಸ್ಯರ ಸಮರ್ಪಣೆ, ನಾಯಕತ್ವ ಮತ್ತು ಸ್ವಯಂ ಸೇವಾ ಮನಸ್ಸು. ಸಮುದಾಯದ ಬೆಳವಣಿಗೆ ನಮ್ಮದೇ ಬೆಳವಣಿಗೆ. ಈ ಸಂದರ್ಭದಲ್ಲಿ ಎಲ್ಲ ಸದಸ್ಯರು, ಹಿರಿಯರ ಮಾರ್ಗದರ್ಶನ, ರೋಟರಿ ಕ್ಲಬ್ನ ಬೆಂಬಲ ಹಾಗೂ ಸಾರ್ವಜನಿಕರ ವಿಶ್ವಾಸಕ್ಕೆ ಕೃತಜ್ಞತೆಯನ್ನ ಸಲ್ಲಿಸುತ್ತಿದ್ದೇವೆ. ಯಶಸ್ಸಿನ ಮೂಲ ಸದಸ್ಯರ ಸಮರ್ಪಣೆ. ಈ 25 ವರ್ಷಗಳ ಪಯಣದಲ್ಲಿ ನಿಜವಾದ ಶಕ್ತಿ ರೋಟರಿ ಸಮುದಾಯ ದಳದ ಸದಸ್ಯರೇ. ಅವರ ನಿಷ್ಠೆ, ಸಮಯ, ಪರಿಶ್ರಮ ಮತ್ತು ನಾವು ಮಾಡುವುದರಿಂದ ಸಮಾಜ ಬದಲಾಗಬೇಕು ಎಂಬ ಮನೋಭಾವವೇ ಇಂದು ಈ ಸಾಧನೆಗೆ ಪ್ರೇರಣೆ. ರೋಟರಿ ಸಮುದಾಯ ದಳ ಭವಿಷ್ಯವನ್ನ ದೃಢವಾಗಿ ಎದುರಿಸಲು ಸಿದ್ಧವಾಗಿದೆ. ಮುಂದಿನ ವರ್ಷಗಳಲ್ಲಿ ಇನ್ನಷ್ಟು ಗ್ರಾಮಗಳ ಅಭಿವೃದ್ಧಿ, ಯುವಕರಿಗೆ ಕೌಶಲ್ಯ ಅಭಿವೃದ್ಧಿ,
ಹಸಿರು ಪರಿಸರದ ನಿರ್ಮಾಣ, ಸಮಾಜಮುಖಿ ತಂತ್ರಜ್ಞಾನದ ಬಳಕೆ ಇವುಗಳ ಮೂಲಕ ಇನ್ನಷ್ಟು ಪರಿಣಾಮಕಾರಿ ಸೇವೆ ನೀಡುವುದು ಉದ್ದೇಶ. ಈ ರಜತ ಸಂಭ್ರಮ ವರ್ಷದ ಆಚರಣೆ ಕೇವಲ ಗೌರವದ ಕ್ಷಣವಲ್ಲ, ಇದು ಹೊಸ ದೃಷ್ಟಿ, ಹೊಸ ಗುರಿ ಹಾಗೂ ಹೊಸ ಉತ್ಸಾಹಕ್ಕೆ ಚಾಲನೆ. ಇಂದು ನಾವು 25 ವರ್ಷಗಳ ಸಾಧನೆಯನ್ನ ಸಂಭ್ರಮಿಸುತ್ತಿದ್ದೇವೆ. ನಾಳೆ ಮುಂದಿನ ಪೀಳಿಗೆಗೆ ಸೇವೆಯ ದೀಪವನ್ನು ಹಸ್ತಾಂತರಿಸುತ್ತಿದ್ದೇವೆ. ಏಕೆಂದರೆ ಸೇವೆ ಎಂದರೆ ನಿಲ್ಲುವ ಕೆಲಸವಲ್ಲ, ಅದು ಮುಂದುವರಿಯುವ ಪರಂಪರೆ. ರೋಟರಿ ಸಮುದಾಯ ದಳ ಸಮಾಜದ ಶಕ್ತಿ, ಮಾನವೀಯತೆಯ ದೀಪ. ರಜತ ಸಂಭ್ರಮ ಸೇವಾ ಸಮುದಾಯ ದಳದ ರಜತ ಸಂಭ್ರಮ, ರಜತ ಸಂಭ್ರಮ. ಬಂಧುಗಳೇ, ನಮ್ಮ ಸಂಸ್ಥೆಯ ಸುದೀರ್ಘವಾದ ಸೇವಾ ಪಯಣವನ್ನು ನಾವೆಲ್ಲರೂ ಕಂಡಿದ್ದಾಯಿತು. ವಂದನೆಗಳು. ಕಳೆದ 2.5 ದಶಕಗಳ ಹಿಂದೆ ಪ್ರಾರಂಭಗೊಂಡು ಈವರೆಗೂ ನಮಗೆ ವಿವಿಧ ಕ್ಷೇತ್ರಗಳಲ್ಲಿ ವಿವಿಧ ಕಾರ್ಯಚಟುವಟಿಕೆಗಳನ್ನು ನೆರವೇರಿಸಲು ಈ ಭಾಗದಲ್ಲಿ ನಮಗೆ ಶಕ್ತಿಯಾಗಿ ನಿಂತದ್ದು ರೋಟರಿ ಕ್ಲಬ್ ಮಂಗಳೂರು ಪೂರ್ವ. ಅಂದಿನ ಕಾಲದಲ್ಲಿ ಈ ಕ್ಲಬ್ನಲ್ಲಿ ನಮ್ಮ ಯುವಕರಿಗೆ ಪ್ರೇರಣೆ ನೀಡಿದಂತಹ ರೋಟೇರಿಯನ್ ಜಯಕುಮಾರ್ ಕೊಲ್ಯ ಇವರು ಸದಸ್ಯರಾಗಿದ್ದುಕೊಂಡು ನಮಗೆಲ್ಲರಿಗೂ ಪ್ರೇರಣೆಯನ್ನು ನೀಡಿ ನಮ್ಮ ತಂಡವನ್ನು ಕಟ್ಟಿಕೊಂಡು ರೋಟರಿ ಸಮುದಾಯ ದಳ ಅನ್ನುವಂತಹ ಸಂಸ್ಥೆಯನ್ನು ಇಲ್ಲಿ ಸ್ಥಾಪನೆ ಮಾಡಲು ಅವರು ಒಂದು ವ್ಯಕ್ತಿ ಅಲ್ಲ, ಶಕ್ತಿಯಾಗಿ ನಿಂತವರು. ಈ ಸಂದರ್ಭದಲ್ಲಿ ಅವರು 25 ವರ್ಷಗಳ ಈ ಸುದೀರ್ಘ ಪಯಣದ ಜೊತೆ ನಮ್ಮ ಈ ತಂಡದೊಂದಿಗೆ ನಿರಂತರವಾಗಿ ಜೊತೆಯಾಗಿದ್ದುಕೊಂಡು ನಮಗೆ ಬೆಂಬಲವನ್ನು ನೀಡಿ ಶಕ್ತಿಯನ್ನು ತುಂಬಿಸಿದಂತಹ ಶಕ್ತಿ ಈ ದಿನಕ್ಕಾಗುವಾಗ ಚೇರ್ಮನ್ RCC ರೋಟರಿ ಕ್ಲಬ್ ಮ್ಯಾಂಗ್ಳೂರು ಇದರಲ್ಲಿ ಈ ಒಂದು ಹುದ್ದೆಯನ್ನು ಅಲಂಕರಿಸಿದ್ದಾರೆ. ತಮಗೆ ಈ ಸಂದರ್ಭದಲ್ಲಿ ನಾವು ಅಭಿನಂದನೆಗಳನ್ನು ಸಲ್ಲಿಸುತ್ತಾ, ನಮ್ಮ ಪ್ರೇರಕ ಶಕ್ತಿ, ನಾಯಕರನ್ನು ಸೃಷ್ಟಿಸುವಂತಹ ಒಂದು ನಾಯಕರು ನಮ್ಮ ಜಯಕುಮಾರ್ ಕೊಲ್ಯ ಸರ್. ತಮ್ಮ ಮಾತುಗಳ ಮಂಥನಕ್ಕಾಗಿ ಮಾತಿನ ಕಟ್ಟೆಗೆ ತಮ್ಮನ್ನ ಪ್ರೀತಿಪೂರ್ವಕವಾಗಿ ಆಹ್ವಾನಿಸುತ್ತಾ ಇದ್ದೇನೆ. ಎಲ್ರಿಗೂ ನಮಸ್ಕಾರ. ಮಾತನಾಡಲಿಕ್ಕೆ ಏನೂ ಇಲ್ಲ, ಎಲ್ಲವನ್ನು ನಾವು ಪರದೆಯಲ್ಲಿ ನೋಡಿ ಆಗಿದೆ. ಆದರೂ ನನಗೆ ಕೊಟ್ಟ ಅವಕಾಶಕ್ಕಾಗಿ ಒಂದೆರಡು ಮಾತನಾಡಲಿಕ್ಕೆ ಇಚ್ಛಿಸ್ತೇನೆ. ರೋಟರಿ ಕ್ಲಬ್ ಅಧ್ಯಕ್ಷರಾದ ರೋಟೇರಿಯನ್ ರಾಘವೇಂದ್ರ ಅವರೇ, PDG ಪ್ರಕಾಶ್ ಕಾರಂತ್ರವರೇ, NG ಮೋಹನ್ ರವರೇ, ಹಾಗೂ ಆನಂದ್ ಶೆಟ್ಟಿ ಅವರೇ, ಹಾಗೂ ವೇದಿಕೆ ಮೇಲಿರುವ ಎಲ್ಲ ಗಣ್ಯರೇ, ಹಾಗೂ ಮುಂಭಾಗದಲ್ಲಿರುವ ಎಲ್ಲ ನಮ್ಮ ಹಿತೈಷಿ ಬಂಧುಗಳೇ, 100 ಮೈಲಿಗಳ ಓಟ ಪ್ರಾರಂಭವಾಗುವುದು ಒಂದು ಪುಟ್ಟ ಹೆಜ್ಜೆಯಿಂದ. ಈ ನಮ್ಮ ರೋಟರಿ ಸಮುದಾಯ ದಳದ ಪುಟ್ಟ ಹೆಜ್ಜೆ ಪ್ರಾರಂಭವಾದದ್ದು 2000 ಇಸ್ವಿಯಲ್ಲಿ ಇದೇ ಕೊಲ್ಯ ಪರಿಸರದಲ್ಲಿ. ನಾನು ಆವಾಗ 1999ರಲ್ಲಿ ರೋಟರಿ ಕ್ಲಬ್ ಮಂಗಳೂರು ಪೂರ್ವಕ್ಕೆ ನನ್ನನ್ನು ಸೇರಿಸಿದರು. ಆ ದಿನದ ನಮ್ಮ ಗುರುಗಳು ಇಲ್ಲಿ ಎದುರುಗಡೆ ಇದ್ದಾರೆ, ರೋಟೇರಿಯನ್ MS ಗುರುರಾಜ್ ಅವರು. ಆಗ ನಮ್ಮಲ್ಲಿ ಒಂದು RCC ಇತ್ತು, RCC ಪದವಿನಂಗಡಿ. ಅಲ್ಲಿ PK ಪೂಜಾರಿ ಅಂತ ಅದರ ಡೈರೆಕ್ಟರ್ ಆಗಿದ್ದರು. ನಾನು ಅಲ್ಲಿ ಹೋಗಿದ್ದೆ. ಅಲ್ಲಿ ಹೋಗುವಾಗ ಅಲ್ಲಿ ಎಲ್ಲ ಯುವಕರು ಭಾಗವಹಿಸಿ ಅಲ್ಲಿ ಪದಗ್ರಹಣ ಸಮಾರಂಭ ನೋಡಿದಾಗ ನನಗೆ ಅಲ್ಲಿ ಆದದನ್ನು ನಮ್ಮ ಊರಿನಲ್ಲಿ ಯಾಕೆ ಮಾಡಬಾರ್ದು ಅಂತ ಒಂದು ಚಿಂತನೆ ಬಂದು ನಾವು ನಮ್ಮ ಕ್ಲಬ್ಬಲ್ಲಿ ಡಿಸ್ಕಸ್ ಮಾಡಿ ಕ್ಲಬ್ಬಲ್ಲಿ ಅದಕ್ಕೆ ಬೋರ್ಡ್ ಮೀಟಿಂಗಲ್ಲಿ ಪರ್ಮಿಷನ್ ತಗೊಂಡು, ಆಗ ನಮ್ಮ ರೋಟರಿಯ ಜಿಲ್ಲೆಯ RCC ಚೇರ್ಮನ್ ಆಗಿದ್ದವರು ದ ಗ್ರೇಟ್ ಅಶೋಕ್ ಕುಮಾರ್ ಇಲ್ಲಿ ಇದ್ದಾರೆ ಮುಂದ್ಗಡೆ. ಅವರು ಇವತ್ತು ಬಂದದ್ದು ನಮ್ಮ ಭಾಗ್ಯ. ಯಾಕೆಂದರೆ 25 ವರ್ಷದ ಹಿಂದೆ ಇದ್ದರು ಇಲ್ಲಿ ನಮ್ಮನ್ನು ಸ್ಟಾರ್ಟ್ ಮಾಡಬೇಕಾದ್ರೆ, ಈಗಲೂ ಇದ್ದಾರೆ, ಇನ್ನು 50 ವರ್ಷ ಆಗೋಗ್ಲೂ ಸಹ ಇರ್ತಾರೆ ಅಂತ ನನ್ನ ಭಾವನೆ. ಹಾಗೆ ಅವರ ಮಾರ್ಗದರ್ಶನದಲ್ಲಿ ಅವರು ಕೊಲ್ಯಕ್ಕೆ ಬಂದು ನಮಗೆ ಎಲ್ಲ ನಮ್ಮ ಇಲ್ಲಿ ಬಿಲ್ಲವ ಸಮಾಜದಲ್ಲಿ ಬಂದು ಒಂದು ಟಾಕ್ ಕೊಟ್ಟರು. RCC ಮಾಡಿದ್ರೆ ಏನು ಪ್ರಯೋಜನ, ಅಷ್ಟು ತನಕ ನಮಗೆ RCC ಅಂದರೆ ಏನು ಅದು ಏನು ಗೊತ್ತಿರಲಿಲ್ಲ. ಅವರು ಅದರ ಬಗ್ಗೆ ಮಾಹಿತಿಯನ್ನು ನೀಡಿದರು. ಆ ಮಾಹಿತಿ ನೀಡಿದ ನಂತರ ನಮ್ಮ ಬಿಲ್ಲವ ಸಂಘ ನಮಗೆ ಅಲ್ಲಿ ಸಪೋರ್ಟ್ ಮಾಡಿತ್ತು. ನಮಗೆ ಫಸ್ಟ್ ಮೀಟಿಂಗ್ ಮಾಡಬೇಕಾದ್ರೆ ಅಲ್ಲಿ ಜಾಗವನ್ನು ಒದಗಿಸಿತು. ನಾವು ಆಗ ಪರಿಸರದ 25 ಜನ ಸಮಾನ ಮನಸ್ಕರ, ಅಲ್ಲಿ ಯಾವುದೇ ಜಾತಿ ಭೇದ ಇರಲಿಲ್ಲ, ಎಲ್ಲ ಸಮಾನ ಮನಸ್ಕರು. ಆವಾಗ ಎಲ್ಲ ಯುವಕರಾಗಿದ್ದು, ನಾವು ಸಹ ಎಲ್ಲ ಯುವಕರಾಗಿದ್ದು. ಈಗ 25 ವರ್ಷ ಪ್ಲಸ್ ಆಗಿದೆ. ಹಾಗೆ ಒಳ್ಳೆಯ ಒಂದು ಹುಮ್ಮಸ್ಸಿನಿಂದ ತಂಡ ಮಾಡಿ ನಮ್ಮ ರೋಟರಿ ಸಮುದಾಯ ದಳ ಕೊಲ್ಯ
30/8/2001 ಚಾರ್ಟರ್ ಸರ್ಟಿಫಿಕೇಟ್ ಪ್ರೆಸೆಂಟೇಷನ್ ಮಾಡಿದ್ರು ನಮ್ಮ ಅಶೋಕ್ ಕುಮಾರ್ ಮತ್ತು ಗುರುರಾಜ್ರವರು. ಎಲ್ಲ ರೋಟರಿ ಕ್ಲಬ್ನ ಬಂಧುಗಳು ಅದರಲ್ಲಿ ಉಪಸ್ಥಿತಿ ಇದ್ರು. ಅಲ್ಲಿಂದ ಮುಂದೆ ಪಯಣ ಎಲ್ಲ ನೋಡಿ ಆಗಿದೆ. ನಾನು ಪ್ರಾಜೆಕ್ಟ್ಸ್ ಬಗ್ಗೆ ಹೇಳ್ತಾ ಇಲ್ಲ. ನಮಗೆ ಸಹಕಾರ ನೀಡಿದವರನ್ನು ಸ್ವಲ್ಪ ಸ್ಮರಿಸುವುದು ನಮ್ಮ ಕರ್ತವ್ಯ ಅಂತ ದೃಷ್ಟಿಯಲ್ಲಿ ಕೆಲವರು ಹೆಸರು ಹೇಳ್ತೇನೆ. ನಮಗೆ ಪ್ರಾರಂಭದಲ್ಲಿ ನಮಗೆ ಸಹಕಾರ ನೀಡಿದವರು ಬಿಲ್ಲವ ಸೇವಾ ಸಮಾಜ ರಿಷಡ್ ಕೊಲ್ಯ, ಹಾಗೆ ಮಳೆಯಲ್ ಚಾಮುಂಡಿ ದೇವಸ್ಥಾನ, ಆಮೇಲೆ ನಮ್ಮ ಆನಂದ್ ಕೊಂಡಾಣ ಇದ್ದಾರೆ, ಅವರ ಮನೆಯಲ್ಲಿ ಸಹ ನಾವು ಮೀಟಿಂಗ್ ಮಾಡಿದ್ವಿ. ನಮಗೆ ಅಂದರೆ ಸ್ವಂತ ಜಾಗ ಇಲ್ಲ ಎಲ್ಲಿ ಸಹ, ಯಾರ್ಯಾರ ಮನೆಯಲ್ಲಿ ನಾವು ಮೀಟಿಂಗ್ ನಮ್ಮ ಮನೆಯಲ್ಲಿ ಸಹ ಮಾಡಿದ್ರು. ಎಲ್ಲ ಸದಸ್ಯರ ಮನೆಯಲ್ಲಿ ಎಲ್ಲಿ ಸ್ವಲ್ಪ ಜಾಗ ಇದೆ ಅಲ್ಲಿ ಹೋಗಿ ಪ್ರತಿ ತಿಂಗಳು ಮೀಟಿಂಗ್ ಮಾಡಿ ಅದನ್ನು ನಾವು ಅಲ್ಲಿ ಮಾಡ್ತಾ ಇದ್ದೇವೆ. ಹಾಗೆ ನಮಗೆ ಶಾರದೋತ್ಸವ ಸಮಿತಿ ನಾವು ಅಲ್ಲಿ ಪ್ರಾಜೆಕ್ಟ್ಸ್ ಮಾಡುವಾಗ ಅವರು ಸಹ ನಮಗೆ ಸಹಕಾರ ನೀಡಿದ್ದಾರೆ, ಅವರನ್ನು ನೆನಪಿಸ್ತೇನೆ. ನಮ್ಮ ಪ್ರಾಜೆಕ್ಟ್ಸ್ ಎಲ್ಲ ಇಲ್ಲಿ ಹೇಳಿದ್ದಾರೆ, ಪ್ರಾಜೆಕ್ಟ್ಸ್ ಬಗ್ಗೆ ನಾನು ಹೇಳಲಿಕ್ಕೆ ಹೋಗುದಿಲ್ಲ. ಪಲ್ಸ್ ಪೋಲಿಯೋ ರೋಟರಿಯ ಇದರಲ್ಲಿ ಪಲ್ಸ್ ಪೋಲಿಯೋದಲ್ಲಿ ಸಹ ನಮ್ಮ ಹುಡುಗರು ಜೊತೆಯಾಗಿದ್ದರು. ಮತ್ತು ನಮ್ಮ ಬಡ ವಿದ್ಯಾರ್ಥಿಗಳಿಗೆ ಸಹಾಯ ಹೇಗೆ ಮಾಡ್ತಿದ್ವಿ ಅಂತ ಹೇಳಿದ್ರೆ ಅದಕ್ಕೆ ಒಂದು ಒಳ್ಳೆಯ ಉದಾಹರಣೆ ನಮ್ಮ ಸೋಮೇಶ್ವರದಲ್ಲಿ ಆನಂದಾಶ್ರಮ ಹೈಸ್ಕೂಲ್ ಅಂತ ಇದೆ. ಅಲ್ಲಿ ಆ ಟೈಮಲ್ಲಿ ನಾವು RCC ಸ್ಟಾರ್ಟ್ ಮಾಡಿದ 1-2 ವರ್ಷದಲ್ಲಿ ಒಂದು ಹುಡುಗಿ ಟಾಪರ್, ಹೈಸ್ಕೂಲಲ್ಲಿ ಟಾಪರ್, ಬಟ್ ಅವಳಿಗೆ ನಮಗೆ ನ್ಯೂಸ್ ಬಂತು ಅವಳು ಕಾಲೇಜಿಗೆ ಹೋಗ್ತಾ ಇಲ್ಲ ಅಂತ. ಇದೇ ನಮ್ಮ ಹುಡುಗರಿಂದ ಯಾಕೆ ಕಾಲೇಜ್ ಹೋಗ್ತಾ ಇಲ್ಲ ಅಂದ್ರೆ ಬಡತನ. ಆಗ ನಮ್ಮ ಗುರುರಾಜ್ ಹೇಳಿದ್ರು ಇಲ್ಲ ಅಂತ ಬಡತನದಿಂದ ಯಾರು ಎಜುಕೇಶನ್ ನಿಲ್ಲೋದು ಬೇಡ, ಅವಳನ್ನು ಬರ್ಲಿಕ್ಕೆ ಹೇಳಿ ಅಂತೇಳಿ. ಅದೇ ದಿವಸ ನಾವು ಗಣಪತಿ ಹೈಸ್ಕೂಲಿಗೆ ನಿಮ್ಗೆ ನೆನಪುಂಟು ಇಲ್ಲ ಗೊತ್ತಿಲ್ಲ, ಅವಳು ಈಗ CA ಆಗಿದ್ದಾಳೆ, ಬ್ಯಾಂಗ್ಳೂರಲ್ಲಿ ಒಳ್ಳೆಯ ಕೆಲಸದಲ್ಲಿದ್ದಾಳೆ. ಅದು ನಮಗೆ ಒಂದು ಒಳ್ಳೆಯ ಹೆಮ್ಮೆಯ ವಿಷಯ. ಅಂತ ತುಂಬ ಕೆಲಸ ಆಗಿದೆ ನಮ್ಮ ಪರಿಸರದಲ್ಲಿ. ಎಲ್ಲವನ್ನು ಹೇಳ್ತಾ ಕೂತ್ಕೊಂಡ್ರೆ ನಾವು ನಮ್ಮ ಬೆನ್ನ ನಾವೇ ತಟ್ಟಿಕೊಂಡಾಗ್ತದೆ, ಅದು ಬೇಡ. ಬಟ್ ಕೆಲಸ ಒಳ್ಳೆಯದಾಗಿದೆ. ನಮ್ಮ 25 ವರ್ಷದಲ್ಲಿ 25 ಲೀಡರ್ಸ್ ಬೆಳೆದಿದ್ದಾರೆ. ನಾಯಕತ್ವ ಅವರಲ್ಲಿ ಆಟೋಮೆಟಿಕ್ ಆಗಿ ಬಂದಿದೆ. ನಮ್ಮ ರೋಟರಿಯ ಸಹಕಾರ, ನಮ್ಮ ರೋಟರಿ ಕ್ಲಬ್ ಮಂಗಳೂರು ಪೂರ್ವ ಇವರ ಎಲ್ಲ ಕೆಲಸಕ್ಕೂ ಬರ್ತಾ ಇತ್ತು. ಎಲ್ಲಿ ತನಕ ಅಂತ ಹೇಳಿದ್ರೆ ರೋಟರಿಯ ಕಾನ್ಫರೆನ್ಸ್ ಆಗುವಾಗ ನಮ್ಮ ಪ್ರಕಾಶ್ ಕಾಂತ್ರ ಕಾನ್ಫರೆನ್ಸ್ ಅಡ್ಯಾರ್ ಗಾರ್ಡನ್ ಅಲ್ಲಿ ಆದಾಗ 10 ಜನ ಸದಸ್ಯರು ರಿಜಿಸ್ಟ್ರೇಷನ್ ಮಾಡಿದರು. ಎಲ್ಲ ಕಾನ್ಫರೆನ್ಸ್ RCC ಕಾನ್ಫರೆನ್ಸ್ ಎಲ್ಲದಕ್ಕೂ ಹೋಗಿದ್ದಾರೆ, ಬಟ್ ರೋಟರಿಯ ಕಾನ್ಫರೆನ್ಸಿಗೆ ಸಹ ಅಟೆಂಡ್ ಆಗಿದ್ದಾರೆ. ಹಾಗೆ ನಮ್ಮ ಈ ಪ್ರಯಾಣದಲ್ಲಿ ನಾವು ತುಂಬ ಕೆಲವು ಸಲ ಏನಾಗಿದೆ ಸ್ವಲ್ಪ ಇದೆ, ಎಲ್ಲವೂ ಒಳ್ಳೆಯದಲ್ಲಿ ಆಗಲ್ಲ, ಕೆಲವು ಸಲ ಕೆಟ್ಟ ಅನುಭವಗಳು ಆಗಿದೆ. ಬಟ್ ಅದನ್ನೆಲ್ಲ ನಾವು ಮರೆತು ಎಲ್ಲವನ್ನು ಬಿಟ್ಟು ಈಗಲೂ ಸಹ ನಮ್ಮಲ್ಲಿ 30 ಸದಸ್ಯರು ಇದ್ದಾರೆ. ನಾನು ಈಗಲೂ ಹೇಳ್ತೇನೆ ನನ್ನ ಕ್ಲಬ್ ಅಂತ, ನಾನು ರೋಟರಿ ಕ್ಲಬ್ ಸದಸ್ಯನಾಗಿದ್ರು ನನ್ನ ಕ್ಲಬ್ ಇದು RCC ಬೆಳೀತಾ ಇದೆ. ಇನ್ನೂ ಸಹ ಇದು ಮುಂದೆ ಬೆಳೀಲಿ, ನಿಮ್ಮೆಲ್ಲರ ಆಶೀರ್ವಾದ ಇದಕ್ಕಿರಲಿ. 25 ಹೋಗಿ 50 ಆಗಲಿ, ಅಲ್ಲಿ ತನಕ ನಾವು ಸಹ ಇರುವ ಅಂತ ಹೇಳ್ತಾ ಎಲ್ರಿಗೂ ಒಂದಿವ್ಸ ನಮ್ಮ ಮಾತು ಮುಗಿಸ್ತೀನಿ. ಜೈ ಹಿಂದ್. ನಮ್ಮೆಲ್ಲರ ಪ್ರೇರಕ ಶಕ್ತಿ ರೋಟೇರಿಯನ್ ಜಯಕುಮಾರ್ ಕೊಲ್ಯ ತಮಗೆ ನಮ್ಮ ಅಧ್ಯಕ್ಷರು ಹಾಗೂ ಸರ್ವ ಸದಸ್ಯರ ಪರವಾಗಿ ಸಂದರ್ಭದಲ್ಲಿ ಕೃತಜ್ಞತೆಯನ್ನು ಸಲ್ಲಿಸುತ್ತಾ, ಬಂಧುಗಳೇ, ಇಲ್ಲಿ ಯಾವುದೇ ರೀತಿಯ ಚರ್ವಣಕ್ಕೆ ಅವಕಾಶವಿಲ್ಲ. ಯಾಕಂತೇಳಿದರೆ ನಮ್ಮ ಈ ಪಯಣಕ್ಕೆ ಮುಖ್ಯ ಭೂಮಿಕೆಯಲ್ಲಿ ಸದಾ ನಮಗೆ ಬೆನ್ನೆಲುಬಾಗಿ ನಿಂತವರು ರೋಟೇರಿಯನ್ ಜಯಕುಮಾರ್ ಸರ್. ತಾವು ನಮ್ಮ ಒಂದು ಪ್ರಪ್ರಥಮವಾಗಿ ನಮ್ಮ ಒಂದು ಗೌರವವನ್ನು ತಾವು ದಯಮಾಡಿ ಸ್ವೀಕರಿಸಬೇಕಾಗಿ ವಿನಂತಿಯನ್ನು ಮಾಡುತ್ತಾ ಇದ್ದೇನೆ. ಜಯಕುಮಾರ್ ಕೊಲ್ಯ, ತಾವು ಕಳೆದ 25 ವರ್ಷಗಳಿಂದ ನಮ್ಮ ಈ ತಂಡದೊಂದಿಗೆ ನಿರಂತರವಾಗಿ ಸದಾ ರಾತ್ರಿ ಹಗಲು ಸಂಪರ್ಕದಲ್ಲಿದ್ದುಕೊಂಡು ರೋಟರಿ ಕ್ಲಬ್ ಮಂಗಳೂರು ಪೂರ್ವದ ಬಹಳ ದೊಡ್ಡ ಆಶ್ರಯದಲ್ಲಿ ನಮಗೆ ಕಾರ್ಯಕ್ರಮವನ್ನು ನೀಡಲು ಸಹಕಾರವನ್ನು ನೀಡಿದವರು. ಹಾಗಾಗಿ ದಯಮಾಡಿ ತಾವು ಆಸೀನರಾಗಬೇಕಾಗಿ ವಿನಂತಿಯನ್ನು ಮಾಡುತ್ತಾ ಇದ್ದೇನೆ. ನಮ್ಮ ಸಮುದಾಯ ದಳದ ಅಧ್ಯಕ್ಷರಾದ ಮತ್ತು ಅದೇ ರೀತಿ ಧರ್ಮಪತ್ನಿ ಶ್ರೀಮತಿ ವತ್ಸಲ, ತಾವು ಕೂಡ ಈ ಸಂದರ್ಭದಲ್ಲಿ ಆಸೀನರಾಗಬೇಕಾಗಿ ವಿನಂತಿಯನ್ನು ಮಾಡ್ತಾ ಇದ್ದೇವೆ. ಯಾಕಂತ ಹೇಳಿದ್ರೆ ಬನ್ನಿ ದಯಮಾಡಿ. ಕುಮಾರಿ ಚಿನ್ಮಯಿ ಕೋಟ್ಯನ್, ತಾವು ಕೂಡ ಈ ಸಂದರ್ಭದಲ್ಲಿ ನಮ್ಮ ಜೊತೆ ಆಗ್ಬೇಕಂತ ಕೇಳ್ಕೊಳ್ತಾ ಇದ್ದೇನೆ. ವಿಶೇಷವಾಗಿ ಕಾಕತಾಳೀಯವೋ ಏನು ದಂಪತಿಗಳು ಯಾವುದೆಲ್ಲ ಆಗಬೇಕೋ ಅದು ಖಂಡಿತವಾಗಿ ನೆರವೇರಬೇಕು ಅನ್ನೋದಕ್ಕೆ ಇದು ಸಾಕ್ಷಿ. ಯಾಕಂತ ಹೇಳಿದ್ರೆ ರೋಟರಿ ಕ್ಲಬ್ನ ಅಧ್ಯಕ್ಷರ ಒಂದು ಸೂಚನೆ ಮೇರೆಗೆ ಇದು ಖಂಡಿತವಾಗಿ ನಮಗೆ ಬಹಳ ಹೆಮ್ಮೆ ಆಯಿತು.
ಸಂಭ್ರಮ ನಮ್ಮ ಅಧ್ಯಕ್ಷರು ಸೀತಾರಾಮ್ ಕರ್ಕೆರ ತಾವು ದಯಮಾಡಿ ಗೌರವಿಸಬೇಕಾಗಿ ವಿನಂತಿಯನ್ನು ಮಾಡ್ತಾ ಇದ್ದೇನೆ. ಅದೇ ರೀತಿ ನಮ್ಮ ಕಾರ್ಯದರ್ಶಿ ಜಯದೇವ್ ಕೊಲ್ಯ ತಾವು ಕೂಡ ರೋಟರಿ ಸಮುದಾಯ ದಳ ಕೊಲ್ಯ ಸೋಮೇಶ್ವರ ಇದರ ಸ್ಥಾಪಕನಿಗೆ ಕಾರಣೀಕರ್ತರಾಗಿ ರೋಟರಿ ಕ್ಲಬ್ ಮಂಗಳೂರು ಪೂರ್ವದ ಆಶ್ರಯಕ್ಕೆ ಸದಾ ನಮಗೆ ಬೆನ್ನೆಲುಬಾಗಿ ನಿಂತವರು ರೊಟೇರಿಯನ್ ಜಯಕುಮಾರ್ ಕೊಲ್ಯ. ತಮಗೆ ರೋಟರಿ ಸಮುದಾಯ ದಳ ನಮ್ಮ ಸಂಸ್ಥೆಯ ಸರ್ವ ಸದಸ್ಯರ ಪರವಾಗಿ ಈ ರಜತ ಸಂಭ್ರಮ 2025-26ರ ಈ ಸ್ಮರಣೀಯ ಗೌರವ ತಪಾಸಣೆ ನೀಡಿದೆ ಖಚಿತತೆ ತರಬೇತಿಯ ಶಿಬಿರ ಸ್ವಚ್ಛತೆ ಕೌಶಲ್ಯಾಭಿವೃದ್ಧಿಗಳಿಗೆ ಅಚ್ಚಳಿಯದ ಮಾಹಿತಿ ನಿಖರ ರಜತ ವರ್ಷವಿದ ರೋಟರಿ ಸೇವಾದಳ ಕೊಲ್ಯ ಗೌರವವನ್ನು ಸ್ವೀಕರಿಸಿದಂತಹ ದಂಪತಿಗಳು ಜಯಕುಮಾರ್ ಕೊಲ್ಯ ಇವರ ಧರ್ಮಪತ್ನಿ ಶ್ರೀಮತಿ ವತ್ಸಲ ಇವರು ಕೂಡ ನಮಗೆ ಸದಾ ಪ್ರೇರಣೆ ಪ್ರೋತ್ಸಾಹವನ್ನು ನೀಡಿದವರು. ಕಳೆದ 25 ವರ್ಷಗಳಿಂದ ನಮ್ಮ ಗೌರವವನ್ನು ಸ್ವೀಕರಿಸಿದಂತಹ ದಂಪತಿಗಳಿಗೆ ಕೃತಜ್ಞತೆಗಳನ್ನು ಅರ್ಪಿಸುತ್ತಾ ಇನ್ನು ಮುಂದೆ ವೇದಿಕೆಯಲ್ಲಿ ನಮಗೆ ಸ್ಥಾಪನೆಗೆ ಸಹಕಾರಿಯಾದಂತಹ MS ಗುರುರಾಜ್ ಸರ್ ತಾವು ದಯಮಾಡಿ ವೇದಿಕೆಗೆ ಆಗಮಿಸಬೇಕಾಗಿ ವಿನಂತಿಯನ್ನು ಮಾಡ್ತಾ ಇದ್ದೇನೆ. ಅದೇ ರೀತಿ UV ಶಾಸ್ತ್ರಿ ಸರ್ ತಾವು ಕೂಡ ಈ ಸಂದರ್ಭದಲ್ಲಿ ವೇದಿಕೆಗೆ ಆಗಮಿಸಬೇಕಾಗಿ ವಿನಂತಿಯನ್ನು ಮಾಡುತ್ತಾ ಇದ್ದೇನೆ. ಅದೇ ರೀತಿ ಅಶೋಕ್ ಕುಮಾರ್ ಸರ್ ತಾವು ಕೂಡ ಈ ಸಂದರ್ಭದಲ್ಲಿ ವೇದಿಕೆಗೆ ಆಗಮಿಸಬೇಕಾಗಿ ವಿನಂತಿಯನ್ನು ಮಾಡುತ್ತಾ ಇದ್ದೇನೆ. ಸೇವಾ ಸಮುದಾಯ ದಳದ ರಜತ ಸಂಭ್ರಮ ರೋಟರಿ ಕ್ಲಬ್ನ ಪೂರ್ವಾಶ್ರಮದ ಒಂದು ಹಿರಿಯ ವ್ಯಕ್ತಿ ನಮ್ಮ ಜೊತೆಯಲ್ಲಿದ್ದಾರೆ ಅಶೋಕ್ ಕುಮಾರ್ ಸರ್. ಅದೇ ರೀತಿ ಈ 3 ಗಣ್ಯರನ್ನು ಕೂಡ ರೋಟರಿ ಕ್ಲಬ್ ಮಂಗಳೂರು ಪೂರ್ವದ 2 ಮಾಜಿ ಅಧ್ಯಕ್ಷರುಗಳಿದ್ದಾರೆ. ತಮ್ಮನ್ನ ಈ ಸಂದರ್ಭದಲ್ಲಿ ನಾವು ರೋಟರಿ ಸಮುದಾಯ ದಳದ ಸರ್ವ ಸದಸ್ಯರ ಪರವಾಗಿ ಈ ಸಂದರ್ಭದಲ್ಲಿ ನಾವು ಗೌರವಿಸುತ್ತಾ ಇದ್ದೇವೆ. ರಜತ ಸಂಭ್ರಮವು ಬೆಳಗಿದೆ ಮನೆ ಮನ ನಿಜ ಸಾರ್ಥಕತೆಯ ಹೆಗ್ಗಳಿ ನಮ್ಮ ಸಾರ್ಥಕ ಪಯಣಕ್ಕೆ ಸದಾ ಸಹಕಾರಿಯಾದಂತಹ ಎಲ್ಲ ಗಣ್ಯರನ್ನ ನಾವು ಸ್ಮರಿಸುವಂತಹ ಈ ಸಂಜೆ ಸೇವಾ ಸಮುದಾಯ ದಳದ ರಜತ ಸಂಭ್ರಮ ರಜತ ವರ್ಷವಿದ ರೋಟರಿ ಸೇವಾದಳ ಕೊಲ್ಯ ಸೋಮೇಶ್ವರಕ್ಕೆ ರಜತ ವರ್ಷವಿದ ರೋಟರಿ ಸೇವಾದಳ ಕೊಲ್ಯ ಸೋಮೇಶ್ವರಕ್ಕೆ ರಜತ ಸಂಭ್ರಮವು ಬೆಳಗಿದೆ ಮನೆ ಮನ ನಿಜ ಸಾರ್ಥಕತೆಯ ಹೆಗ್ಗಳಿಕೆ ರಜತ ಸಂಭ್ರಮವು ಬೆಳಗಿದೆ ಮನೆ ಮನ ನಿಜ ಸಾರ್ಥಕತೆಯ ಹೆಗ್ಗಳಿಕೆ ರಜತ ಸಂಭ್ರಮ 2025-26 ಈ ಸ್ಮರಣೀಯ ಸಂದರ್ಭದಲ್ಲಿ ನಮ್ಮ ಗೌರವವನ್ನು ಸ್ವೀಕರಿಸಿದಂತಹ MS ಗುರುರಾಜ್ ಸರ್, ಅದೇ ರೀತಿ UV ಶಾಸ್ತ್ರಿ ಸರ್ ಹಾಗೂ ಶ್ರೀಯುತ ಅಶೋಕ್ ಕುಮಾರ್ ಸರ್ ತಮಗೆ ರೋಟರಿ ಸಮುದಾಯ ದಳ ಕೊಲ್ಯ ಸೋಮೇಶ್ವರದ ಸರ್ವ ಸದಸ್ಯರ ಪರವಾಗಿ ಕೃತಜ್ಞತೆಗಳನ್ನು ಅರ್ಪಿಸುತ್ತಾ ಇನ್ನು ವೇದಿಕೆಯಲ್ಲಿ ರೋಟರಿ ಕ್ಲಬ್ ಮಂಗಳೂರು ಪೂರ್ವದ ಮಾಜಿ ಅಧ್ಯಕ್ಷರಾದಂತಹ VKK ಕಲ್ಲೂರಾಯ ಸರ್ ತಾವು ದಯಮಾಡಿ ವೇದಿಕೆಗೆ ಆಗಮಿಸಬೇಕಾಗಿ ವಿನಂತಿಸುತ್ತಾ ಇದ್ದೇನೆ. ಅದೇ ರೀತಿ ಶ್ರೀಯುತ ಬಾಲಕೃಷ್ಣ ಶೆಟ್ಟಿ, ಅದೇ ರೀತಿ ಶ್ರೀಯುತ ಸದಾಶಿವ ಶೆಟ್ಟಿ, ಶ್ರೀಯುತ ಆನಂದ್ ಶೆಟ್ಟಿ, CA ಶಿವಕುಮಾರ್ ಸರ್, ಶ್ರೀಯುತ ಗಜೇಂದ್ರ ವಿ, ಶ್ರೀಯುತ ಪ್ರದೀಪ್ ಕುಮಾರ್ ಸರ್ ತಾವು ವೇದಿಕೆಗೆ ಆಗಮಿಸಬೇಕಾಗಿ ವಿನಂತಿಯನ್ನ ಮಾಡುತ್ತಾ ಇದ್ದೇನೆ. VKK ಕಲ್ಲೂರಾಯ, ಬಾಲಕೃಷ್ಣ ಶೆಟ್ಟಿ, ಸದಾಶಿವ ಶೆಟ್ಟಿ, ಆನಂದ್ ಶೆಟ್ಟಿ, CA ಶಿವಕುಮಾರ್, ಗಜೇಂದ್ರ ವಿ, ಪ್ರದೀಪ್ ಕುಮಾರ್ ಸರ್. ಕೌಶಲ್ಯಾಭಿವೃದ್ಧಿಗಳಿಗೆ ಅಚ್ಚಳಿಯದ ಮಾಹಿತಿ ನಿಖರ ರಜತ ವರ್ಷವಿದ ರೋಟರಿ ಸೇವಾದಳ ಕೊಲ್ಯ ಸೋಮೇಶ್ವರಕ್ಕೆ ರಜತ ಸಂಭ್ರಮ ಸೇವಾ ಸಮುದಾಯ ದಳದ
ರಜತ ಸಂಭ್ರಮ. ಸಾಧಕರನ್ನು ಸಮ್ಮಾನಿಸಿ ಗೌರವ ಸಾಧನೆ ತೋರಿದ ಶ್ರಮಕ್ಕಾಗಿ ಭೇದ ಭಾವಗಳ ರಾಗದ್ವೇಷಗಳ ಬಾಧೆ ಅಳಿಸಿ ನವಯುಗಕ್ಕಾಗಿ 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 ರಜತ ಸಂಭ್ರಮ ರಜತ ಸಂಭ್ರಮ. ಸೇವಾ ಸಮುದಾಯ ದಳದ ನಮ್ಮ ರಜತ ಸಂಭ್ರಮ. ಪ್ರೀತಿಯ ಗೌರವವನ್ನು ಸ್ವೀಕರಿಸಿದಂತಹ ನಮ್ಮ ರೋಟರಿ ಕ್ಲಬ್ ಮಂಗಳೂರು ಪೂರ್ವದ ಮಾಜಿ ಅಧ್ಯಕ್ಷರುಗಳಿಗೆ ರೋಟರಿ ಸಮುದಾಯ ದಳದ ಎಲ್ಲ ಸದಸ್ಯರ ಪರವಾಗಿ ಕೃತಜ್ಞತೆಗಳನ್ನು ಅರ್ಪಿಸುತ್ತಾ ಇನ್ನು ಮುಂದಕ್ಕೆ ಪ್ರದೀಪ್ ಕುಮಾರ್ ಸರ್, ರೋಟರಿ ಕ್ಲಬ್ ಮಂಗಳೂರು ಪೂರ್ವದ ಮಾಜಿ ಅಧ್ಯಕ್ಷರು ಪ್ರದೀಪ್ ಕುಮಾರ್ ಸರ್, ಅದೇ ರೀತಿ CA ಶಾಂತರಾಮ್ ಶೆಟ್ಟಿ, ಸಂತೋಷ್ ಕುಮಾರ್ ಶೆಟ್ಟಿ, ಪಾಂಡುರಂಗ ಶೆಟ್ಟಿ, ಕರುಣಾಕರ್ ಶೆಟ್ಟಿ, ರಮಾನಾಥ್ ಶೆಟ್ಟಿ ಸರ್ ತಾವು ವೇದಿಕೆಗೆ ಆಗಮಿಸಬೇಕಾಗಿ ವಿನಂತಿಯನ್ನು ಮಾಡ್ತಾ ಇದ್ದೇವೆ. ಮಾಜಿ ಅಧ್ಯಕ್ಷರುಗಳ ಅನುಪಸ್ಥಿತಿ ಇದ್ದರೆ ಅವರ ಧರ್ಮಪತ್ನಿಯವರು ಉಪಸ್ಥಿತಿ ಇದ್ದಾರೆ, ಅವರು ವೇದಿಕೆಗೆ ಆಗಮಿಸಬೇಕಾಗಿ ಈ ಸಂದರ್ಭದಲ್ಲಿ ವಿನಂತಿಯನ್ನು ಮಾಡ್ತಾ ಇದ್ದೇನೆ. ರಜತ ಸಂಭ್ರಮ. ರಜತ ವರ್ಷವಿದ ರೋಟರಿ ಸೇವಾದಳ ಕೊಲ್ಯ ಸೋಮೇಶ್ವರಕ್ಕೆ. ರಜತ ವರ್ಷವಿದ ರೋಟರಿ ಸೇವಾದಳ ಕೊಲ್ಯ ಸೋಮೇಶ್ವರಕ್ಕೆ. ರಜತ ಸಂಭ್ರಮವು ಬೆಳಗಿದೆ ಮನೆ ಮನ ನಿಜ ಸಾರ್ಥಕತೆಯ ಹೆಗ್ಗಳಿಕೆ. ರಜತ ಸಂಭ್ರಮವು ಬೆಳಗಿದೆ ಮನೆ ಮನ ನಿಜ ಸಾರ್ಥಕತೆಯ ಹೆಗ್ಗಳಿಕೆ. ರಜತ ಸಂಭ್ರಮ ರಜತ ಸಂಭ್ರಮ. ರಜತ ಸಂಭ್ರಮದ ಈ ಸುಸಂದರ್ಭದಲ್ಲಿ ನಮ್ಮ ಸಂಸ್ಥೆಯು ನೀಡುವಂತಹ ಗೌರವವನ್ನು ಸ್ವೀಕರಿಸಿದಂತಹ ರೋಟರಿ ಕ್ಲಬ್ ಮಂಗಳೂರು ಪೂರ್ವದ ಮಾಜಿ ಅಧ್ಯಕ್ಷರುಗಳಿಗೆ ನಮ್ಮ ಸಂಸ್ಥೆಯ ಪರವಾಗಿ ಕೃತಜ್ಞತೆಗಳನ್ನು ಅರ್ಪಿಸುತ್ತಾ ಮುಂದೆ ವಿನೋದ್ ಕುಡ್ವಾ, ವಿನ್ಸೆಂಟ್ ನಜರತ್, CA ಹರೀಶ್ ಶೆಟ್ಟಿ, ರೋಟೇರಿಯನ್ ಜಯರಾಮ್ ಶೆಟ್ಟಿ, ರೋಟೇರಿಯನ್ ವಿನ್ಸೆಂಟ್ ನಜರತ್, ರೋಟೇರಿಯನ್ CA ಹರೀಶ್ ಶೆಟ್ಟಿ, ರೋಟೇರಿಯನ್ ಜಯರಾಮ್ ಶೆಟ್ಟಿ, ಉಚಿತಾರೋಗ್ಯ ತಪಾಸಣೆ ನೀಡಿದೆ ಖಚಿತತೆ ತರಬೇತಿಯ ಶಿಬಿರ. ಸ್ವಚ್ಛತೆ ಕೌಶಲ್ಯಾಭಿವೃದ್ಧಿಗಳಿಗೆ ಅಚ್ಚಳಿಯದ ಮಾಹಿತಿ ನಿಖರ. ರಜತ ವರ್ಷವಿದ ರೋಟರಿ ಸೇವಾದಳ ಕೊಲ್ಯ ಸೋಮೇಶ್ವರಕ್ಕೆ. ರಜತ ಸಂಭ್ರಮ ಸೇವಾ ಸಮುದಾಯ ದಳದ 2.5 ದಶಕಗಳ ಸುದೀರ್ಘ ಪಯಣದಲ್ಲಿ ರೋಟರಿ ಕ್ಲಬ್ ಮಂಗಳೂರು ಪೂರ್ವ ಈ ಎಲ್ಲ ಮಾಜಿ ಅಧ್ಯಕ್ಷರುಗಳು ನಮ್ಮ ಪಯಣದ ಜೊತೆ ಇದ್ದು ಸಹಕರಿಸುವುದನ್ನು ನಾವು ಇಲ್ಲಿ ಸ್ಮರಿಸುವುದು ನಮ್ಮ ಆದ್ಯ ಕರ್ತವ್ಯವಾಗಿರುತ್ತದೆ. ಈ ಸುಸಂದರ್ಭದಲ್ಲಿ ರಜತ ಸಂಭ್ರಮದಲ್ಲಿ ತಾವುಗಳು ಉಪಸ್ಥಿತಿದ್ದು ನಮ್ಮ ಗೌರವವನ್ನು ಸ್ವೀಕರಿಸಿದ್ದಕ್ಕಾಗಿ ಕೃತಜ್ಞತೆಗಳನ್ನು ಅರ್ಪಿಸುತ್ತಾ ಇನ್ನು ಮುಂದೆ ರೋಟೇರಿಯನ್ ಗೋಪಾಲ್ ಶೆಟ್ಟಿ, ರೋಟೇರಿಯನ್ ರಾಘವೇಂದ್ರ ನೆಲ್ಲಿಕೆಟ್ಟೆ ತಾವು ಆಸೀನರಾಗಬೇಕಾಗಿ ವಿನಂತಿಯನ್ನು ಮಾಡ್ತಾ ಇದ್ದೇನೆ. ರೋಟೇರಿಯನ್ ಗೋಪಾಲ್ ಶೆಟ್ಟಿ, ಅದೇ ರೀತಿ ರೋಟೇರಿಯನ್ ರಾಘವೇಂದ್ರ ನೆಲ್ಲಿಕಟ್ಟೆ, ದಯಮಾಡಿ ರಾಘವೇಂದ್ರ ನೆಲ್ಲಿಕಟ್ಟೆ ಇವರ ಧರ್ಮಪತ್ನಿ ತಾವು ಕೂಡ ವೇದಿಕೆಗೆ ಆಗಮಿಸಬೇಕಾಗಿ ಸಂದರ್ಭದಲ್ಲಿ ನಾವು ವಿನಂತಿಯನ್ನು ಮಾಡ್ತಾ ಇದ್ದೇವೆ. ರೋಟರಿ ಕ್ಲಬ್ ಮಂಗಳೂರು ಪೂರ್ವದ ಪ್ರಸಕ್ತ ಸಾಲಿನ ಅಧ್ಯಕ್ಷರಾದಂತಹ ರೋಟೇರಿಯನ್ ರಾಘವೇಂದ್ರ ನೆಲ್ಲಿಕಟ್ಟೆ. ಸೇವಾದಳ ಕೊಲ್ಯ ಸೋಮೇಶ್ವರಕ್ಕೆ. ರಜತ ಸಂಭ್ರಮವು ಬೆಳಗಿದೆ ಮನೆ ಮನ ನಿಜ ಸಾರ್ಥಕತೆಯ ಹೆಗ್ಗಳಿಕೆ. ರಜತ ಸಂಭ್ರಮ ರಜತ ಸಂಭ್ರಮ. ಸೇವಾ ಸಮುದಾಯ ದಳದ ರಜತ ಸಂಭ್ರಮ. ರಜತ ವರ್ಷವಿದ ರೋಟರಿ
ಸೇವಾದಳ ಕೊಲ್ಯ ಸೋಮೇಶ್ವರಕ್ಕೆ ರಜತ ವರ್ಷವಿದ ರೋಟರಿ ಸೇವಾದಳ ಕೊಲ್ಯ ಸೋಮೇಶ್ವರಕ್ಕೆ ರಜತ ಸಂಭ್ರಮವು ಬೆಳಗಿದೆ ಮನೆ ಮನ. ರಜತ ಸಂಭ್ರಮದ ಈ ಸುಸಂದರ್ಭದಲ್ಲಿ ನಮ್ಮ ಸ್ಮರಣೀಯವಾದ ಗೌರವವನ್ನು ಸ್ವೀಕರಿಸಿದಂತಹ ಎಲ್ಲ ಅಧ್ಯಕ್ಷರುಗಳಿಗೆ, ರೋಟರಿ ಕ್ಲಬ್ ಮಂಗಳೂರು ಪೂರ್ವದ ಎಲ್ಲ ಅಧ್ಯಕ್ಷರುಗಳಿಗೂ ನಮ್ಮ ಸಂಸ್ಥೆಯ ಅಧ್ಯಕ್ಷರು ಹಾಗೂ ಪದಾಧಿಕಾರಿಗಳು ಸರ್ವ ಸದಸ್ಯರ ಪರವಾಗಿ ಸಂದರ್ಭದಲ್ಲಿ ಕೃತಜ್ಞತೆಯನ್ನು ಅರ್ಪಿಸುತ್ತಾ, ಬಂಧುಗಳೇ, 2.5 ದಶಕಗಳ ಹಿಂದೆ ಈ ನಮ್ಮ ಸಂಸ್ಥೆಯು ಸ್ಥಾಪನೆಗೊಳ್ಳುವಾಗ ನಮಗೆ ಬೇಕಾದಂತಹ ಘನ ವ್ಯಕ್ತಿ, ಘನ ಸ್ಥಾನವನ್ನು ಅಲಂಕರಿಸಬೇಕಾದಂತಹ ವ್ಯಕ್ತಿ ಯಾರು ಎಂದು ನಾವು ನೋಡಬೇಕಾದರೆ, ಆ ಸಂದರ್ಭದಲ್ಲಿ ನಮಗೆ ಅಧ್ಯಕ್ಷರಾಗಿ ನಮಗೆ ಒದಗಿ ಬಂದವರು ಶ್ರೀಯುತ ಗಣೇಶ್ ಕೊಲ್ಯ STK. ನಮ್ಮ ರೋಟರಿ ಸಮುದಾಯದಳ ಕೊಲ್ಯ ಸೋಮೇಶ್ವರ ಈ ಸಂಸ್ಥೆಯ ಸ್ಥಾಪಕ ಅಧ್ಯಕ್ಷರು ಶ್ರೀಯುತ ಗಣೇಶ್ STK. ತಾವು ದಯಮಾಡಿ ವೇದಿಕೆಗೆ ಆಗಮಿಸಬೇಕು. ಈ ಸಂದರ್ಭದಲ್ಲಿ ನಾವು ಗೌರವಿಸುವುದು ನಮ್ಮ ಆದ್ಯ ಕರ್ತವ್ಯ. ಆ ಕಾಲದಿಂದ ಈ ಕಾಲದವರೆಗೂ ನಮ್ಮ ಜೊತೆ ನಿರಂತರವಾಗಿ ತಾವು ಇದ್ದುಕೊಂಡು ನಿಮ್ಮ ನಿರಂತರವಾದ ಸಹಾಯವನ್ನು ಕೂಡ ಸಹಕಾರವನ್ನು ನೀಡುತ್ತಾ ಬಂದಂತಹ ನಿಮ್ಮ ಒಂದು ಪ್ರೋತ್ಸಾಹ, ಅದೇ ರೀತಿ ಪ್ರತಿಯೊಂದು ಕಾರ್ಯಕ್ರಮದಲ್ಲೂ ನಮಗೆ ಶಬ್ದ ಹಾಗೂ ಬೆಳಕಿನ ಅನಾವರಣಗೊಳ್ಳಬೇಕಾದ್ರೆ ಅದು ಇರುವುದು STK ಸೌಂಡ್ಸ್. ಈ STK ಸೌಂಡ್ಸ್ನ ಮಾಲಕರು ಶ್ರೀಯುತ ಗಣೇಶ್ ಕೊಲ್ಯ ಇವರು ನಮಗೆ ಸದಾ ಬೆಳಕು ಮತ್ತು ಶಬ್ದವನ್ನ ನೀಡಿ ಸಹಕರಿಸುತ್ತಿದ್ದ ನಮ್ಮ ಕಾರ್ಯಕ್ರಮವನ್ನ ಯಶಸ್ವಿಗೊಳಿಸಲು ಸಹಕರಿಸುತ್ತಿದ್ರು. ಕಳೆದ 25 ವರ್ಷಗಳಿಂದಲೂ ಯಾವುದೇ ರೀತಿಯ ಅವರು ವ್ಯವಹಾರದ ದೃಷ್ಟಿಕೋನದಲ್ಲಿ ನಮಗೆ ಅವರು ಬೆಳಕು ಮತ್ತು ಧ್ವನಿಯನ್ನು ಹಾಯಿಸ್ತಿರ್ಲಿಲ್ಲ. ಏನಿದ್ರು ಅವರ ಆ ಒಂದು ಸಹಕಾರವನ್ನು ನೀಡಿಕೊಂಡು ನಮಗೆ ಬೆಳಕು ಮತ್ತು ಶಬ್ದದ ವ್ಯವಸ್ಥೆಯನ್ನು ಮಾಡಿ ನಮಗೆ ಸಹಕಾರ ನೀಡಿದಂತಹ STK ಸೌಂಡ್ಸ್ನ ಮಾಲಕರಾದಂತಹ ಶ್ರೀಯುತ ಗಣೇಶ್ STK ನಮ್ಮ ಸಂಸ್ಥೆಯ ಸ್ಥಾಪಕ ಅಧ್ಯಕ್ಷರು ಎಂದು ಹೇಳಲಿಕ್ಕೆ ನಮಗೆ ಬಹಳ ಹೆಮ್ಮೆ ಆಗ್ತದೆ. ಈ ಸುಸಂದರ್ಭದಲ್ಲಿ ತಾವು ನಮ್ಮ ಸ್ಮರಣೀಯವಾದಂತಹ ಗೌರವವನ್ನು ಸ್ವೀಕರಿಸಿದ್ದಕ್ಕಾಗಿ ರೋಟರಿ ಕ್ಲಬ್ ಮಂಗಳೂರು ಪೂರ್ವ ಹಾಗೂ ರೋಟರಿ ಸಮುದಾಯದಳ ಕೊಲ್ಯ ಸೋಮೇಶ್ವರ ಎಲ್ಲ ಸದಸ್ಯರ ಪರವಾಗಿ ನಾನು ಕೃತಜ್ಞತೆಯನ್ನು ಸಲ್ಲಿಸುತ್ತಾ ಇದ್ದೇನೆ. ಬಂಧುಗಳೇ, ಇನ್ನು ಮುಂದೆ ಸಭೆಯಲ್ಲಿ ಆಸೀನರಾಗಿರುವಂತಹ ನಮ್ಮ ಸಂಸ್ಥೆಯ ಹಿತೇಷ್ಟಿಲು ಹಾಗೂ ಸಂಸ್ಥೆಯನ್ನು ಸ್ಥಾಪನೆ ಆಗುವ ಸಂದರ್ಭದಲ್ಲಿ ಪ್ರೇರಣೆಯನ್ನು ನೀಡಿದಂತಹ ಸಂತೋಷ್ ಕುಮಾರ್ ಸರ್ ತಾವು ತಮ್ಮ ಅನಿಸಿಕೆಯ ಮಾತುಗಳನ್ನು ಆಡಬೇಕಾಗಿ ಈ ಸಂದರ್ಭದಲ್ಲಿ ಅಶೋಕ್ ಕುಮಾರ್ ಸರ್ ತಮ್ಮ ಅನಿಸಿಕೆಯ ಮಾತುಗಳನ್ನು ಆಡಬೇಕಾಗಿ ಸಂದರ್ಭದಲ್ಲಿ ವಿನಂತಿಯನ್ನು ಮಾಡುತ್ತಾ ಇದ್ದೇನೆ. ಅಧ್ಯಕ್ಷರುಗಳೇ, PDG ಅವರೇ, ಎಲ್ಲ ಪದಾಧಿಕಾರಿಗಳೇ, ಮಿತ್ರರೇ, ಬಹುಶಃ ಅತ್ಯಂತ ಭಾವನಾತ್ಮಕವಾದಂತಹ ಒಂದು ಕ್ಷಣ ಅಂತೇಳಿ ಹೇಳ್ಬೋದು. ನಾನು ನೆನೆಸಲಿಲ್ಲ, ಜಯಕುಮಾರ್ ಅವರು ಸರ್ ಬರಬೇಕು ಒಂದು 2-3 ನಿಮಿಷ ಆದರೂ ಮಾತನಾಡಬೇಕು ಅಂತೇಳಿ ಹೇಳಿದರು. ಆದರೆ ಇಂತಹ ಒಂದು ಸಂಭ್ರಮದ ಒಂದು ಕಾರ್ಯಕ್ರಮವನ್ನು ನೀವು ಮಾಡ್ತೀರಿ ಅಂತೇಳಿ ಖಂಡಿತ ನಾನು ನೆನೆಸಿರಲಿಲ್ಲ. ಮಾತ್ರ ಅಲ್ಲ, ನಮ್ಮನ್ನು ಸನ್ಮಾನಿಸಿದಿರು ಕೂಡ. ಇದು ನಿಜವಾಗಿ ಅತ್ಯಂತ ಏನು ಹೇಳ್ತಾರೆ, ಒನ್ ಸಾರ್ಟ್ ಆಫ್ ಇಮೋಷನಲ್ ಥಿಂಗ್ ಫಾರ್ ಮೀ. ಬಹುಶಃ 2000 ಇಸವಿಯಲ್ಲಿ ಆಗ ಡಿಸ್ಟ್ರಿಕ್ಟ್ ಚೇರ್ಮನ್ ಆಗಿದ್ದದ್ದು. ಆರ್ ಕೃಷ್ಣ ಅವರು ಗವರ್ನರ್ ಆಗಿದ್ದಂತಹ ಸಂದರ್ಭದಲ್ಲಿ ಜಯಕುಮಾರ್ ಅವರ ಒಂದು ಮುಂದಾಳತ್ವದಲ್ಲಿ ಮ್ಯಾಂಗ್ಳೂರು ಈಸ್ಟ್ನವರಿಂದ ಆರಂಭಗೊಂಡಂತಹ ಒಂದು ಈ RCC ರೋಟ್ರಿ ಸಮುದಾಯ ದಳ ಮಾತ್ರ ಸಂಸ್ಥೆ ಅನ್ನೋದು ರೋಟ್ರಿ ಆಗಿದ್ದೇ ಆದ್ರೂ ಸಮುದಾಯ ದಳ ಇಲ್ಲದಿದ್ದಲ್ಲಿ ರೋಟ್ರಿಯ ದಾಳ ಮುಂದೆ ಹೋಗಲಿಕ್ಕೆ ಸಾಧ್ಯ ಇಲ್ಲ ಅಂತೇಳಿ ನನ್ನ ಅನಿಸಿಕೆ. ಇದು ಮ್ಯಾಟ್ ಕೆಪ್ರೆಸ್ 1985ರಲ್ಲಿ RCC ಪ್ರಾರಂಭ ಮಾಡಿದಾಗ ಕೂಡ ಅವನ ಆ ಚಿಂತನೆ ಅದೇ ಥರ ಇತ್ತು. ಬಹುಶಃ ಆ ಚಿಂತನೆಗೆ ಪೂರಕವಾಗಿ ಬಹಳಷ್ಟು ಅಫ್ಕೋರ್ಸ್ ದಳವನ್ನು ನೋಡಿದೆ. ಯಾಕೆಂದರೆ 2 ಸಲ ನಾನು ಡಿಸ್ಟ್ರಿಕ್ಟ್ ಚೇರ್ಮನ್ ಆಗಿದ್ದೆ RCCದು. ಆದರೆ ರೋಟ್ರಿ ಸಮುದಾಯ ದಳ ಕೊಲ್ಯ, ಯಾಕೆಂತೇಳಿದರೆ ಆ ವರ್ಷ ನಾವು ಕಮಲಶೀಲೆಯಲ್ಲಿ ಒಂದು RCC ರೋಟ್ರಿ ಸಮುದಾಯ ದಳದ ಕಾನ್ಫರೆನ್ಸ್ ಮಾಡಿದ್ದೆವು. 25 ಜನರನ್ನು ಕೂಡ, ಬಹುಶಃ ನನಗೆ ನನ್ನ ನೆನಪು ಸರಿ ಇದೆ ಆದರೆ, ಯಾಕೆಂತೇಳಿದ್ರೆ ಈಗ ನನಗೆ ಪೂರ್ವಾಶ್ರಮ ರೋಟ್ರಿ ಅನ್ನೋದು ನಾನು ಬಿಟ್ಟು ಒಂದು 4 ವರ್ಷ ಆಯಿತು. 30 ವರ್ಷ ನಾನು ರೋಟ್ರಿಯಲ್ಲಿದ್ದೆ. ಸೊ
25 ಜನರನ್ನು ಬಹುಶಃ ಅಟೆಂಡ್ ಮಾಡಿಸಿದ್ದಾರೆ ನಮ್ಮ ಜಯಕುಮಾರ್ರವರು. 500 ಜನರನ್ನು ಸೇರಿಸಿ ನಾವು ಮಾಡಿದಂತಹ ಆ ಒಂದು ಕಾನ್ಫರೆನ್ಸ್ ಬಹುಶಃ ಅಂಥ ಒಂದು ದಾಖಲೆ ಆಮೇಲೆ ನಾವು ಮಾಡಿದ್ದೇ ಇಲ್ಲ ಅಂಥೇಳಿ ಅನ್ನಿಸುವಂತಹ ಒಂದು ಕಾನ್ಫರೆನ್ಸ್ ಅದು, ಕಮಲಶಿಲೆಯಲ್ಲಿ RCC ಕಾನ್ಫರೆನ್ಸ್ ಅದು. ಹಾಗೆ ನಾನು ಇನ್ನೊಮ್ಮೆ ನನ್ನ ಮಾತು ಮುಗಿಸುವ ಮೊದಲು ಒತ್ತಿ ಹೇಳ್ತೇನೆ, ರೋಟ್ರಿ ಸಮುದಾಯ ದಳ ಅನ್ನೋದು ಕೊಲ್ಲಿ, ಆಫ್ಕೋರ್ಸ್ ಇಟ್ ಈಸ್ ಎಕ್ಸಾಂಪಲ್, ವಿ ಕ್ಯಾನ್ ಮೇಕ್ ಔಟ್ ದಿ ಡಿಫ್ರೆಂಟ್ ಪ್ರಾಜೆಕ್ಟ್ಸ್. ಬಹುಶಃ ಪ್ರತಿಯೊಂದು ಕಡೆಯಲ್ಲಿ ಕೂಡ ಈ ರೋಟ್ರಿ ಸಮುದಾಯ ದಳದ್ದು ಅದನ್ನೊಂದು ಬೆನ್ನೆಲುಬು ಅಂತೇಳಿ ನಾನು ಹೇಳ್ತಾ ಇದ್ದೆ ಪ್ರತಿ ಸಲ ಕೂಡ. ಅದೊಂದು ಬೆನ್ನೆಲುಬು, ರೋಟ್ರಿಗೆ ಬೆನ್ನೆಲುಬು PDG ಅವರೇ. ಬಹುಶಃ ನಾವು ಇವತ್ತು ರೋಟ್ರಿಯಲ್ಲಿ ಏನಾದರೂ ಸಾಧಿಸ್ತೇವೆ ಆದರೆ ಆ ಬೆನ್ನೆಲುಬಿನಿಂದಾಗಿ ಸಾಧಿಸುವ. ಅದಕ್ಕೆ ನಾನು ಹೇಳೋದು, ಆ ದಳ ಇಲ್ಲದಾದರೆ ನಮ್ಮ ದಾಳ ಮುಂದೆ ಹೋಗಲಿಕ್ಕೆ ಸಾಧ್ಯ ಇಲ್ಲ ಅಂಥೇಳಿ. ಸೊ ಇಷ್ಟು ಹೇಳಿಬಿಟ್ಟು ಇದಕ್ಕಿಂತ ಹೆಚ್ಚು ನಾನು ಮಾತನಾಡಲಿಕ್ಕೆ, ಯಾಕೆಂದರೆ ನಾನು ಭಾವನಾತ್ಮಕವಾಗಿ ಏನೋ ಒಂದು ರೀತಿಯಲ್ಲಿ I have become suddenly emotional. I don't know why. Because after seeing so many people after 25 years, really I feel that it is something memorable. Of course, Jayakumar asked me to bring my better off also. I made a mistake by not bringing her. I am sorry. Because this is something different. I enjoyed. ಕೊನೆಯಲ್ಲಿ ಹೇಳೋದು ಒಂದೇ, ಈ ಜೀವನ ಅನ್ನೋದು ಅದು ಭಾವನೆಗಳ ತರಂಗ ಅಂತೇಳಿ ಹೇಳ್ತೇವೆ ನಾವು. ಅದೊಂದು ರೀತಿ ಸ್ಪಂದನ ಅಂತೇಳಿ ಹೇಳ್ತೇವೆ. ಅದರಲ್ಲಿ ನಾವು ನಿಜವಾಗಿ ನುಡಿಸಬೇಕಾಗಿರ್ಬೋದು ರಸೋಪಜ್ಞತೆಯ ತಂಬೂರಿಯನ್ನು ಹೊರತು ಜಿಗುಪ್ಸೆಯ ಚೀರು ಹುಯಿಲಿನ ಏಕತಾರಿಯನ್ನಲ್ಲ ಅಂತೇಳಿ ಹೇಳ್ತೇವೆ. ಬಹುಶಃ ಅದು ಈ ರೋಟ್ರಿ ಸಮುದಾಯ ದಳದಲ್ಲಿ ಸರಿಯಾಗಿ ಪ್ರತಿಬಿಂಬಿಸ್ತದೆ ಅಂತೇಳಿ ಹೇಳಿ ಬಿಟ್ಟು ನಿಮಗೆಲ್ಲರಿಗೂ ಧನ್ಯವಾದಗಳನ್ನು ಹೇಳಿ ನನ್ನ ಮಾತನ್ನು ಮುಗಿಸ್ತೇನೆ. ಗೌರವಾನ್ವಿತರಾದಂತಹ ಶ್ರೀಯುತ ಅಶೋಕ್ ಕುಮಾರ್ ಸರ್ ತಮ್ಮ ಮನದಾಳದ ಪದ ಪುಂಜಗಳಿಗೆ ಕೃತಜ್ಞತೆಗಳನ್ನು ಸಲ್ಲಿಸುತ್ತಾ, ಇನ್ನು ಮುಂದೆ ನಮ್ಮ ಹಿರಿಯರಾದಂತಹ ಸಭೆಯಲ್ಲಿ ಆಸೀನರಾಗಿರ್ತಕ್ಕಂತಹ ರೋಟೇರಿಯನ್ MS ಗುರುರಾಜ್ ಸರ್ ತಮ್ಮ ಅನಿಸಿಕೆಯ ಮಾತುಗಳಿಗೆ ಮಾತಿನ ಕಟ್ಟೆಗೆ ತಮ್ಮನ್ನು ಪ್ರೀತಿಪೂರ್ವಕವಾಗಿ ಆಹ್ವಾನಿಸುತ್ತಿದ್ದೇನೆ ಸರ್. ವೇದಿಕೆಯಲ್ಲಿ ಆಸೀನರಾಗಿರುವಂಥ PDG ಅವರೇ, ರೋಟರಿ ಕ್ಲಬ್ ಮಂಗಳೂರು ಪೂರ್ವ ಇದರ ಅಧ್ಯಕ್ಷರೇ, ಎಲ್ಲ ನನ್ನ ಆತ್ಮೀಯ ಸ್ನೇಹಿತರೆ, ಇಲ್ಲಿ ನೆರೆದಿರುವಂಥ ನನ್ನೆಲ್ಲ ಆತ್ಮೀಯ ಸನ್ಮಿತ್ರರೇ, ಕಳೆದ 15 ದಿನಗಳಿಂದ ನನಗೆ ಆರೋಗ್ಯ ಸರಿ ಇಲ್ಲ, ಕೆಮ್ಮಿತ್ತು, ಹಾಗಾಗಿ ವಾಯ್ಸ್ ಅಷ್ಟು ಕ್ಲಿಯರ್ ಇಲ್ಲ. ಬೇಡ ಅದೊಂದು ಕಾರಣ. ಇನ್ನೊಂದು ಕಾರಣ ಅಂದರೆ ರೋಟ್ರಿ ಅಶೋಕ್ ಕುಮಾರ್ ಹೇಳ್ದಂಗೆ ನಾನು ಕೂಡ ಈಗ ಪೂರ್ವಾಶ್ರಮದಲ್ಲಿದ್ದೇನೆ ರೋಟ್ರಿ ಬಿಟ್ಟ ಮೇಲೆ. ಹಾಗೆ ರೋಟ್ರಿ ಬಿಟ್ಟ ಮೇಲೆ ಸ್ವಲ್ಪ ಮಾತಾಡೋದು ಕಡಿಮೆ ಆಗಿದೆ. ಸೊ ಮಾತಾಡೋಕ್ಕೆ ಜಾಸ್ತಿ ಗೊತ್ತಾಗಲ್ಲ ನನಗೆ. ಬಂಧುಗಳೇ, ನಮ್ಮ ಆತ್ಮೀಯ ಸ್ನೇಹಿತ ಜಯಕುಮಾರು ತಮ್ಮ ಮಾತುಗಳಲ್ಲಿ ಹೇಳಿದ ಹಾಗೆ ಬಹುಶಃ 99 ಅಲ್ವಾ, 1999ರಲ್ಲಿ ನಾನು ರೋಟ್ರಿಗೆ ಸೇರಿದ ಕೆಲವೇ ದಿನಗಳಲ್ಲಿ ಜಯಕುಮಾರ್ನ ರೋಟ್ರಿಗೆ ಸೇರಿಸಿ ಅದೇ ದಿನ ಅವನ್ನ ಸೆಕ್ರೆಟರಿ ಅಂತ ಮಾಡಿತ್ತು ನಮ್ಮ ರೋಟರಿ ಕ್ಲಬ್ ಮ್ಯಾಂಗ್ಳೂರ್ ಈಸ್ಟ್ಗೆ. ಸೊ ಅಲ್ಲಿಂದ ಅವರ ಸ್ನೇಹದ ಸಂಬಂಧ ಭಾಳ ಗಟ್ಟಿ ಆಯ್ತಾ ಹೋಯಿತು. RCC ಕೊಲ್ಲೆ ಹೇಗೆ ಪ್ರಾರಂಭ ಆಯಿತು ಅಂತ ಅವರು ಚೆನ್ನಾಗಿ ಹೇಳಿದ್ದಾರೆ. ಆ ಕಾರಣದಿಂದ ಈ ಅವರ ಮುಂದಾಳತ್ವದಲ್ಲಿ ರೋಟರಿ ಕ್ಲಬ್ ಮಂಗಳೂರು ಪೂರ್ವ RCCಯನ್ನು ಈ ಕೊಲ್ಲೆ ಪರಿಸರದಲ್ಲಿ ಆರಂಭ ಆಯಿತು. ನನ್ನ ಅದೃಷ್ಟ ಅನಿಸುತ್ತೆ, ಆ ಸಮಯದಲ್ಲಿ ನಾನು ಅಧ್ಯಕ್ಷ ಆಗಿದ್ದೆ ಅಂತ ಹೇಳ್ಕೊಳ್ಳೋಕ್ಕೆ ನನಗೊಂದು ದೊಡ್ಡ ಹೆಮ್ಮೆ ಅಂತ ಕಾಣಿಸುತ್ತೆ ನನಗೆ. ಬಂಧುಗಳೇ, ನಾವು 10 ಸಂಸ್ಥೆಗಳಲ್ಲಿ ಕೆಲಸ ಮಾಡಿದ್ದೇನೆ, ಈಗೂ ಕೂಡ ಇದ್ದೇನೆ. ಈ ಹಿನ್ನೆಲೆಯಲ್ಲಿ ಹೇಳೋದಿದ್ರೆ ರೋಟರಿ ಕ್ಲಬ್, ನಮ್ಮ RCC ರೋಟರಿ ಕಮ್ಯುನಿಟಿ ಕಾರ್ಪ್ಸ್ ಅದ್ಭುತವಾದಂಥ ಕೆಲಸವನ್ನು ಮಾಡ್ತಾಯಿದೆ. ನಾನು ರೋಟರಿ ಕ್ಲಬ್ ಮಂಗಳೂರು ಪೂರ್ವ ಇದರ ಅಧ್ಯಕ್ಷ ಆಗಿದ್ದಾಗ ಹೆಚ್ಚಿನ ಒತ್ತು ಕೊಟ್ಟಿದ್ದು ಸಮಾಜಮುಖಿ ಕಾರ್ಯಕ್ರಮಗಳಿಗೆ, ಯಾಕೆ ನನಗೆ ಅದರ ಒಲವಿದ್ದು ಜಾಸ್ತಿ. ಆ ಹಿನ್ನೆಲೆಯಲ್ಲಿ ಆ ಒಂದು ನೆಲೆಯಲ್ಲಿ ನಾವು ರೋಟರಿ RCC ಇಲ್ಲಿ ಶುರು ಮಾಡಿದಾಗ ನಮ್ಮ ಏನು ಮೂಲ ಧ್ಯೇಯ ಇತ್ತು ಅದನ್ನು ಅಮೂಲಾಗ್ರವಾಗಿ ಅತ್ಯಂತ ಅಚ್ಚುಕಟ್ಟಾಗಿ ಯಥಾವತ್ತಾಗಿ ಅದನ್ನು ನಿರ್ವಹಣೆ ಮಾಡಿದ್ದಾರೆ ಕಳೆದ 25 ವರ್ಷಗಳಿಂದ. ಬಹಳ ಸಂತೋಷ ಆಯಿತು. ಯಾಕೆಂದರೆ ಕೇಳಿದ್ದೆ, ಅಂದರೆ ನಾನು ಕೆಲವು ವರ್ಷಗಳಾಯಿತು ರೋಟರಿ ಅನಿವಾರ್ಯ ಕಾರಣದಿಂದ ಆಗಲಿಲ್ಲ.
ಇವತ್ತು ಈ ಒಂದು ಡಾಕ್ಯುಮೆಂಟ್ರಿ ನೋಡಿದಾಗ ಐ ವಾಸ್ ಶಾಕ್ಡ್. ಎಕ್ಸಲೆಂಟ್, ಇಷ್ಟು ಒಳ್ಳೆಯ ಕಾರ್ಯಕ್ರಮ, ಸಮಾಜಮುಖಿ ಕಾರ್ಯಕ್ರಮಗಳನ್ನು ಆಯೋಜನೆ ಮಾಡಿದೆ ಅಂತಂದರೆ ಒಂದೊಂದು ತಾಲೂಕಲ್ಲಿ ಅಥವಾ ಒಂದೊಂದು ತಾಲೂಕಲ್ಲಿ ಅಥವಾ ಒಂದೊಂದು ಹೋಬಳಿಲಿ ಒಂದೊಂದು RCC ಇದ್ದರೆ ಇಡೀ ಒಂದು ಜಿಲ್ಲೆ, ಹೋಬಳಿ, ಜಿಲ್ಲೆ ಅಥವಾ ರಾಜ್ಯ ಈ ಮೂಲಕವಾಗಿ ಅಭಿವೃದ್ಧಿ ಕಾಣಲಿಕ್ಕೆ ಸಾಧ್ಯ ಅಂತ ನಾನು ಅನಿಸುತ್ತೆ. ಅದು ನನ್ನ ಭಾವನೆ. ಬಂಧುಗಳೇ, ಇಲ್ಲಿ ಒಂದು ವಿಷಯನ ನಾನು ವೈಯಕ್ತಿಕ ನೆಲೆಯಲ್ಲಿ ತಮ್ಮ ಮುಂದೆ ಹಂಚ್ಕೊಳ್ಳೋಕ್ಕೆ ಇಷ್ಟಪಡ್ತೇನೆ. 2019ರಲ್ಲಿ ಮಂಗಳೂರಲ್ಲಿ ನಾನು ಮತ್ತು ನಮ್ಮ ಸಮಾನ ಮನಸ್ಕರು, ನಮ್ಮ ಉದಯ್ ಶಾಸ್ತ್ರಿ, ನಮ್ಮ ರೋಟರಿ ಕ್ಲಬ್ ಮಂಗಳೂರು ಪೂರ್ವದ ಮಾಜಿ ಅಧ್ಯಕ್ಷರು, ಅವರು ಸೇರಿಕೊಂಡು ಅನೇಕರು ಸೇರಿ ನಾವು ಮಂಗಳೂರಲ್ಲಿ ಶ್ರೀಶಾ ಸೌಹಾರ್ದ ಕೋಆಪರೇಟಿವ್ ಸೊಸೈಟಿ ಅಂತ ಆರಂಭ ಮಾಡಿದ್ದೇವೆ. ಯಾಕೆ ಆ ವಿಷಯದಲ್ಲಿ ಪ್ರಸ್ತಾಪನೆ ಮಾಡ್ತಿದ್ದೀನಿ ಅಂತೇಳಿ ಹೇಳ್ತೇನೆ. ಈಗ ನಾನು ಈ ಮೊದಲೇ ಹೇಳಿದಂತೆ ರೋಟರಿ ಪ್ರೆಸಿಡೆಂಟ್ ಆಗಿದ್ದ ನನ್ನ ಮೂಲ ಉದ್ದೇಶವೇ ಸಮಾಜಕ್ಕೆ ಏನಾದರೂ ವಾಪಸ್ ಕೊಡಬೇಕು ಅಂತೇಳಿ. ನಾವೆಲ್ಲ ಸೆಲ್ಫ್ ಮೇಡ್ ಮ್ಯಾನ್ ಅಂತ ನಾವು ನಮ್ಮ ಬೆನ್ನು ನಾವು ತಟ್ಕೊತೇವೆ. ಅದು ಸಾಧ್ಯನೇ ಇಲ್ಲ. ನೋಯಿಂಗ್ಲಿ ಅನ್ನೋಯಿಂಗ್ಲಿ ನೂರಾರು ಜನ, ಸಾವಿರಾರು ಜನ, ರೈಟ್ ಫ್ರಮ್ ದಿ ಫಸ್ಟ್ ಬ್ರೆತ್ ಇಲ್ಲಿಯ ತನಕ ನೂರಾರು ಜನ ನಮಗೆ ಸಹಾಯ ಮಾಡಿರ್ತಾರೆ. ಅವ್ರು ಯಾರು ಅಂತ ನಮಗೆ ಗೊತ್ತಿಲ್ಲ. ಕೆಲವ್ರು ಗೊತ್ತಿರುತ್ತೆ, ನೂರಾರು ಜನದ ಪರಿಚಯ ಇರಲ್ಲ, ಗೊತ್ತಿರಲ್ಲ. ಆ ಒಂದು ಸಮಾಜದ ಋಣ ನಮ್ಮ ಮೇಲಿರುತ್ತೆ. ಅದನ್ನು ಯಾವುದಾದ್ರೂ ಒಂದು ರೀತಿಯಲ್ಲಿ ನಾವು ಗಳಿಸಿದಂಥ, ಸಮಾಜದಿಂದ ಗಳಿಸಿದಂಥ ಒಂದು ಹಣವನ್ನು ಅದನ್ನು ಯಾವುದೇ ರೀತಿಯಲ್ಲಿ ಮರಳಿ ಸಮಾಜಮುಖಿ ಕಾರ್ಯಕ್ರಮಗಳ ಮೂಲಕ ಮರಳಿ ಸಮಾಜಕ್ಕೆ ನೀಡಬೇಕು ಅನ್ನೋ ಉದ್ದೇಶ ಅವತ್ತೂ ಇತ್ತು, ಈಗಲೂ ಇದೆ. ಹಾಗಾಗಿ 2019 ಒಂದು ಹಣಕಾಸು ಸಂಸ್ಥೆಯನ್ನು ನಾವು ಪ್ರಾರಂಭ ಮಾಡಿದ್ದೇವೆ. ಬಂಧುಗಳೇ, ತಮಗೆಲ್ಲ ಇದು ಚೆನ್ನಾಗಿ ಗೊತ್ತಿದೆ. ತಿಂಗಳಲ್ಲಿ ಹಲವಾರು ಕಾರ್ಯಕ್ರಮಗಳನ್ನು ನಾವು ನಿರಂತರವಾಗಿ ಕಾರ್ಯಕ್ರಮವನ್ನು ಆಯೋಜನೆ ಮಾಡ್ಕೊತ ಬಂದಿದ್ದೇವೆ. ಅದರಲ್ಲಿ ಒಂದು ಕಾರ್ಯಕ್ರಮನ ನಾವು ಬಹುಶಃ RCC ಕೊಲ್ಯ ಇದರ ಸಹಯೋಗದಲ್ಲಿ ಇದು ಸಸಿ ನೆಡುವ ಕಾರ್ಯಕ್ರಮವನ್ನು ನಾವಿಲ್ಲಿ ಆಯೋಜನೆ ಮಾಡಿದ್ವಿ. ನಮ್ಮ ದೇಶಕ್ಕೆ ಸ್ವಾತಂತ್ರ್ಯ ಬಂದು 75 ವರ್ಷ ಆಗಿದ್ದ ಸಂದರ್ಭದಲ್ಲಿ ನಗರದ ಮಂಗಳೂರು ತಾಲೂಕಿನ ವಿವಿಧ ಸ್ಥಳಗಳಲ್ಲಿ 75 ಸ್ಥಳಗಳಲ್ಲಿ ಸ್ಮಶಾನವೂ ಸೇರಿದಂತೆ 75 ಕಡೆ ಹಣ್ಣಿನ ಸಸಿಗಳನ್ನ, ಹಣ್ಣು ಕೊಡುವಂಥ ಸಸಿಗಳನ್ನ ನೆಡುವಂಥ ಕಾರ್ಯಕ್ರಮವನ್ನು ನಮ್ಮ ಸೊಸೈಟಿ ಮೂಲಕ ಆಯೋಜನೆ ಮಾಡಿದ್ವಿ, ಇನ್ ಅಸೋಸಿಯೇಷನ್ ವಿತ್ RCC. ಸೊಸೈಟಿ ವಿಷಯ ಇಷ್ಟು ಸಾಕು. ಇಲ್ಲಿ ತಮ್ಮಲ್ಲಿ ನಾನು ಕೇಳ್ಕೊಳ್ಳೋದು ಏನಂತಂದರೆ, ನಮ್ಮಲ್ಲಿ ವಿ ಆರ್ ಡೂಯಿಂಗ್ ವೆರಿ ವೆಲ್. ಫಂಡ್ಸ್ ಇದೆ ನಮ್ಮ ಹತ್ರ. ಕಳೆದ ವರ್ಷ ನಮಗೆ ದ ಬೆಸ್ಟ್ ಸೊಸೈಟಿ ಆಫ್ ದಿ ಕರ್ನಾಟಕ ಸ್ಟೇಟ್ ಅಂತ ಅವಾರ್ಡ್ ಕೂಡ ಬಂತು. RCC ಕೊಲ್ಯ ಏನಾದರೂ ಒಂದು ಹೊಸ ರೀತಿಯ ಕಾರ್ಯಕ್ರಮಗಳನ್ನ, ಯೋಜನೆಗಳನ್ನ, ಆ ಯೋಚನೆಗಳು ತಮ್ಮಲ್ಲಿ ಇದ್ದರೆ ದಯವಿಟ್ಟು ನಮಗೆ ಹೇಳಿ. ನಾವು ನಮ್ಮ ಸೊಸೈಟಿ ಅದಕ್ಕೆ ಸ್ಪಾನ್ಸರ್ ಮಾಡಲಿಕ್ಕೆ ನಾವು ರೆಡಿ ಇದ್ದೇವೆ. ಆದರೆ ನೇರವಾಗಿ ಸಮಾಜಮುಖಿ ಕಾರ್ಯಕ್ರಮಗಳಿಗೆ ನಾವು ಒತ್ತು ಕೊಡ್ತಾ ಇದ್ದೇವೆ. ಬಂಧುಗಳೇ, ಪ್ರತಿ ತಿಂಗಳು ಫಸ್ಟ್ ಸಂಡೇ ಆಫ್ ಎವ್ರಿ ಮಂತ್ ನಾವು ಮಂಗಳೂರು ತಾಲೂಕಿನ ವಿವಿಧ ಸ್ಥಳಗಳಲ್ಲಿ ಮೆಡಿಕಲ್ ಕ್ಯಾಂಪ್ ಮಾಡ್ತಾ ಇದ್ದೇವೆ. ಮೊನ್ನೆ ಹೋದ ಈ ಜನವರಿ 4ನೇ ತಾರೀಕು ಆಗಿದ್ದು 37ನೇ ಮೆಡಿಕಲ್ ಕ್ಯಾಂಪ್. ಪ್ರತಿ ತಿಂಗಳು ಒಂದೊಂದು ಮೆಡಿಕಲ್ ಕ್ಯಾಂಪ್ ಮಾಡ್ತಾ ಇದ್ದೇವೆ. ನೂರಾರು ಜನ, ಇಲ್ಲಿ ಸಾವಿರಾರು ಜನ ಅದರ ಪ್ರಯೋಜನ ಪಡ್ಕೊಂಡಿದ್ದಾರೆ. ಅದರಲ್ಲಿ ಸೂಕ್ಷ್ಮವಾಗಿ ಹೇಳೋದಿದ್ದರೆ, ಕಣ್ಣಿನ ಪೊರೆಯ ಆಪ್ರೇಷನ್ಸನ್ನು ವಿ ಆರ್ ಡೂಯಿಂಗ್ ಆಬ್ಸಲ್ಯೂಟ್ ಫ್ರೀ ಆಫ್ ಕಾಸ್ಟ್. ಸುಮಾರು 450 ಕಣ್ಣಿನ ಪೊರೆ ಆಪ್ರೇಷನ್ಸನ್ನು ಫ್ರೀಯಾಗಿ ಮಾಡಿಸಿದ್ದೇವೆ. ದಟ್ ಈಸ್ ಇನ್ ಅಸೋಸಿಯೇಷನ್ ವಿತ್ KMC ಅಥಾವರ. ಹಾಗೆ ಈ ಥರ ಬೇರೆ ಬೇರೆ ಇದು ಮೆಡಿಕಲ್ ಕ್ಯಾಂಪ್ ಆಯಿತು. ಸಾಹಿತ್ಯಕ್ಕೆ ಸಂಬಂಧಪಟ್ಟಿದ್ದು ಪ್ರತಿ ತಿಂಗಳು, ಇವತ್ತು ದಿವಸ ನಾನು ಕೇಳಿದೆ, ದಾಸರ ಪದಗಳು ಎಕ್ಸಲೆಂಟ್ ಹಾಡಿದ್ರು ಮಗು. ರಾಮಕೃಷ್ಣ ಆಶ್ರಮದಲ್ಲಿ ನಾವು ದಾಸ ಸಾಹಿತ್ಯ ಸೇವಾ ಪ್ರತಿಷ್ಠಾನದ ಅದರ ಜೊತೆ ಸೇರಿಕೊಂಡು ನಾವೇ ಅದರಲ್ಲಿರೋದು. ಹರಿದಾಸ ಸಾಹಿತ್ಯದ ಕಾರ್ಯಕ್ರಮಗಳನ್ನು ಪ್ರತಿ ತಿಂಗಳು ಒಂದು ಪ್ರೋಗ್ರಾಮು ರಾಮಕೃಷ್ಣ ಆಶ್ರಮದಲ್ಲಿ ಮಾಡ್ತಾ ಇದ್ದೇವೆ. ಹಾಗೆ ಇನ್ನೂ 10 ಹಲವು ಈ ರೀತಿಯ ಕಾರ್ಯಕ್ರಮಗಳು ಕೊಲ್ಯದ ಪರಿಸರದಲ್ಲಿ ತಾವು ಆಯೋಜನೆ ಮಾಡೋದಿದ್ರೆ ನಮ್ಮ ಸಂಪೂರ್ಣ ಸಹಕಾರ, ಸಹಯೋಗ ಯಾವತ್ತೂ ಇರುತ್ತೆ ಅಂಥೇಳಿ ತಮ್ಮೆಲ್ಲರ ಸಮ್ಮುಖದಲ್ಲಿ ಹೇಳೋಕ್ಕೆ ಇಷ್ಟಪಡ್ತೇನೆ. ಅದರಲ್ಲೂ ಆ ಬೀಚ್ ಕ್ಲೀನಿಂಗ್ ಇಟ್ಸ್ ಎಕ್ಸಲೆಂಟ್ ಪ್ರೋಗ್ರಾಮ್ ಸರ್. ಅಂದರೆ ಅದರಲ್ಲಿ ಇನ್ನೂ ಸ್ವಲ್ಪ ಏನಾದರೂ ಸಣ್ಣ ಪುಟ್ಟ ಆಲ್ಟ್ರೇಷನ್ ಮಾಡ್ಕೊಂಡು ಮಾಡೋದಿದ್ರೆ ವಿ ಕ್ಯಾನ್ ಗಿವ್ ಎ ಫ್ಯಾಂಟಾಸ್ಟಿಕ್ ಮೆಸೇಜ್. ಜಯಕುಮಾರ್ಗೆ ನೆನಪಿರ್ಬೋದು, ನಾವು ಅವಾಗ ಕದ್ರಿ ಪಾರ್ಕಲ್ಲಿ ಒಂದು ಹ್ಯಾಂಡ್ಔಟ್ಸ್ ಎಲ್ಲ ಪ್ರಿಂಟ್ ಮಾಡಿಬಿಟ್ಟು ಅಲ್ಲಿ ಪ್ಲಾಸ್ಟಿಕ್ ಹಾಕಬಾರ್ದು ಏನು ಅಂತೆಲ್ಲ ಐತಲ್ಲ, ಅದೆಲ್ಲ ಬಂದವ್ರಿಗೆಲ್ಲ ನಾವು ಫ್ರೀ ಹಂಚಿದ್ವಿ. ಅಂದರೆ ನಾವು ಮಾಡೋದ್ರ ಜೊತೆಗೆ ಅವ್ರಿಗೆ ಜಾಗೃತಿ ಮೂಡಿಸುವಂಥ ಕಾರ್ಯಕ್ರಮ ಮಾಡಲಿಕ್ಕೆ ಸಾಧ್ಯ ಇದೆ. ಈ ರೀತಿಯ ಕಾರ್ಯಕ್ರಮಗಳನ್ನು ನಾವೆಲ್ಲ ಹಮ್ಮಿಕೊಳ್ಳೋಣ. ನಿಮ್ಮ ಜೊತೆಗೆ ನಾವು ಎಂದಿಗೂ ಯಾವತ್ತೂ ಇದ್ದೇವೆ ಅಂತೇಳಿ ಹೇಳ್ತಾ, ನನ್ನ ಇವತ್ತಿನ ದಿವಸ ನಾವೇ ಸ್ಥಾಪನೆ ಮಾಡಿದಂಥ RCCಯ ಈ ಒಂದು ರಜತ ಮಹೋತ್ಸವದ ಸುಸಂದರ್ಭದಲ್ಲಿ
ನಮ್ಮನ್ನು ಮರಿದಲ್ಲೇ ಕರೆದು ನೆನಪು ಮಾಡಿಕೊಂಡು ಗೌರವಿಸಿದ್ದಕ್ಕೆ ಮತ್ತೊಮ್ಮೆ ನಿಮಗೆ ವಂದನೆಗಳನ್ನು ಅರ್ಪಣೆ ಮಾಡ್ತಾ ನನ್ನೆರಡು ಮಾತುಗಳನ್ನು ಮುಗಿಸ್ತೇನೆ. ವಂದನೆಗಳು ಸರ್. ಗುರುರಾಜ್ ಸರ್, ತಮ್ಮ ಮನದ ಮಾತಿಗಾಗಿ. ಬಂಧುಗಳೇ, ವೇದಿಕೆಯಲ್ಲಿ ಅತಿಥಿಗಳಾಗಿ ಉಪಸ್ಥಿತರಿರತಕ್ಕಂತಹ ಡಿಸ್ಟಿಕ್ RCC ಡಿಸ್ಟಿಕ್ ಚೇರ್ಮನ್ ರೋಟೇರಿಯನ್ ಆನಂದ್ ಶೆಟ್ಟಿ ಸರ್, ತಮ್ಮ ಮಿತವಾದ ಹಿತನುಡಿಗಳಿಗೆ ನಾವು ಕಿವಿಯಾಗುತ್ತೇವೆ. ಮಾನ್ಯ ವೇದಿಕೆಯ ಆಸೀನರಾಗಿರುವಂಥ ನಮ್ಮ ಅಧ್ಯಕ್ಷರೇ, ಗೌರವಾನ್ವಿತ ಎಲ್ಲ ಅತಿಥಿಗಳೇ, RCC ಕೊಲ್ಯ ಘಟಕದ ಪ್ರೀತಿಯ ಎಲ್ಲ ಪದಾಧಿಕಾರಿಗಳೇ, ನಮ್ಮ ರೋಟರಿ ಕ್ಲಬ್ ಆಫ್ ಮಂಗಳೂರು ಪೂರ್ವದ ಎಲ್ಲ ಸದಸ್ಯರೇ, ಆ್ಯನೆಟ್ಸ್, ಹಾಗೆಯೇ RCC ಕೊಲ್ಯದ ಎಲ್ಲ ಪದಾಧಿಕಾರಿಗಳೇ ಹಾಗೂ ಗೌರವಾನ್ವಿತ ಸದಸ್ಯರುಗಳೇ, ಎಲ್ಲರಿಗೂ ನನ್ನ ಪ್ರೀತಿಪೂರ್ವಕ ನಮಸ್ಕಾರಗಳು. ಇಂದು ನನಗೆ ಅಪಾರ ಹೆಮ್ಮೆಯ ಹಾಗೂ ಸಂತೋಷ ತಂದಿರುವಂಥ ದಿನ. RCC ಕೊಲ್ಯ ಘಟಕವು ತನ್ನ 25ನೇ ವರ್ಷಗಳ ನಿರಂತರ ಸಾಮಾಜಿಕ ಸೇವೆಯನ್ನು ಪೂರ್ಣಗೊಳಿಸಿರುವ ಈ ಸ್ಮರಣೀಯ ಕ್ಷಣದಲ್ಲಿ ರೋಟರಿ 318 ಜಿಲ್ಲಾ ಅಧ್ಯಕ್ಷನಾಗಿ ನಿಮ್ಮ ನಡುವೆ ಇರುವ ಅವಕಾಶ ದೊರೆತಿರುವುದು ನನ್ನ ಸೌಭಾಗ್ಯವೆಂದು ಭಾವಿಸುತ್ತೇನೆ. 25 ವರ್ಷಗಳೆಂದರೆ ಸಾಮಾನ್ಯ ಕಾಲವಲ್ಲ. ಇದು ಸೇವೆಯ ಸಂಕಲ್ಪ, ಶಿಸ್ತಿನ ನಾಯಕತ್ವ, ತ್ಯಾಗ, ತಂಡ ಭಾವ ಮತ್ತು ಸಮಾಜದ ಮೇಲಿನ ನಿಸ್ವಾರ್ಥ ಸೇವೆಯ ಪ್ರೀತಿಯ ಫಲ. ಹಾಗೂ ಯುವ ಶಕ್ತಿಯ RCC ಕೊಲ್ಯ ಘಟಕವು ಶಿಕ್ಷಣ, ಆರೋಗ್ಯ, ಪರಿಸರ, ಸಮಾಜ ಸೇವೆ ಹಾಗೂ ಯುವ ಶಕ್ತಿಯ ಅಭಿವೃದ್ಧಿಯಲ್ಲಿ ಅನೇಕ ಮಾದರಿ ಕಾರ್ಯಗಳನ್ನು ಮಾಡಿ ಜಿಲ್ಲೆಯಲ್ಲಿ ಒಂದು ಆದರ್ಶ ಘಟಕವಾಗಿ ಬೆಳೆದಿದೆ. ಈ ಸಂದರ್ಭದಲ್ಲಿ ಈ ಘಟಕವನ್ನು ಸ್ಥಾಪಿಸಿದ ನಮ್ಮ ಮಿತ್ರ ರೋಟೇರಿಯನ್ ಜಯಕುಮಾರ್ ಹಾಗೂ ಸ್ಥಾಪಕ ಮಂಗಳೂರು ಪೂರ್ವದ ಅಧ್ಯಕ್ಷರಿಗೆ ಹಾಗೂ ಸ್ಥಾಪಕ ಸದಸ್ಯರಿಗೆ ಕಾಲ ನಾಯಕತ್ವ ನೀಡಿದ ಹಿಂದಿನ ಅಧ್ಯಕ್ಷರುಗಳು ಹಾಗೂ ಪದಾಧಿಕಾರಿಗಳಿಗೆ ಮತ್ತು ಘಟಕವನ್ನು ಮುನ್ನಡೆಸುತ್ತಿರುವ ಪ್ರಸ್ತುತ ತಂಡಕ್ಕೆ ನನ್ನ ಹೃದಯಪೂರ್ವಕ ಅಭಿನಂದನೆಗಳನ್ನು ಸಲ್ಲಿಸುತ್ತಿದ್ದೇನೆ. ರೋಟರಿ RCC ಎಂದರೆ ಸಂಘಟನೆಯಲ್ಲಿ ಅದು ಮಾನವೀಯ ಮೌಲ್ಯಗಳನ್ನು ಬೆಳೆಸುವ ಶಾಲೆ, ನಾಯಕತ್ವವನ್ನು ರೂಪಿಸುವ ಸುಂದರವಾದ ವೇದಿಕೆ ಮತ್ತು ಸಮಾಜವನ್ನು ಬದಲಾಯಿಸುವ ಶಕ್ತಿಯ ಕೇಂದ್ರ. ನಮ್ಮ ಯುವ ಸದಸ್ಯರು ಸೆಲ್ಫ್ ಡೆವಲಪ್ಮೆಂಟ್ ಥ್ರೂ ಸರ್ವಿಸ್ ಎಂಬ ಧ್ಯೇಯವನ್ನು ಜೀವನದಲ್ಲಿ ಅಳವಡಿಸಿಕೊಂಡು ಭವಿಷ್ಯದಲ್ಲಿ ಇನ್ನೂ ದೊಡ್ಡ ಜವಾಬ್ದಾರಿಗಳನ್ನು ಹೊತ್ತು ಸಮಾಜಕ್ಕೂ ರಾಷ್ಟ್ರಕ್ಕೂ ಉತ್ತಮ ನಾಯಕತ್ವವನ್ನು ನೀಡುತ್ತಾರೆ ಎಂಬ ನಂಬಿಕೆ ನನಗಿದೆ. ಮುಂದಿನ ದಿನಗಳಲ್ಲಿ RCC ಕೊಲ್ಯವು ಇನ್ನಷ್ಟು ನವೀನ ಯೋಜನೆಗಳನ್ನು, ಹೆಚ್ಚಿನ ಯುವತಿಯರನ್ನು ಸೇರಿಸಿಕೊಂಡು ಜಿಲ್ಲೆ ಮತ್ತು ರಾಷ್ಟ್ರದ ಮಟ್ಟದಲ್ಲಿ ಗುರುತಿಸಿಕೊಳ್ಳುವಂಥ ಕಾರ್ಯವನ್ನು ಮಾಡಲಿ ಎಂದು ಈ ಸಂದರ್ಭದಲ್ಲಿ ನಾನು ಶುಭವನ್ನು ಹಾರೈಸ್ತಾ ಇದ್ದೇನೆ. ಈ ರಜತ ಮಹೋತ್ಸವ ಸಂಭ್ರಮವು ಹಿಂದಿನ ಸಾಧನೆಗಳನ್ನು ಸ್ಮರಿಸುವುದಷ್ಟೇ ಅಲ್ಲ, ಭವಿಷ್ಯದ ಸೇವಾ ಪಥಕ್ಕೆ ಹೊಸ ಶಕ್ತಿ, ಹೊಸ ದೃಷ್ಟಿ ನೀಡಲಿ. ಕೊನೆಯಲ್ಲಿ ಈ ಸುಂದರ ಕಾರ್ಯಕ್ರಮವನ್ನು ಆಯೋಜಿಸಿದ ಎಲ್ಲ ಪದಾಧಿಕಾರಿಗಳಿಗೆ, ಪರೋಕ್ಷವಾಗಿ ಶ್ರಮಿಸಿದ ಎಲ್ಲರಿಗೂ ಜಿಲ್ಲಾ ಸಮಿತಿಯ ಪರವಾಗಿ ಹೃದಯಪೂರ್ವಕ ಅಭಿನಂದನೆಗಳನ್ನು ಸಲ್ಲಿಸ್ತಾ ಇದ್ದೇನೆ. RCC ಕೊಲ್ಯ ಸೇವೆಯ ಪಯಣ ಇನ್ನೂ ಅನೇಕ ವರ್ಷಗಳ ಕಾಲ ಯಶಸ್ವಿಯಾಗಿ ಮುಂದುವರಿಯಲಿ. ಧನ್ಯವಾದಗಳು. ಜೈ ರೋಟರಿ, ಜೈ RCC. ಶುಭಾಶಯದ ಮಾತುಗಳನ್ನಾಡಿದಂತಹ RCC ಡಿಸ್ಟ್ರಿಕ್ಟ್ ಚೇರ್ಮನ್, ರೋಟರಿ ಕ್ಲಬ್ ಮಂಗಳೂರು ಪೂರ್ವದ ಮಾಜಿ ಅಧ್ಯಕ್ಷರಾದಂತಹ ರೋಟೇರಿಯನ್ ಆನಂದ್ ಶೆಟ್ಟಿ ತಮಗೆ ರೋಟರಿ ಸಮುದಾಯ ದಳದ ಸರ್ವ ಸದಸ್ಯರ ಪರವಾಗಿ ಕೃತಜ್ಞತೆಗಳನ್ನು ಅರ್ಪಿಸುತ್ತಾ, ಇದೀಗ ವೇದಿಕೆಯಲ್ಲಿ ಅಭ್ಯಾಗತರಾಗಿರ್ತಕ್ಕಂತಹ ರೋಟರಿ ಕ್ಲಬ್ ಮಂಗಳೂರು ಪೂರ್ವದ ಕಾರ್ಯದರ್ಶಿಯಾಗಿಂಥ ಶ್ರೀಯುತ ಧೀರಾಜ್ ಶೆಟ್ಟಿ ತಮ್ಮ ಮಿತವಾದ ಹಿತನುಡಿಗಳಿಗೆ ನಾವು ಕಿವಿಯಾಗುತ್ತೇವೆ. ನಮಸ್ಕಾರ ಎಲ್ಲರಿಗೂ. ವೇದಿಕೆ ಮೇಲಿರುವ ಎಲ್ಲ ಗಣ್ಯರೇ ಹಾಗೂ ವೇದಿಕೆ ಮುಂಭಾಗದಲ್ಲಿರುವ ಎಲ್ಲ ಮಾನ್ಯರೇ, ರಜತ ಸಂಭ್ರಮ ಎನ್ನುವ ಅರ್ಥಪೂರ್ಣ ಕಾರ್ಯಕ್ರಮದಲ್ಲಿ ನಾವೆಲ್ಲರೂ ಭಾಗಿಯಾಗಿದ್ದೇವೆ. 25 ವರ್ಷ ಪೂರ್ಣಗೊಳಿಸುವ ಸಂಸ್ಥೆ ನಮ್ಮ ಈ RCC ಕೊಲ್ಯ. ಇವರಿಗೆ ಅನಂತ ಧನ್ಯವಾದಗಳು. ಸಂಘಟನೆಯನ್ನು ಕಟ್ಟಿ ಬೆಳೆಸುವುದು ಸುಲಭವಾದ ಮಾತಲ್ಲ, ಆದರೆ ಇವರೆಲ್ಲರ ಸತತ ಪ್ರಯತ್ನ ಹಾಗೂ ಶ್ರಮದಿಂದ
ರಜತ ಸಂಭ್ರಮದಲ್ಲಿ ನಾವು ಜೊತೆಯಲ್ಲಿದ್ದೀವಿ. ಇನ್ನು ಮುಂದೆ ಸಹ ಒಳ್ಳೆಯ ಕಾರ್ಯಕ್ರಮಗಳನ್ನು ಮುಂದುವರಿಸಲಿ, ಸಮಾಜದ ಒಳಿತಿಗಾಗಿ ತಮ್ಮನ್ನು ತಾವು ತೊಡಗಿಸಿಕೊಳ್ಳಲಿ ಎಂದು ಆಶಿಸುತ್ತಾ ಎಲ್ಲರಿಗೂ ಶುಭವಾಗಲಿ. ಜೈ ರೋಟರಿ, ಜೈ RCC. ಹಿತವಾದ ಮಾತುಗಳನ್ನು ಆಡಿದಂತಹ ರೋಟರಿ ಕ್ಲಬ್ ಮಂಗಳೂರು ಪೂರ್ವದ ಕಾರ್ಯದರ್ಶಿಯಾದಂತಹ ಶ್ರೀಯುತ ಧೀರಜ್ ಶೆಟ್ಟಿ ತಮಗೆ ರೋಟರಿ ಸಮುದಾಯ ದಳದ ಅಧ್ಯಕ್ಷರ ಹಾಗೂ ಸರ್ವ ಸದಸ್ಯರ ಪರವಾಗಿ ಈ ಸಂದರ್ಭದಲ್ಲಿ ಕೃತಜ್ಞತೆಯನ್ನು ಸಲ್ಲಿಸುತ್ತಾ ಇದ್ದು, ವೇದಿಕೆಯಲ್ಲಿ ಇನ್ನೋರ್ವ ಅತಿಥಿಗಳಾಗಿ ಆಗಮಿಸಿ ಆಸೀನರಾಗಿರ್ತಕ್ಕಂತಹ ರೋಟರಿ ಕ್ಲಬ್ ಮಂಗಳೂರು ಪೂರ್ವದ ಅಧ್ಯಕ್ಷರಾದಂತಹ ರೋಟೇರಿಯನ್ ರಾಘವೇಂದ್ರ ನೆಲ್ಲಿಕಟ್ಟೆ ತಮ್ಮ ಮಾತುಗಳಿಗಾಗಿ ನಾವು ವೇದಿಕೆ ಮೇಲಿರುವ ಎಲ್ಲ ಗಣ್ಯರೇ ಹಾಗೂ ರೋಟರಿ ವೇದಿಕೆಯ ಮುಂಭಾಗದಲ್ಲಿರುವ ಎಲ್ಲ ನನ್ನ ರೋಟರಿ ಮಿತ್ರರೇ ಹಾಗೂ ಎಲ್ಲ RCC ಮಿತ್ರರೇ, ಮಹನೀಯರೇ, ಒಂದು ಅರ್ಥಪೂರ್ಣವಾದ ಕಾರ್ಯಕ್ರಮದಲ್ಲಿ ನಾವೆಲ್ಲ ಭಾಗಿಯಾಗಿದ್ದೇವೆ. ನಮ್ಮ ಧೀರಜ್ ಶೆಟ್ಟರವರು ಹೇಳಿದ್ರು ಒಂದು ಮಾತು, ಸಂಘಟನೆ ಕಟ್ಟುವುದು ಅಷ್ಟು ಸುಲಭವಲ್ಲ ಅಂತ. ಅದು ಹೌದು. ಅದನ್ನು ಬೆಳೆಸಿ ಅದನ್ನು 25 ವರ್ಷ ಪೋಷಿಸಿ ಸಾಮಾಜಿಕವಾಗಿ, ಶೈಕ್ಷಣಿಕವಾಗಿ ಹಾಗೂ ಪರಿಸರವನ್ನು ಬೆಳೆಸುವ ಎಲ್ಲ ಕಾರ್ಯಕ್ರಮಗಳಲ್ಲಿ ಇವತ್ತು RCC ತಮ್ಮನ್ನು ತಾವು ತೊಡಗಿಸಿಕೊಂಡು ರಜತ ಸಂಭ್ರಮ ಎನ್ನುವ ದ್ವಾರಕೆಯನ್ನು RCC ಇವತ್ತು ನಿರ್ಮಿಸಿದೆ. ಅದಕ್ಕಾಗಿ ತಮ್ಮೆಲ್ಲರಿಗೂ ಅನಂತ ಅಭಿನಂದನೆಗಳು. ನಾನು ಯಾಕೆ ಈ ಮಾತನ್ನು ಹೇಳಿದೆ, ರಜತ ಸಂಭ್ರಮ ಎನ್ನುವ ದ್ವಾರಕೆ ಎನ್ನುವ ಮಾತನ್ನು ಪುರಾಣಗಳಲ್ಲಿ ನಾವು ಕಥೆಯನ್ನು ಕೇಳಿದ್ದೇವೆ. ಶ್ರೀಕೃಷ್ಣ ಬಲರಾಮನು ದ್ವಾರಕೆಯನ್ನು ಕಟ್ಟಿದ ಕತೆ, ಅವರು ಪಟ್ಟ ಕಷ್ಟ. ಆದರೆ ಇವತ್ತು ಅದೇ ದ್ವಾರಕೆಯನ್ನು ನಾವು ಕೃಷ್ಣ ಬಲರಾಮರ ಹೆಸರಿನಿಂದ ಸ್ಮರಿಸಿಕೊಳ್ತಾ ಇದ್ದೇವೆ. ಹಾಗೆ RCC ಕೊಲ್ಲಿಯ ಮಾಡಿರುವಂಥ ಕೆಲಸಗಳು ಎಲ್ಲ ಜನಮನದಲ್ಲಿ ಉಳಿದು ಸಮಾಜಕ್ಕೆ ಪೂರಕವಾಗಿ ಬೇಕಾಗುವಂಥ ಸಮಾಜದ ಸಮಾಜನ ಬೆಳವಣಿಗೆಗೆ ಪ್ರೋತ್ಸಾಹಕವಾಗಿ ಇರಲಿ ಅಂತ ಹೇಳ್ತಾ, ಜಯಕುಮಾರ್ ಮಾತಾಡುವಾಗ ಖುಷಿ ಸಹ ಇತ್ತು, ವಿಷಾದ ಸಹ ಇತ್ತು. ಅದು ಯಾವಾಗಲೂ ಹಾಗೆ. ತೋಟದಲ್ಲಿ ದೊಡ್ಡ ತೆಂಗಿನವಾಗಿ ಮರವಾಗಿ ಬೆಳೆಯಬಾರದಂತೆ, ಮನೆಯಲ್ಲಿ ಹಿರಿಮಗನಾಗಿ ಹುಟ್ಟಬಾರದಂತೆ. ಇಬ್ಬರಿಗೂ ಸಿಡ್ಲು ಬಡಿಯೋದು ಬೇಗ. ಯಾಕಂದರೆ ಏನಾದರೂ ಒಳ್ಳೆಯದಾದರೆ ಅದು ಅವನು ಮಾಡಿದ ಕರ್ತವ್ಯ, ಅವನ ಹೊಣೆಗಾರಿಕೆ ಅಂತೇಳಿ ಸಮಾಜ ಮಾತಾಡ್ತದೆ. ಏನಾದರೂ ಹೆಚ್ಚು ಕಡಿಮೆ ಮಾಡಿದರೆ ಎಲ್ಲಿ ಮಗ ಸತ್ತೋಗಿದ್ದಾನ ಅಂತ ಕೇಳ್ತಾರೆ. ಆದರೆ ಸತತ 25 ವರ್ಷಗಳಿಂದ ಎಲ್ಲ ಕ್ಲಬ್ಬಿನ ಪದಾಧಿಕಾರಿಗಳು, ಅಧ್ಯಕ್ಷರುಗಳು ಹಾಗೂ ಮಂಗಳೂರು ಪೂರ್ವದ ಎಲ್ಲ ಅಧ್ಯಕ್ಷರುಗಳು ಸಹಕಾರದಿಂದ RCC ಇವತ್ತು 25ನೇ ವರ್ಷ ರಜತ ಸಂಭ್ರಮವನ್ನು ಕಂಡಿದೆ. ಇನ್ನು ಮುಂದೆಯೂ ಸಹ RCC ಇಂಥದೇ ಒಳ್ಳೆಯ ರೀತಿಯ ಕಾರ್ಯಕ್ರಮಗಳನ್ನು ಸಮಾಜಕ್ಕೆ ಕೊಡಲಿ. ಮಂಗಳೂರು ಪೂರ್ವ ಯಾವತ್ತೂ ನಿಮ್ಮ ಜೊತೆ ಸದಾ ಬೆನ್ನೆಲುಬಾಗಿ ಇರ್ತದೆ ಅಂತ ಹೇಳ್ತಾ, ಮುಂದಿನ ಎಲ್ಲ ಕಾರ್ಯಕ್ರಮಗಳಿಗೆ ನಿಮಗೆ ಆಶಯಗಳನ್ನು ಕೋರುತ್ತಾ, RCC ಕೊಲ್ಲಿಯ ದೊಡ್ಡ ಮಟ್ಟದಲ್ಲಿ ಹೆಸರನ್ನು ಮಾಡಲಿ ಅಂತ ಆಶಿಸ್ತಾ, ಧನ್ಯವಾದಗಳೊಂದಿಗೆ ಥ್ಯಾಂಕ್ ಯು. ಹಾಗೆ ಮಂಗಳೂರು ಪೂರ್ವದ ವತಿಯಿಂದ ನಮ್ಮ RCC 25 ವರ್ಷ ಸಂಭ್ರಮ ಪೂರ್ಣಗೊಳಿಸಿದ RCC ಪ್ರೆಸಿಡೆಂಟ್ಗಳಿಗೆ ಒಂದು ಸನ್ಮಾನವನ್ನು ಮಾಡುವ ಒಂದು ಅವಕಾಶ ನಮಗೆ ಒದಗಿ ಬಂದಿದೆ. ಅದಕ್ಕಾಗಿ RCCಯ ಮೊದಲ ಅಧ್ಯಕ್ಷರಾದಂಥ ಶ್ರೀ ಗಣೇಶ್ ಕೆ ಅವರು ವೇದಿಕೆಗೆ ಬಂದು ಗಣೇಶ್ ಎಸ್ಟಿಕೆ, ಜಯದೇವ ಕೊಲ್ಯ, ರಜತ ಸಂಭ್ರಮ, ಜಯದೇವ ಕೊಲ್ಯ, ಸೀತಾರಾಮ್ ಎಸ್ ಕರ್ಕೇರ, ನಾವು ಆನಂದ್ ಎಂ, ನೀವು ನಮಗಾಗಿ ಸೇವಾ ಭಾವವೇ ಬಾಂಧವ್ಯ, ಸುರೇಶ್ ಬಿ, ನೋವ ಮರೆಸಿ ಹೊಸ ಬೆಳಕ ಚೆಲ್ಲುವ ಸೇವಾದಳವೆಂದಿಗೂ ದಿವ್ಯ, ಸೇವಾದಳವೆಂದಿಗೂ ದಿವ್ಯ, ಯತೀಶ್ ವೆಂಕಟ್ಲು, ಸೇವಾದಳವೆಂದಿಗೂ ದಿವ್ಯ. ಶ್ರೀಯುತ ಶಶಿಕಾಂತ್ ಪರಿಯತ್ತೂರು,
ಸೇವಾದಳ ಕೊಲ್ಯ ಸೋಮೇಶ್ವರಕ್ಕೆ ರಜತ ಸಂಭ್ರಮವು ಬೆಳಗಿದೆ ಮನೆ ಮನ ನಿಜ ಸಾರ್ಥಕತೆಯ ಹೆಗ್ಗಳಿಕೆ ರಜತ ಸಂಭ್ರಮ ರಜತ ಸಂಭ್ರಮ ಸೇವಾ ಸಮುದಾಯ ದಳದ ರಜತ ಸಂಭ್ರಮ ದೀಪಕ್ ಕೋಟ್ಯಾನ್ ಹರೀಶ್ ಶೆಟ್ಟಿ ಕುಸುಮಾಕರ್ ರಜತ ಸಂಭ್ರಮವು ಶ್ರೀಮತಿ ಸುಧಾ ಸುರೇಶ್ ನಿಜ ಸಾರ್ಥಕತೆಯ ಹೆಗ್ಗಳಿಕೆ ಶ್ರೀಮತಿ ಸವಿತಾ ಸಂತೋಷ್ ರಜತ ಸಂಭ್ರಮವು ಬೆಳಗಿದೆ ಶ್ರೀಯುತ ಪ್ರಶಾಂತ್ ಗಟ್ಟಿ ಹೆಗ್ಗಳಿಕೆ ರಜತ ಶ್ರೀಯುತ ಯೋಗೀಶ್ ಗಟ್ಟಿ ರಜತ ಸಂಭ್ರಮ ಶ್ರೀಯುತ ಸುಂದರ್ ಸುವರ್ಣ ದಳದ ರಜತ ಸಂಭ್ರಮ ನಿರತ ಜನಸೇವೆ ಶಿಕ್ಷಣ ಪರಿಸರ ಸಂರಕ್ಷಣೆಯೇ ಧ್ಯೇಯ ಅರಿತು ಜನಮನವ ತೆರೆದಿದೆ ಯುವ ಸಬಲೀಕರಣದ ಅಧ್ಯಾಯ ರಜತ ಸಂಭ್ರಮ ರಜತ ಸಂಭ್ರಮ ಸೇವಾ ಸಮುದಾಯ ದಳದ ರಜತ ಸಂಭ್ರಮ ಆರೋಗ್ಯ ತಪಾಸಣೆ ನೀಡಿದೆ ಖಚಿತತೆ ತರಬೇತಿಯ ಶಿಬಿರ ಸ್ವಚ್ಛತೆ ಕೌಶಲ್ಯ ಅಭಿವೃದ್ಧಿಗಳಿಗೆ ಅಚ್ಚಳಿಯದ ಮಾಹಿತಿ ನಿಖರ ರಜತ ವರ್ಷವಿದ ರೋಟರಿ ಸೇವಾದಳ ಕೊಲ್ಯ ಸೋಮೇಶ್ವರಕ್ಕೆ ನವಯುಗಕ್ಕಾಗಿ ನವಯುಗಕ್ಕಾಗಿ ರಜತ ಸಂಭ್ರಮ ರಜತ ಸಂಭ್ರಮ ಸೇವಾ ಸಮುದಾಯ ದಳದ ರಜತ ಸಂಭ್ರಮ ನಾವು ನಿಮಗಾಗಿ ನೀವು ನಮಗಾಗಿ ಸೇವಾ ಭಾವವೇ ನಮ್ಮ ಸಂಸ್ಥೆಯ ರಜತ ಸಂಭ್ರಮದ ಈ ಸಂದರ್ಭದಲ್ಲಿ ಸಂಸ್ಥೆಯ ಎಲ್ಲ ಸದಸ್ಯರನ್ನು ರೋಟರಿ ಕ್ಲಬ್ ಮಂಗಳೂರು ಪೂರ್ವದ ಪರವಾಗಿ ಅಭಿನಂದಿಸಿ ಗೌರವಿಸಿದಂತಹ ತಮಗೆ ಕೃತಜ್ಞತೆಗಳನ್ನು ಅರ್ಪಿಸುತ್ತಾ ಬಂಧುಗಳೇ, ಕಾರ್ಯಕ್ರಮದ ವೇದಿಕೆಯಲ್ಲಿ 206 ಗಣ್ಯ ಅತಿಥಿಗಳಾಗಿ ನಮ್ಮ ಜೊತೆ ಉಪಸ್ಥಿತಿ ಇದ್ದಾರೆ. ಅಸಿಸ್ಟೆಂಟ್ ರೀಜಿನಲ್ ಪಬ್ಲಿಕ್ ಇಮೇಜ್ ಕೋಆರ್ಡಿನೇಟರ್ PDG ರೋಟೇರಿಯನ್ MD ಪ್ರಕಾಶ್ ಕಾರಂತ್ ಸರ್, ದಯಮಾಡಿ ಶ್ರೀಯುತರ ಪರಿಚಯವನ್ನು ಶ್ರೀಮತಿ ರಶ್ಮಿ ಪ್ರಶಾಂತ್ ಗಟ್ಟಿ ತಾವು ವೇದಿಕೆಗೆ ಆಗಮಿಸಿ ಪರಿಚಯನ ವಾಚಿಸಬೇಕಾಗಿ ವಿನಂತಿಯನ್ನು ಮಾಡ್ತಾ ಇದ್ದೇವೆ. ವೇದಿಕೆಯಲ್ಲಿರುವ ಗಣ್ಯರಿಗೆ ನಮಸ್ಕಾರಗಳು. ನಮ್ಮ ರೋಟರಿ ಜಿಲ್ಲೆಯ ಒಬ್ಬ ಅಪರೂಪದ ಸಾಧಕ, ರೋಟರಿ ದತ್ತಿ ನಿಧಿಯ ಮೇಜರ್ ಡೋನರ್, ಮಾಜಿ ರೋಟರಿ ಜಿಲ್ಲಾ ಗವರ್ನರ್ ಪ್ರಕಾಶ್ ಕಾರಂತರು ಓರ್ವ ಸ್ನೇಹಶೀಲ ನಾಯಕ. ಸಮಾಜ ಸೇವೆ ಎಂಬುದು ಕೇವಲ ಮಾತಲ್ಲ, ಅದು ಜೀವನದ ಉಸಿರಾಗಬೇಕು ಎಂಬುದಕ್ಕೆ ಸಾಕ್ಷಿಯಾಗಿ ನಿಂತವರು ರೋಟೇರಿಯನ್ PDG ಎನ್ ಪ್ರಕಾಶ್ ಕಾರಂತ್ ಅವರು. ಬಂಟ್ವಾಳ ತಾಲೂಕಿನ ನರಿಕೊಂಬು ಎಂಬ ಪುಟ್ಟ ಗ್ರಾಮದ ಕೃಷಿಕ ಕುಟುಂಬದಿಂದ ಬಂದ ಇವರು ಇಂದು ರೋಟರಿ ಜಿಲ್ಲೆ 3181ರ ಹೆಮ್ಮೆಯ ನಾಯಕರಾಗಿ ಬೆಳೆದು ನಿಂತಿದ್ದಾರೆ. ಮಂಗಳೂರಿನ ಪ್ರತಿಷ್ಠಿತ ಸೆಂಟ್ ಅಲೋಷಿಯಸ್ ಕಾಲೇಜಿನ ಪದವೀಧರರಾದ ಕಾರಂತರು ವೃತ್ತಿಯಲ್ಲಿ ಪ್ರಗತಿಪರ ಕೃಷಿಕರು ಹಾಗೂ ಯಶಸ್ವಿ ಉದ್ಯಮಿಗಳಾಗಿದ್ದರೂ ಅವರ ಪ್ರವೃತ್ತಿ ಮಾತ್ರ ಸದಾ ಪರರ ಸೇವೆಯಲ್ಲಿದೆ. ಸೇವೆಯ ಪಥ. 2010ರಲ್ಲಿ ರೋಟರಿ ಕುಟುಂಬವನ್ನು ಸೇರಿದ ಇವರು ಅಂದಿನಿಂದ ಇಂದಿನವರೆಗೆ ಸಂಘಟನೆಯಲ್ಲಿ ಹಂತ ಹಂತವಾಗಿ ಬೆಳೆದು ಬಂದಿದ್ದಾರೆ.
ಇವರ ನಾಯಕತ್ವದ ವಿಶೇಷತೆ ಎಂದರೆ ಅದು ನಿರ್ಮಾಣದ ಶಕ್ತಿ. ನರಿಕೊಂಬು ಮತ್ತು ಪುಂಜಾಲಕಟ್ಟೆಯಲ್ಲಿ ಸಮಾಜದ ಕಟ್ಟಕಡೆಯ ವರ್ಗವಾದ ಆದಿವಾಸಿ ಕೊರಗ ಕುಟುಂಬಗಳಿಗೆ ಮನೆಗಳನ್ನು ನಿರ್ಮಿಸಿಕೊಟ್ಟ ಇವರ ಕಾರುಣ್ಯ ನಿಜಕ್ಕೂ ಶ್ಲಾಘನೀಯ. ಕೇವಲ 4 ತಿಂಗಳಲ್ಲಿ ರೋಟರಿ ಬಂಟ್ವಾಳದ ಸುವರ್ಣ ಮಹೋತ್ಸವ ಸಭಾಂಗಣವನ್ನು ನಿರ್ಮಿಸಿದ ಇವರ ಕಾರ್ಯದಕ್ಷತೆ ನಮಗೆಲ್ಲರಿಗೂ ಮಾದರಿ. 2022-23 ಸಾಲಿನಲ್ಲಿ ಜಿಲ್ಲಾ ಗವರ್ನರ್ ಡಿಜಿ ಆಗಿ ಇವರು ನೀಡಿದ ಕೊಡುಗೆ ಅಪಾರ. ಇವರು ಆಯೋಜಿಸಿದ ಜಿಲ್ಲಾ ಸಮ್ಮೇಳನ ಪರಿಕಲ್ಪನೆ ಇಂದಿಗೂ ರೋಟರಿ ಇತಿಹಾಸದಲ್ಲಿ ಒಂದು ಸುಂದರ ನೆನಪು. ಗೌರವ ಮತ್ತು ಪುರಸ್ಕಾರ. ಇವರ ನಿಸ್ವಾರ್ಥ ಸೇವೆಯನ್ನು ಗುರುತಿಸಿ ಕರ್ನಾಟಕ ಸರ್ಕಾರವು ಇವರಿಗೆ ಜಿಲ್ಲಾ ರಾಜ್ಯೋತ್ಸವ ಪ್ರಶಸ್ತಿ ನೀಡಿ ಗೌರವಿಸಿದೆ. ಅಲ್ಲದೆ ರೋಟರಿ ಇಂಟರ್ನ್ಯಾಷನಲ್ ನೀಡುವ ಅತ್ಯುನ್ನತ ಪುರಸ್ಕಾರವಾದ ಸರ್ವಿಸ್ ಎಬೌವ್ ಸೆಲ್ಫ್ ಪ್ರಶಸ್ತಿಯು ಇವರ ಮುಡಿಗೇರಿದೆ. ಪ್ರಸ್ತುತ ಇವರು 3181 ಮತ್ತು 3182 ಜಿಲ್ಲೆಗಳ ಅಸಿಸ್ಟೆಂಟ್ ರೋಟರಿ ಪಬ್ಲಿಕ್ ಇಮೇಜ್ ಕೋಆರ್ಡಿನೇಟರ್ ಆಗಿ ಸೇವೆ ಸಲ್ಲಿಸುತ್ತಿದ್ದಾರೆ. ಇವರ ಈ ಎಲ್ಲ ಸಾಧನೆಗಳ ಹಿಂದೆ ಪತ್ನಿ ರೋಟರಿಯ ಸಕ್ರಿಯ ಸದಸ್ಯೆ ವಾಣಿ ಕಾರಂತ್ ಹಾಗೂ ಮಕ್ಕಳಾದ ಅಪೂರ್ವ ಹಾಗೂ ಅಮೂಲ್ಯರ ಬೆಂಬಲ ನಿರಂತರವಾಗಿದೆ. ಇಂತಹ ಕ್ರಿಯಾಶೀಲ, ವಿನಮ್ರ ಹಾಗೂ ದಣಿವರಿಯದ ಸಮಾಜ ಸೇವಕ ನಮ್ಮೆಲ್ಲರ ಪ್ರೀತಿಯ ರೋಟರಿ ನಾಯಕ ಪ್ರಕಾಶ್ ಕಾರಂತರನ್ನು ಪರಿಚಯಿಸಲು ಹೆಮ್ಮೆ ಎನಿಸುತ್ತದೆ. ಕಾರ್ಯಕ್ರಮದ ಮುಖ್ಯ ಅತಿಥಿಗಳಾದ ಗೌರವಾನ್ವಿತರು ತಮ್ಮನ್ನು ಉದ್ದೇಶಿಸಿ ಮಾತನಾಡಬೇಕಾಗಿ ವಿನಂತಿ. ಎಲ್ರಿಗೂ ಶುಭ ಸಂಜೆ ಸವಿ ನಮನಗಳನ್ನು ಸಲ್ಲಿಸುತ್ತಾ ಕಾರ್ಯಕ್ರಮ ಸಂಪನ್ನತೆಗೊಳ್ಳುವಲ್ಲಿ ವೇದಿಕೆಯಲ್ಲಿ ಸುಖ ಆಸೀನರಾಗಿರ್ತಕ್ಕಂತಹ ಅಧ್ಯಕ್ಷ ದ್ವಯರುಗಳಾದ ರೊಟೇರಿಯನ್ ಸೀತಾರಾಮ ಎಸ್ ಕರ್ಕೇರ ಹಾಗೆ ರೊಟೇರಿಯನ್ ರಾಘವೇಂದ್ರ ನೆಲ್ಲಿಕಟ್ಟೆ ನಿಮ್ಮನ್ನು ಮಾನಿಸುತ್ತಾ ಅತ್ಯಂತ ಶ್ರೇಷ್ಠ ಜೀವನ ಕ್ರಮದ ಶ್ರೇಯಸ್ಸನ್ನು ತನ್ನದಾಗಿಸಿಕೊಂಡಿರತಕ್ಕಂತಹ ಎನ್ ಜಿ ಮೋಹನ್ ಅವರನ್ನು ಗೌರವಿಸುತ್ತಾ ವೇದಿಕೆಯಲ್ಲಿರತಕ್ಕಂತಹ ಎಲ್ಲ ಆಢ್ಯ ಗಣ್ಯ ಮಹನೀಯರುಗಳೇ, ಕಾರ್ಯಕ್ರಮ ಅನುಕ್ರಮಿಸುವಲ್ಲಿ ಈ RCCಯ ಎಲ್ಲ ಕಾರ್ಯಗಳಿಗೆ ತಮ್ಮ ನೈತಿಕವಾದ ಭೌತಿಕವಾದ ಬೆಂಬಲಕ್ಕೆ ಸಹಾಯ ಸಹಕಾರ ಸಹಭಾಗಿತ್ವ ಇದೆ ಅನ್ನೋದನ್ನು ರೂಪಿಸಲು ಸಾಕ್ಷೀಕರಿಸಿರತಕ್ಕಂತಹ ಸಭಾಸದರಾದ RCC ಕುಟುಂಬಿಕರೇ, ರೋಟರಿ ಕುಟುಂಬಿಕರೇ, ಆಹ್ವಾನಿತರೇ, ಪತ್ರಕರ್ತ ಬಂಧುಗಳೇ, ಇವತ್ತು ಬಹುಶಃ ನಿಮ್ಮೆಲ್ಲರ ಅನೇಕ ರೋಟರಿ ಮಿತ್ರರು, ನನ್ನ ಸನ್ಮಿತ್ರರು ಇವತ್ತು ಕಾಣ್ತಾ ಇದ್ದೇನೆ. ಅನೇಕ ಸಜ್ಜನರು ಇವತ್ತು ಅತ್ಯಂತ ಒಂದು ಸಮಾಜಮುಖಿ ಕಾರ್ಯಗಳನ್ನು ಮಾಡಿರ್ತಕ್ಕಂಥವರು ಇಲ್ಲಿ ಇದ್ದೀರಿ. ನಿಮ್ಮೆಲ್ಲರ ಉಪಸ್ಥಿತಿಯ ಕೃಪೆ ನನಗೆ ಅತ್ಯಂತ ವಿನೀತತೆಯ ಭಾವನೆಯನ್ನು ತಂದಿದೆ. ಹಾಗೆ ಬಹಳ ಸಂಭ್ರಮವೂ ಸಂತೋಷವು ಇಂಥ ಒಂದು RCC ಕಾರ್ಯಕ್ರಮದಲ್ಲಿ ಭಾಗವಹಿಸುವುದು ನನಗೆ ಬಹಳ ಒಂದು ಸಂತೋಷದ ವಿಚಾರ ಆಗಿದೆ. ಮೊತ್ತ ಮೊದಲು ಈ ರಜತ ಸಂಭ್ರಮದ ಕಾರಣಕರ್ತರು 25 ವರ್ಷಗಳ ಈ RCCಯ ಅಧ್ಯಕ್ಷ, ಕಾರ್ಯದರ್ಶಿಗಳು, ಸದಸ್ಯರು ಇವರೆಲ್ಲರ ಪರಂಪರೆ, ಲಿಗ್ಯಾಸಿ, ಇದರ ಮೆಟ್ಟಲುಗಳ ಮೇಲೆ ಇವತ್ತು ಕುಳಿತಿರತಕ್ಕಂತಹ ಇಂದಿನ ಅಧ್ಯಕ್ಷರು, ಕಾರ್ಯದರ್ಶಿಗಳು, ಇಂದಿನ ಮಾನಿತರಾಗಿರ್ತಕ್ಕಂತಹ 25 ಸದಸ್ಯರುಗಳಿಗೆ ಮೊತ್ತ ಮೊದಲಾಗಿ ನನ್ನ ಹೃದಯಾಂತರಾಳದ ಅಭಿನಂದನೆಯನ್ನು ಸಲ್ಲಿಸಲು ಇಚ್ಛಿಸ್ತೇನೆ ಬಂಧುಗಳೇ. ಈ ರಜತ ಸಂಭ್ರಮದಲ್ಲಿ ಪಾಲ್ಪಡೆಯುವ ನನ್ನ ಒಂದು ಅವಕಾಶ ನನ್ನ ಒಂದು ಬಾಳಿನ ಇದೊಂದು ಸೌಭಾಗ್ಯವೂ ಹೌದು. ಈ ಸಂದರ್ಭದಲ್ಲಿ ವಿಶೇಷವಾಗಿ
ನಾನು RCC ಅಧ್ಯಕ್ಷರಾಗಿರ್ತಕ್ಕಂತಹ ಸೀತಾರಾಮ್ ಕರ್ಕೇರ, ಅದೇ ರೀತಿ ರೊಟೇರಿಯನ್ ಜಯಕುಮಾರ್, ರೊಟೇರಿಯನ್ ಆನಂದ್ ಶೆಟ್ರು, ರೊಟೇರಿಯನ್ ಶೇಖರ್ ಶೆಟ್ರ ಅನುಪಸ್ಥಿತಿಯಲ್ಲಿ ಶೇಖರ್ ಶೆಟ್ರನ್ನು ನಾನು ಹೃದಯದಿಂದ ಕೃತಜ್ಞತೆಯನ್ನು ವೈಯಕ್ತಿಕವಾಗಿ ಅರ್ಪಿಸ್ತೇನೆ ಇಲ್ಲಿ ನನಗೆ ಆಹ್ವಾನಿಸಿದ್ದಕ್ಕೆ. ಬಂಧುಗಳೇ, ತಮಗೆಲ್ಲ ಹೆಚ್ಚಿನ ರೊಟೇರಿಯನ್ಸ್ ಇದ್ದಾರೆ. 2025-26 ಅಂತಾರಾಷ್ಟ್ರೀಯ ಅಧ್ಯಕ್ಷ ಫ್ರಾನ್ಸಿಸ್ ಎರಾಜೋ ಯುನೈಟ್ ಫಾರ್ ಗುಡ್, ಒಳಿತಿಗಾಗಿ ಒಗ್ಗೂಡೋಣ ಅನ್ನತಕ್ಕಂತಹ ಸಂದೇಶವನ್ನು ಇವತ್ತು ತಮ್ಮ ಈ ವರ್ಷದ ಕಾರ್ಯಕ್ರಮಗಳನ್ನು ಮಾಡುವಲ್ಲಿ ಉತ್ತೇಜಿಸಲು ನಮಗೆಲ್ಲ ಒಂದು ಪ್ರದಾನ ಮಾಡಿದ್ದಾರೆ. ಇವತ್ತು ತಮಗೆಲ್ಲ ಗೊತ್ತಿರೋ ಹಾಗೆ ರೋಟರಿ ಅನ್ನತಕ್ಕಂಥದ್ದು 200ಕ್ಕೂ ಹೆಚ್ಚು ದೇಶಗಳಲ್ಲಿ 11.25 ಲಕ್ಷಕ್ಕಿಂತ ಹೆಚ್ಚು ಸದಸ್ಯರೊಂದಿಗೆ ನಾವು ಸಮಾಜಮುಖಿ ಕಾರ್ಯಗಳನ್ನು ಮಾಡ್ತಾ ಇದ್ದೇವೆ. ಅದರ ಒಟ್ಟಿಗೆ ಇವತ್ತು RCCಯಲ್ಲಿ ಅಂತಾರಾಷ್ಟ್ರೀಯವಾಗಿ 2 ಲಕ್ಷಕ್ಕೂ ಹೆಚ್ಚು ಸದಸ್ಯರಿದ್ದಾರೆ. ಗ್ರಾಮೀಣ ಪ್ರದೇಶದಲ್ಲಿ ಹಾಗೆಯೇ ಇಂಟ್ರಾಕ್ಟ್ 2 ಲಕ್ಷಕ್ಕೂ ಹೆಚ್ಚು ಸದಸ್ಯರು 13ರಿಂದ 18 ವರ್ಷದವರಿದ್ದಾರೆ. 2 ಲಕ್ಷಕ್ಕೂ ಹೆಚ್ಚು ರೋಟ್ರಾಕ್ಟ್ ಸದಸ್ಯರು 18 ವರ್ಷದಿಂದ ಮೇಲ್ಪಟ್ಟವರು ಇವತ್ತು ನಮ್ಮ ಜನಮಾನಸಕ್ಕೆ ತಲುಪಲು ರೋಟ್ರಿ ಇವತ್ತು ಒಂದು ಅವಕಾಶವನ್ನು ಈ ಸಂಸ್ಥೆಗಳಿಗೆ ನೀಡಿದೆ. ನಮ್ಮ ಎಲ್ಲ ಜಾಲಬಂಧವನ್ನು, ರೋಟ್ರಿ ಕಾರ್ಯಕ್ರಮಗಳನ್ನು ಇವತ್ತು ಇವರ ಮೂಲಕ ಇವತ್ತು ನಾವು ಮಾಡ್ತಾ ಇದ್ದೇವೆ ಹೇಳೋದು ಬಹಳ ಸಂತೋಷ ತಂದಿದೆ. ಅದೇ ರೀತಿ ಇವತ್ತು ಈ RCCಯ ಮುಖ್ಯವಾಗಿರತಕ್ಕಂತಹ ಒಂದು ಉದ್ದೇಶ ಯಾಕೆ ಅಂತ ಹೇಳಿದರೆ, ಇಂದು ರೋಟ್ರಿಯ ಏನು ಸೇವೆ ಉಂಟು ಅಥವಾ ಏನು ಧ್ಯೇಯ ಇದೆ, ಏನು ಧೋರಣೆ ಇದೆ, ಅಥವಾ ರೋಟ್ರಿಯ ಏನು ಒಂದು ಸದಭಿಪ್ರಾಯ ಇದೆ, ಇದನ್ನು ಗ್ರಾಮೀಣ ಪ್ರದೇಶದಲ್ಲಿ ಬಿತ್ತುವ ನಿಟ್ಟಿನಲ್ಲಿ ಇವತ್ತು ಈ ಒಂದು RCC ನಿಜವಾಗಿ ಪ್ರಾರಂಭ ಆಗಿದೆ. 1986ರಲ್ಲಿ ಈ ಹರಿ ಸಿಂಗ್ ಅನ್ನತಕ್ಕಂತಹ ನಮ್ಮ ಭಾರತೀಯ ಸಂಜಾತ ಮೊದಲಾಗಿ ಅವರು ಸ್ಥಾಪಿಸಿದ್ದು ಹೇಗೆ ಅಂತ ಹೇಳಿದರೆ, ರೋಟ್ರಿ ವಿಲೇಜ್ ಕೋಪ್ಸ್ RVC ಅವರು ಸ್ಥಾಪಿಸಿರ್ತಕ್ಕಂಥದ್ದು. ಅದನ್ನು ಕಂಡು ಅತ್ಯಂತ ಖುಷಿಪಟ್ಟವರು ಅವತ್ತಿನ ಅಂತಾರಾಷ್ಟ್ರೀಯ ರೋಟರಿ ಅಧ್ಯಕ್ಷರಾದ ಕೆಪ್ರಾಸ್, MAT ಕೆಪ್ರಾಸ್, ಫಿಲಿಪೈನ್ ಸಂಜಾತ. ಅವರು ಅನಂತರ ಅದೇ ವರ್ಷ 86ನೇ ಇಸ್ವಿಯಲ್ಲಿ ಏನು ಮಾಡಿದರು ಅಂತ ಹೇಳಿದರೆ, ಆಗ ಡೈರೆಕ್ಟರ್ ಆಗಿರ್ತಕ್ಕಂತಹ ಭಾರತೀಯರು ರಾಜಾ ಸಾಬು ಅವರನ್ನು ಪ್ರಪಂಚದಾದ್ಯಂತ ಈ RCC ಬೆಳೀಬೇಕು, ಗ್ರಾಮಾಂತರ ಪ್ರದೇಶದಲ್ಲಿ ಜನ ಮನವನ್ನು ತಲುಪುವ ನಿಟ್ಟಿನಲ್ಲಿ RCC ಮುಖಾಂತರ ರೋಟರಿ ಕೆಲಸ ಮಾಡಬೇಕು ಅಂತ ಹೇಳಿ ನಿಯುಕ್ತಿಗೊಳಿಸಿ ಇವರು ಇದನ್ನು ಅತ್ಯಂತ ಒಳ್ಳೆ ರೀತಿಯಲ್ಲಿ ಪ್ರಪಂಚದಾದ್ಯಂತ ಪಸರಿಸಿದರು. ಇದರಿಂದಾಗಿ ಅವರು 91-92ರಲ್ಲಿ ರೋಟರಿ ಅಂತಾರಾಷ್ಟ್ರೀಯ ಅಧ್ಯಕ್ಷ ಕೂಡ ಒನ್ ಆಫ್ ದ ಸಕ್ಸಸ್ಫುಲ್ ಪ್ರೆಸಿಡೆಂಟ್ RIP ಆಗಿ ಮೂಡಿಬಂದರು ರಾಜಾ ಸಾಬು ಅವರು. ಇಲ್ಲಿ ಮುಖ್ಯವಾಗಿ RCCಯಲ್ಲಿ ಗೊತ್ತಿರ್ಬೋದು 4 ಸ್ತಂಭಗಳು, ರೋಟರಿಯಲ್ಲಿ 5. ಏನಂತ ಹೇಳಿದರೆ, ಒಂದು ಅಡ್ಮಿನಿಸ್ಟ್ರೇಷನ್, ಇಲ್ಲಿ ಅಡ್ಮಿನಿಸ್ಟ್ರೇಷನ್ ಅಂತ ಕರೀತಾರೆ, ನಾವು ಕ್ಲಬ್ ಸರ್ವಿಸ್. ಇವತ್ತು ಈಗಾಗಲೇ ಹೇಳಿದರು 25 ವರ್ಷ 25 ನಾಯಕರನ್ನು ಮಾಡಿ ಹೋಗಿದ್ದಾರೆ. ಯಾಕೆಂತ ಹೇಳಿದರೆ, ಒಬ್ಬರು ಅಧ್ಯಕ್ಷರಾದವರು ಇರ್ಬೋದು, ಕಾರ್ಯದರ್ಶಿ ಇರ್ಬೋದು, ತಮ್ಮ ತಮ್ಮ ಜವಾಬ್ದಾರಿ ಏನು, ತಮ್ಮ ಕರ್ತವ್ಯ ಏನು, ಯಾವ ರೀತಿ ಸಂಸ್ಥೆಯನ್ನು ಬಲಪಡಿಸಬೇಕು, ಯಾವ ರೀತಿ ಕಾರ್ಯಕ್ರಮಗಳನ್ನು ರೂಪಿಸಬೇಕು ಸಂಸ್ಥೆಯನ್ನು ಬಲಪಡಿಸುವಲ್ಲಿ, ಅಥವಾ ಏನೆಲ್ಲ ಕಾರ್ಯಕ್ರಮಗಳನ್ನು ಮಾಡಬೇಕು ಅನ್ನತಕ್ಕಂತಹ ಒಂದು ತರಬೇತಿ ಇಲ್ಲಿ ಸಿಗ್ತಾ ಇದೆ. ಹಾಗೆ ವೃತ್ತಿ ಸೇವೆ, ಪ್ರತಿಯೊಂದು ವೃತ್ತಿ ಕೂಡ ಬಹಳ ಮುಖ್ಯ. ನಮಗೆ ಕಸ ಗುಡಿಸುವವರು ಬೇಕು, ಅಥವಾ ಅಡಿಗೆಯವರು ಬೇಕು, ಅಥವಾ ಇಂಜಿನಿಯರ್ ಬೇಕು, ಡಾಕ್ಟರ್ ಬೇಕು. ಪ್ರತಿಯೊಂದು ವೃತ್ತಿಗೆ ಒಂದು ಗೌರವವನ್ನು ಕೊಡ್ತಕ್ಕಂಥದ್ದು, ಅದರ ಒಟ್ಟಿಗೆ ಆ ವೃತ್ತಿಯೊಟ್ಟಿಗೆ ಒಂದು ಉತ್ತೇಜನವನ್ನು ಕೊಡ್ತಕ್ಕಂಥದ್ದು
ಮಾನಿಸತಕ್ಕಂತಹ ಕಾರ್ಯಕ್ರಮ ಇರ್ಬೋದು, ಅಥವಾ ಅವರಲ್ಲಿರ್ತಕ್ಕಂತಹ ಕೌಶಲ್ಯವನ್ನು ಇನ್ನೊಬ್ಬರಿಗೆ ನಾವು ತಿಳಿಸತಕ್ಕಂತಹ ಕಾರ್ಯಕ್ರಮವನ್ನು ಇವತ್ತು ವೃತ್ತಿ ಸೇವೆಯಲ್ಲಿ ವೊಕೇಶನಲ್ ಸರ್ವಿಸಲ್ಲಿ ಮಾಡ್ತಾ ಇದ್ದೇವೆ. ಅದು ಒಂದು ಇಲ್ಲಿ ಸ್ತಂಭ. ಹಾಗೆ ಸಮಾಜ ಸೇವೆ, ಈಗಾಗಲೇ ನಮ್ಮ ಗುರುರಾಜ್ ಅವರು ಹೇಳಿದ್ದಾರೆ, ಸಮಾಜದ ಋಣವನ್ನು ತೀರಿಸುವುದು ನಮ್ಮ ಕರ್ತವ್ಯ. ಈ ನಿಟ್ಟಿನಲ್ಲಿ ಪ್ರತಿಯೊಬ್ಬರಿಗೆ ಕೂಡ ಸಮಾಜದ ಋಣ ಏನಿದೆ ಅನ್ನತಕ್ಕಂಥದ್ದು ತಿಳಿಸುವ ನಿಟ್ಟಿನಲ್ಲಿ ಇವತ್ತು ಸಮಾಜ ಸೇವೆ ಇದೆ. ಆದರೆ ನಮ್ಮಲ್ಲಿ ಇಂಟರ್ನ್ಯಾಷನಲ್ ಸರ್ವಿಸ್, ಇಲ್ಲಿ ಅಡ್ಮಿನಿಸ್ಟ್ರೇಷನ್ ಸರ್ವಿಸ್ ಇಲ್ಲಿ ಇದೆ. ನಮ್ಮ ವೈಯಕ್ತಿಕ ಜೀವನ ಇರ್ಬೋದು, ನಮ್ಮ ಸಂಸ್ಥೆ ಇರ್ಬೋದು, ಅಥವಾ ನಮ್ಮ ಮನೆ ಇರ್ಬೋದು, ಯಾವ ರೀತಿ ನಾವು ಆರ್ಥಿಕತೆಯನ್ನು ನಿಭಾಯಿಸಬೇಕು. ಒಂದು ಒಳ್ಳೆಯ ಆರ್ಥಿಕತೆ ಇದ್ದರೆ ಯಾವನೂ ಕೂಡ ತನ್ನ ಜೀವನದಲ್ಲಿ ಯಶಸ್ವಿಯಾಗಿ ಆಗಬಲ್ಲ. ಈ ನಿಟ್ಟಿನಲ್ಲಿ ಆರ್ಥಿಕ ಸೇವೆ ಈ RCCಯ ಮುಖ್ಯವಾಗಿ 4 ಸ್ತಂಭಗಳು. ಅದೇ ರೀತಿ ಈ RCCಯ ಮುಖ್ಯ ಒಂದು ಗುರಿ ಅಂತ ಇದೆ. ಈ ಏನು ಅಂತ ಹೇಳಿದರೆ, ನಮ್ಮ 7 ಫೋಕಸ್ ಏರಿಯಾಗಳು, ಮಹಿಳೆಯರ ಇರ್ಬೋದು, ಶಿಶು ಅಭಿವೃದ್ಧಿ ಇರ್ಬೋದು, ಅಥವಾ ಕೌಶಲ್ಯ ಇರ್ಬೋದು, ಅಥವಾ ಪರಿಸರ, ಈ ನಿಟ್ಟಿನಲ್ಲಿ ಅವರು ಕೆಲಸ ಮಾಡಬೇಕು. ಅತ್ಯಂತ ಹೆಚ್ಚು ಕೆಲಸ ಮಾಡಬೇಕು. ಅತ್ಯಂತ ಹೆಚ್ಚು ಕೆಲಸವನ್ನು ನೀವು ಮಾಡಿದ್ದೀರಿ ಕೂಡ. ಬಹಳ ಒಂದು ಸಂತೋಷವು ಸಂಭ್ರಮವೂ ಆಗಿದೆ. ಅದರ ಒಟ್ಟಿಗೆ ಸ್ಥಳೀಯವಾಗಿ ಏನು ಬೇಕುಗಳು, ಏನು ಅವಶ್ಯಕತೆಗಳು ಬೇಕು, ಅಥವಾ ಜನರ ಒಂದು ಕಷ್ಟದ, ಅವರ ಒಂದು ಸಹಾನುಭೂತಿಗೆ ಬೇಕಾಗಿರ್ತಕ್ಕಂತಹ ಕೆಲಸಗಳನ್ನು ಅವರು ಮಾಡಬೇಕು ಸ್ಥಳೀಯ ಅವಶ್ಯಕತೆಗಳಿಗೆ ತಕ್ಕಂತೆ. ಹಾಗೆಯೇ ಸಾಂಸ್ಕೃತಿಕವಾಗಿ, ಕ್ರೀಡೆ, ಶೈಕ್ಷಣಿಕ, ಆರೋಗ್ಯಮುಖಿ ಅಥವಾ ಮಾನವೀಯ ಕಾರ್ಯಕ್ರಮಗಳು. ಯಾಕೆ ಅಂತ ಹೇಳಿದರೆ, ಇದು ಜನರನ್ನು ಒಂದೇ ಸೂರಿನಲ್ಲಿ ತಂದು ಒಗ್ಗಟ್ಟನ್ನು ತರ್ತದೆ. ಈ ನಮ್ಮ ದೇಶಕ್ಕೆ ಇವತ್ತು ಭಾರಿ ಅಗತ್ಯ ಆಗಿರಬೇಕಾದಂತಹ ಒಂದು ಕಾರ್ಯಕ್ರಮ ಒಗ್ಗಟ್ಟು. ಯಾಕೆ ಅಂತ ಹೇಳಿದರೆ, ಇವತ್ತು ನಮ್ಮ ದೇಶ ಹಲವಾರು ಜಾತಿ ಧರ್ಮಗಳಿಂದಾಗಿ ಇವತ್ತು ಬ್ರಾಹ್ಮಣರ ಒಳಗೆ 3-4 ಸಂಘ, ಒಂದು ಕೂಟ ಬ್ರಾಹ್ಮಣರು ಇರ್ಬೋದು, ತುಳು ಬ್ರಾಹ್ಮಣರು ಇರ್ಬೋದು, ಅಥವಾ ಹೀಗೆ ಬೇರೆ ಬೇರೆ. ಅದೇ ರೀತಿ ಬಂಟರಿಗೆ ಬಂಟರ ಸಂಘ, ಅದೇ ರೀತಿ ಬಿಲ್ಲವರಿಗೆ ಬಿಲ್ಲವರ ಸಂಘ, ಮೂಲ್ಯರಿಗೆ ಮೂಲ್ಯರ ಸಂಘ, ಅಥವಾ ಇಂತಹ ಒಂದು ಸಂಘ ಸಂಸ್ಥೆಗಳು ಅವರವರದ್ದೇ ಒಂದು ರಕ್ತದಾನ, ಅವರವರದ್ದೇ ಒಂದು ಕಾರ್ಯಕ್ರಮಗಳು, ಕ್ರೀಡಾ ಕಾರ್ಯಕ್ರಮಗಳು. ನಮ್ಮ ದೇಶದ ಒಗ್ಗಟ್ಟನ್ನು ಇವತ್ತು ಹರಿದು ಹಂಚಾಗ್ತಾ ಇರತಕ್ಕಂತಹ ಈ ಸಂದರ್ಭದಲ್ಲಿ ಎಲ್ಲ ಜಾತಿಯವರನ್ನು ಸೇರಿಸಿ ನಾವು ಮಾಡ್ತಕ್ಕಂತಹ ಒಂದು ಅದ್ಭುತವಾದ ಕಾರ್ಯಕ್ರಮ ಇವತ್ತಿನ ಒಂದು ಅಗತ್ಯ. ಯಾಕೆ ಅಂತ ಹೇಳಿದರೆ, ನಾವು ಕುಡಿಯುವಂತಹ ನೀರು ಒಂದೇ, ಸೇವಿಸುವಂತಹ ಗಾಳಿ ಒಂದೇ, ಅಥವಾ ಈ ಆಕಾಶ ಒಂದೇ, ನೆಲ ಒಂದೇ, ಜಲ ಒಂದೇ, ಅಥವಾ ನಮ್ಮಲ್ಲಿ ಹರಿಯತಕ್ಕಂತಹ ರಕ್ತ ಒಂದೇ, ಆಹಾರ ಒಂದೇ. ನಮಗೆ ಬೇಕಾಗೆ ಎಲ್ಲರಿಗೂ ಸಾಮಾನ್ಯ ರೋಗ ಬರ್ತದೆ, ಎಲ್ಲರಿಗೂ ಒಬ್ಬ ವೈದ್ಯ ಇರ್ತಾನೆ. ಅದರಿಂದ ಇದನ್ನು ನಾವು ಮನಗಂಡು ಎಷ್ಟು ನಮ್ಮಲ್ಲಿ ಒಗ್ಗಟ್ಟು ಸಾಧ್ಯ ಉಂಟೋ ಅಷ್ಟು ಒಗ್ಗಟ್ಟನ್ನು ನಿರೂಪಿಸುವ ನಿಟ್ಟಿನಲ್ಲಿ ಇಂತಹ ಒಂದು ಕಾರ್ಯಕ್ರಮಗಳ ಅಗತ್ಯ ನಮಗೆ ಇದೆ. ಈ ನಿಟ್ಟಿನ ಕಾರ್ಯಕ್ರಮ ಎಲ್ಲ ಜಾತಿಯವರಿಗೆ ಈ ಸಂಸ್ಥೆಯಿಂದ ನೀವು ಮಾಡಿದ್ದೀರಿ, ಆಗಬೇಕಾಗಿದೆ ಅಂತ. ಇದು ಕೂಡ ಒಂದು ನಮ್ಮ ಈ ಒಂದು RCCಯ ಮುಖ್ಯವಾದ ಗುರಿ. ಅದರ ಒಟ್ಟಿಗೆ ಇದರ ಯಶಸ್ಸಿನ ಒಂದು ಸೂತ್ರ ಏನು ಅಂತ ಹೇಳಿದರೆ, ಸಂಪರ್ಕ ಮತ್ತು ಸಂಬಂಧ. ಈಗಾಗಲೇ ತಮಗೆ ಒಂದು ಸಂಪರ್ಕ ಒದಗಿದೆ. ಇದನ್ನು ಸಂಬಂಧವಾಗಿ ರೂಪಿಸಿ ನಮ್ಮ ಗುರುರಾಜರ ಒಂದು ಏನು ಒಂದು ಆರ್ಥಿಕ ಸ್ಥಿತಿ ನಿಮಗೆ ಸಹಾಯ ತರಬಲ್ಲದು. ಅದರ ಒಟ್ಟಿಗೆ ನಿಮ್ಮ ಪೇರೆಂಟ್ ಕ್ಲಬ್ ಕೂಡ ಖಂಡಿತ ನಿಮಗೆ ಸಹಾಯ ಮಾಡಬಲ್ಲದು. ಯಾಕೆಂತ ಹೇಳಿದರೆ, ಬರೇ ಸಂಪರ್ಕ ನಮಗೆ ಸಾಕಾಗೋದಿಲ್ಲ, ಸಂಬಂಧ ಬೇಕಾಗ್ತದೆ. ಸಂಬಂಧ ಇದ್ದರೆ ಮಾತ್ರ ಒಳ್ಳೆಯ ಒಂದು ಕಾರ್ಯಕ್ರಮ, ಅಥವಾ ಒಳ್ಳೆಯ ಒಂದು ಬಾಂಧವ್ಯ, ಅಥವಾ ಒಳ್ಳೆಯ ಒಂದು ಆರ್ಥಿಕ ಸಹಾಯ ನಮಗೆ ಒದಗಿ ಬರ್ತದೆ. ಯಾಕೆ ಅಂತ ಹೇಳಿದರೆ, ನಾನು 52 ವರ್ಷ ಇರುವಾಗ ನನ್ನ ತಂದೆಗೆ 82 ವರ್ಷ. ಆ ಸಮಯದಲ್ಲಿ ಮನೆಯಲ್ಲಿ ಭಾಳ ಸಮಸ್ಯೆ ಇತ್ತು. ತಂದೆ ಹೇಳಿದಾಗ ಕೇಳೋದಿಲ್ಲ. ನಾನು ಯಾವಾಗಲೂ ತಂದೆ ಹತ್ರ ಹೋಗಿ ಮಾತಾಡಿ ನಾನು ಬರ್ತಿದ್ದೆ. ಮತ್ತು ಕಡೆಗೆ ತಂದೆಗೆ ಏನು ಯಾವಾಗ ನೋಡಿದರೂ ನನ್ನ ಹೆಂಡತಿ ಹತ್ರ ಅವ್ರ ಹತ್ರ ಜಗಳ ಆಗ್ತಿತ್ತು. ಮತ್ತು ಯಾರೋ ಹೇಳಿದರು, ನೀವು ಸಂಪರ್ಕ ಮಾತ್ರ ಮಾಡ್ತೀರಿ, ಸಂಬಂಧ ಬೆಳೆಸಲಿಲ್ಲ, ನೀವು ಸಂಬಂಧ ಬೆಳೆಸಿ ಅಂತ ಹೇಳಿದರು. ಅನಂತರ ನಾನು ಅವ್ರ ಹತ್ರ ಸಂಬಂಧ ಬೆಳೆಸ್ಕೊಂಡು ಹೋದೆ. ಏನಂತ ಹೇಳಿದರೆ, ಬೆಳಿಗ್ಗೆ ಅವರಿಗೆ ನಾನು ತಿಂಡಿ ಕೊಡೋದ, ಮಧ್ಯಾಹ್ನ ಊಟ ಮಾಡೋದ, ಅವರಿಗೆ ಸ್ನಾನ ಮಾಡಿಸೋದ ಎಲ್ಲ ಮಾಡಿದೆ. ಅವರಿಗೆ ಆಗಾಗ ಹುಷಾರು ಇರೋದಿಲ್ಲ, ಒಂದೊಂದೇ ಬೆರಳು ಹೋಗ್ತಾ ಉಂಟು ಶುಗರಿಂದಾಗಿ. ಆ ಸಂದರ್ಭದಲ್ಲಿ ಅತ್ಯಂತ ಹೆಚ್ಚು, ಅದಕ್ಕೆ ಮೊದಲು ನಾನು ಒಳ್ಳೆ ನರ್ಸನ್ನು ಮಾಡಿದರೂ ಅವರಿಗೆ ಏನು ಸಮಾಧಾನ ಇರಲಿಲ್ಲ. ಯಾವಾಗ ನಾನು ಅಂತಹ ಒಂದು ಕೆಲಸವನ್ನು ನಾನು ಮಾಡಿ ಅವರನ್ನು ಸಂಬಂಧ ಬೆಳೆಸಿದೆ, ಅದರ ನಂತರ ಅವರು 10 ವರ್ಷ ಬದುಕಿದ್ರು. ಅವರು 92ಕ್ಕೆ ಮತ್ತೆ ತೀರಿ ಹೋದರು. ಆದ್ದರಿಂದ ನಮ್ಮಲ್ಲಿ ಸಂಬಂಧ ಬಹಳ ಮುಖ್ಯ. ನೀವು ನಿಮ್ಮ ಪೇರೆಂಟ್ ಕ್ಲಬ್ ಇರ್ಬೋದು, ಅಥವಾ ಇಂತಹ ಒಂದು ಆರ್ಥಿಕ ಸ್ಥಿತಿಗತಿಯವರನ್ನು ಸಂಬಂಧ ಬೆಳೆಸಿ ಅಂತ ಈ ಸಂದರ್ಭದಲ್ಲಿ ಹೇಳುತ್ತಾ, ನಾವು ಏನೇ
ಇರಲಿ, ನಮ್ಮ ಹತ್ರ ಎಷ್ಟೇ ವಿದ್ಯೆ ಬುದ್ಧಿ ಅಥವಾ ಐಶ್ವರ್ಯ ಸಂಪತ್ತು ಸ್ಥಾನ ಮಾನ್ಯತೆ ಏನೇ ಇರಲಿ, ಆದರೆ ನಮ್ಮಲ್ಲಿ ಮಾನವೀಯತೆ ಬೇಕಾಗಿದೆ. ಒಂದು ಮನುಷ್ಯತ್ವದ ಗುಣ ಬಹಳ ಅಗತ್ಯ ಉಂಟು. ಯಾಕೆ ಅಂತ ಹೇಳಿದರೆ ಒಂದು ಸಣ್ಣ ಕತೆ. TN ಶೇಷನ್ ಹೇಳತಕ್ಕಂಥವರು ಒಂದ್ಸಲ ಲಕ್ನೋದ ಹೊರವಲಯದಲ್ಲಿ ರಿಸೋರ್ಸ್ ಪರ್ಸನ್ ಆಗಿ ಹೋಗ್ತಿರ್ತಿದ್ದ ಸಂದರ್ಭದಲ್ಲಿ ಅವ್ರ ಹೆಂಡತಿಯೊಟ್ಟಿಗೆ ಹೋಗ್ತಾರೆ. ಹೋಗುವಾಗ ದಾರಿ ಬದಿ ಎಲ್ಲ ಮಾವಿನ ತೋಟ ಕಾಣ್ತಾ ಉಂಟು. ಹೆಂಡತಿ ಹೇಳ್ತಾರೆ, ಅಲ್ಲಿ ಬದಿ ಎಲ್ಲ ಗುಬ್ಬಿಗಳ ಗೂಡು ಕಾಣ್ತಾ ಉಂಟು ಅವರಿಗೆ. ಆಗ ಹೆಂಡತಿಗೆ ಈ ಗುಬ್ಬಚ್ಚಿ ಗೂಡು ಮನೆ ಬಾಗಿಲಲ್ಲಿ ಇದ್ದರೆ ಬೆಳಿಗ್ಗೆ ಆ ಕಲರವನ್ನು ಕೇಳಿ ನಾವು ಸಂತೋಷ ಪಡ್ಬೋದು ಹೇಳ್ತಕ್ಕಂತಹ ಮಾತನ್ನು ಹೇಳ್ತಾರೆ. ಮತ್ತು 60 ವರ್ಷದ ಮೇಲೆ ಯಾರೂ ಕೂಡ ಹೆಂಡತಿಯ ಅಧೀನ ಆಗಿರ್ತಾರೆ. ಯಾಕೆ ಅಂತ ಹೇಳಿದರೆ ಬಹಳ ಬೇರೆ, ನಾವು ಎಲ್ಲರೂ ಅವರು ಹೇಳಿದಾಗೆ ಕೇಳುವವರು. ಆದ್ದರಿಂದ ಕೂಡಲೇ ಕಾರನ್ನು ನಿಲ್ಲಿಸಿ ಎಸ್ಕಾಟ್ನವರಿಗೆ ಹೇಳ್ತಾರೆ, 2 ಗುಬ್ಬಚ್ಚಿ ಗೂಡನ್ನು ಮಕ್ಕಳ ತರಲಿ, 2 ಮಕ್ಕಳು ಕಾಯ್ತಾ ಇರ್ತಾರೆ, ತಂದು ಕೊಡಪ್ಪ ಅಂತ ಹೇಳ್ತಾರೆ. ಹಣವೂ ಕೊಡ್ತಾರೆ, 200 ರೂಪಾಯಿ. ಆದರೆ ಮಕ್ಕಳು ಕೊಡಲಿಕ್ಕೆ ಕೇಳುವುದಿಲ್ಲ. ಕಡೆಗೆ ಇವರೇ ಖುದ್ದು ಇಳಿದು ಹೋಗಿ ಕೇಳ್ತಾರೆ ಮಕ್ಕಳ ಹತ್ರ. ಕೇಳುವಾಗ ಮಕ್ಕಳು 200ಕ್ಕೂ ಕೊಡೋದಿಲ್ಲ, ಮತ್ತು 1,000 ರೂಪಾಯಿ ಕೊಟ್ಟರು ಕೊಡೋದಿಲ್ಲ. ಆಗ ಮಕ್ಕಳು ಹೇಳ್ತಾರೆ, ಸ್ವಾಮಿ, ನೀವು ಬಹಳ ದೊಡ್ಡ ಜನರಾಗೆ ಕಾಣ್ತೀರಿ, ಬಹಳ ತಿಳಿದವರಾಗೆ ಕಾಣ್ತೀರಿ, ನೀವು ಹೀಗೆ ಕೇಳಬಾರ್ದು. ನಾವು ಎಷ್ಟೊಂದು ಲಕ್ಷಾಂತರ ನೀವು ಹಣ ಕೊಟ್ಟರು ನಾವು ಕೊಡೋರಲ್ಲ. ಯಾಕೆಂತ ಹೇಳಿದರೆ ಸಾಯಂಕಾಲ ಅದರ ತಾಯಿ ಬರ್ತದೆ, 2 ಚಿಕ್ಕ ಪುಟ್ಟ ಅದರ ಮಕ್ಕಳಿಗೆ ಆಹಾರವನ್ನು ತರ್ತದೆ. ಒಂದು ವೇಳೆ ಆ ಗುಬ್ಬಚ್ಚಿ ಸಣ್ಣ ಮರಿಗಳು ಇಲ್ಲದಿದ್ದರೆ, ಗೂಡು ಇಲ್ಲದಿದ್ದರೆ ಅದು ರೋಧಿಸ್ತದೆ, ಅದು ಕೂಗ್ತದೆ, ಅದು ಬೊಬ್ಬಿಡ್ತದೆ. ಈ ಕಣ್ಣಿಂದ ಈ ಕಿವಿಯಿಂದ ಅದನ್ನು ನಾವು ನೋಡಲಿಕ್ಕಿಲ್ಲ ಅಥವಾ ಕೇಳಿಸ್ಲಿಕ್ಕೆ ಸಾಧ್ಯ ಇಲ್ಲ. ದಯವಿಟ್ಟು ನೀವು ಅದನ್ನು ಕೇಳಬಾರ್ದು ಹೇಳ್ತಕ್ಕಂಥ ಮಾತನ್ನು ಹೇಳ್ತಾರೆ. ಇವರಿಗೆ ಆಗ ಭಾಳ ದೊಡ್ಡ ತಪ್ಪಿತಸ್ಥ ಭಾವನೆ, ಗಿಲ್ಟಿ ಫೀಲಿಂಗ್, ಅದು ಅವರ ಜೀವನ ಪರ್ಯಂತ ಕಾಡ್ತದೆ. ಅವರ ಒಂದು ಜೀವನ ಇದರಲ್ಲಿ ಅವರು ಬರೀತಾರೆ ಆ ಇನ್ಸ್ಟೆನ್ಸನ್ನು. ಅದರಿಂದ ಏನು ಅಂತ ಹೇಳಿದರೆ ಅವರ ಏನು ಆ ಸ್ಥಾನ ಅಥವಾ ಮಾನ್ಯತೆ ಅಥವಾ ಅವರ ಒಂದು IAS ಏನು ಬ್ಯಾಜ್ ಇದೆ ಎಲ್ಲ ಆ ಮಕ್ಕಳ ಒಂದು ಎದುರಿಗೆ ಅದು ಸಾಸಿವೆ ಕಾಳನ್ನ ಅವರಿಗೆ ಕಾಣ್ತದೆ. ಯಾಕೆ ಅಂತ ಹೇಳಿದರೆ ಒಬ್ಬನ ಕಷ್ಟವನ್ನು ಅಥವಾ ಒಬ್ಬನ ದುಃಖವನ್ನು ನಾವು ಅರಿಯಬಲ್ಲಂತಹ ಒಂದು ಸಹಾನುಭೂತಿ ನಾವು ರೊಟೇರಿಯನ್ಸ್ ಆದವರಿಗೆ ಬಹಳ ಅಗತ್ಯ, ಅಥವಾ RCC ಸದಸ್ಯರಿಗೆ ಇವತ್ತು ಬಹಳ ಅಗತ್ಯ. ನಮಗೆ ಎಷ್ಟೇ ಸ್ಥಾನ ಮಾನ್ಯತೆ ದುಡ್ಡು ಏನೇ ಐಶ್ವರ್ಯ ಇರಲಿ, ಆ ಮಾನವೀಯತೆ ಅಥವಾ ಇನ್ನೊಬ್ಬರ ಕಷ್ಟವನ್ನು ಅರ್ಥ ಮಾಡಿಕೊಳ್ಳತಕ್ಕಂತಹ ಒಂದು ಗುಣ, ಸಹಾನುಭೂತಿ ನಮ್ಮಲ್ಲಿ ಯಾವತ್ತೂ ಇರಲಿ ಅಂತ ಹೇಳ್ತಕ್ಕಂತಹ ಮಾತನ್ನು ಹೇಳುತ್ತಾ, ನಿಮ್ಮ ಕಾರ್ಯಕ್ರಮಗಳು ಅದು ಹೆಸರಿಗಾಗಿ ಬೇಡ, ಅದು ಮಾನವೀಯತೆಗೋಸ್ಕರ ಇರಲಿ ಹೇಳ್ತಕ್ಕಂತಹ ಮಾತನ್ನು ಹೇಳುತ್ತಾ, ಇನ್ನೊಮ್ಮೆ ಇಲ್ಲಿ ನನಗೆ 2 ಮಾತಾಡಲಿಕ್ಕೆ ಅವಕಾಶ ಕೊಟ್ಟಿರತಕ್ಕಂತಹ RCC ಸದಸ್ಯರಿಗೆ, ಅದೇ ರೀತಿ ಮ್ಯಾಂಗ್ಳೂರು ಈಸ್ಟ್ನ ಸರ್ವ ಸದಸ್ಯರಿಗೆ ನನ್ನ ಹೃದಯಾಂತರಾಳದ ಕೃತಕೃತ್ಯತೆಯ ಮಾತನ್ನಾಡುತ್ತಾ ಅವಕಾಶಕ್ಕೆ ವಂದನೆಗಳು. ಕಾರ್ಯಕ್ರಮದಲ್ಲಿ ಗೌರವಾನ್ವಿತರಾಗಿ ಅಭ್ಯಾಗತರಾಗಿದ್ದುಕೊಂಡು ಪ್ರೇರಣಾತ್ಮಕವಾದ ಮಾತುಗಳನ್ನಾಡಿದಂತಹ ಅಸಿಸ್ಟೆಂಟ್ ರೀಜಿನಲ್ ಪಬ್ಲಿಕ್ ಇಮೇಜ್ ಕೋಆರ್ಡಿನೇಟರ್ PDG ರೋಟೇರಿಯನ್ MD ಪ್ರಕಾಶ್ ಕಾರಂತ್ ಸರ್ ತಮಗೆ ರೋಟರಿ ಸಮುದಾಯ ದಳದ ಅಧ್ಯಕ್ಷರು ಹಾಗೂ ಸರ್ವ ಸದಸ್ಯರ ಪರವಾಗಿ ವಂದನೆಗಳನ್ನು ಸಲ್ಲಿಸುತ್ತಾ, ಬಂಧುಗಳೇ, ರಜತ ಸಂಭ್ರಮ 2025-26 ಈ ಶುಭ ಸಂಜೆಯ ದಿವಸ ಕಾರ್ಯಕ್ರಮವನ್ನು ಆಯೋಜನೆ ಮಾಡಬೇಕಾದ್ರೆ ಕಳೆದ 3 ತಿಂಗಳಿನ ಮೊದಲು ನಮಗೆ ಈ ಭಾಗದಲ್ಲಿ ಪರಿಸರದ ಓರ್ವ ಮುಖ್ಯ ಅತಿಥಿ ಗೌರವಾನ್ವಿತರು ಯಾರು ಆಗಬೇಕನ್ನುವಂತಹ ನಮ್ಮ ಮನಸ್ಸು ಹುಡುಕುವಾಗ ನಮ್ಮ ಚಿತ್ತ ಕೊಲಿಗಿದವರು ಪಿಲಿಕುಳ ನಿಸರ್ಗಧಾಮದ ಸದಸ್ಯರು, ಅದೇ ರೀತಿ ಸಾಹಿತಿಗಳು MG ಮೋಹನ್ ಸರ್. ಇವರನ್ನು ನಾವು ನಿಗದಿಪಡಿಸುವಾಗಲೇ ಬಹಳ ಸಂತೋಷದಿಂದ ಒಪ್ಪಿಕೊಂಡಿರುತ್ತಾರೆ. ಗೌರವಾನ್ವಿತರ ಪರಿಚಯವನ್ನು ಶ್ರೀಮತಿ ವಸುಂಧರಾ ಹರೀಶ್ ಶೆಟ್ಟಿ ತಾವು ವೇದಿಕೆಗೆ ಆಗಮಿಸಿ ವಾಚಿಸಬೇಕಾಗಿ ವಿನಂತಿಯನ್ನು ಮಾಡ್ತಾ ಇದ್ದೇನೆ. ವೇದಿಕೆಯ ಮೇಲೆ ಮತ್ತು ವೇದಿಕೆಯ ಮುಂಭಾಗದಲ್ಲಿ ಆಸೀನರಾಗಿರುವಂತಹ ಎಲ್ಲ ಗಣ್ಯರಿಗೂ ನಮಿಸುತ್ತಾ, ಅದ್ವಿತೀಯ ಸಾಧಕರಾಗಿರುವಂತಹ ಶ್ರೀಯುತ NG ಮೋಹನ್ ಇವರ ಕಿರು ಪರಿಚಯವನ್ನು ನಿಮ್ಮ ಮುಂದಿಡುವುದಕ್ಕೆ ಸಂತೋಷ ಪಡ್ತಾ ಇದ್ದೇನೆ. ದಿನಾಂಕ 30 ಜನವರಿ 1948ರಂದು ಜನಿಸಿದ ಶ್ರೀ NG ಮೋಹನ್ ಇವರು 71ನೇ ಅಖಿಲ ಭಾರತ ಕನ್ನಡ ಸಾಹಿತ್ಯ ಸಮ್ಮೇಳನದ ಪುಸ್ತಕ ಪ್ರದರ್ಶನ ಸಮಿತಿ
ಸ್ವಾಮಿ ಶ್ರದ್ಧಾನಂದ ಸೇವಾಶ್ರಮ, ಸೌತ್ ಕೆನರಾ ಡಿಸ್ಟ್ರಿಕ್ಟ್ ಡ್ರಗಿಸ್ಟ್ ಆ್ಯಂಡ್ ಕೆಮಿಸ್ಟ್ ಅಸೋಸಿಯೇಷನ್, ಸೋಮೇಶ್ವರದ ಗ್ರಾಮದ ಕೈಗಾರಿಕಾ ಸಂಘ, ಸೈಂಟ್ ಅಲೋಷಿಯಸ್ ಕಾಲೇಜ್ ಹಳೆ ವಿದ್ಯಾರ್ಥಿ ಸಂಘ, ಸೌತ್ ಕೆನರಾ ಡಿಸ್ಟ್ರಿಕ್ಟ್ ಫಾರ್ಮಾ ಹೋಲ್ಸೇಲರ್ಸ್ ಫಾರಂ, ಭಾರತ್ ಸ್ಕೌಟ್ಸ್ ಆ್ಯಂಡ್ ಗೈಡ್ಸ್ ಮ್ಯಾಂಗಲೋರ್ ಗ್ರಾಮಾಂತರ ಘಟಕಗಳ ಅಧ್ಯಕ್ಷರಾಗಿ, ಹಾಗೆ ಭಾರತ್ ಸ್ಕೌಟ್ಸ್ ಆ್ಯಂಡ್ ಗೈಡ್ಸ್ ದಕ್ಷಿಣ ಕನ್ನಡ ಡಿಸ್ಟ್ರಿಕ್ಟ್ನ ಜಿಲ್ಲಾ ಕಾರ್ಯನಿರ್ವಾಹಕ ಅಧ್ಯಕ್ಷರು ಹಾಗೂ ಮುಖ್ಯ ಆಯುಕ್ತರಾಗಿ, ಭಾರತ್ ಸ್ಕೌಟ್ಸ್ ಆ್ಯಂಡ್ ಗೈಡ್ಸ್ ಕರ್ನಾಟಕದ ಸಹಾಯಕ ರಾಜ್ಯ ಆಯುಕ್ತರಾಗಿ, ಸ್ವಾಮಿ ಸದಾನಂದ ಸರಸ್ವತಿ ವಿದ್ಯಾಲಯದ ಕರೆಸ್ಪಾಂಡೆಂಟ್ ಆಗಿ, ಗ್ರಾಹಕರ ವೇದಿಕೆ ಮಂಗಳೂರು ಇದರ ಟ್ರಸ್ಟಿಯಾಗಿ, ಭಾರತಿ ಕಾಲೇಜ್ ಮಂಗಳೂರು ಇದರ ಉಪಾಧ್ಯಕ್ಷರಾಗಿ ಗಣನೀಯ ಸೇವೆಯನ್ನು ಸಲ್ಲಿಸಿದ್ದಾರೆ. ರೊಟೇರಿಯನ್ ಆಗಿ ಸೋಮೇಶ್ವರದ ಉಚ್ಚಿಲದಲ್ಲಿ ನಡೆಸಿದಂತಹ ನೇತ್ರ ತಪಾಸಣಾ ಶಿಬಿರವನ್ನು ಆಯೋಜಿಸಿದ್ದಲ್ಲದೆ ಅಪಘಾತವೊಂದರಲ್ಲಿ ತನ್ನೆರಡೂ ಕಣ್ಣುಗಳನ್ನು ಕಳೆದುಕೊಂಡಂತಹ ಬಾಲಕನೋರ್ವನಿಗೆ ನೇತ್ರದಾನಿಯ ವ್ಯವಸ್ಥೆಯನ್ನು ಕೂಡ ಮಾಡಿರುವಂತಹದ್ದು ಗಮನಾರ್ಹ ವಿಚಾರ. ರೋಟರಿ ಕ್ಲಬ್ USA ಹಾಗೂ ರೋಟರಿ ಇಂಟರ್ನ್ಯಾಷನಲ್ ಫೌಂಡೇಶನ್ನ ಮೂಲಕ ಸುಮಾರು 4 ಲಕ್ಷದ ಆರ್ಥಿಕ ಸಹಾಯಧನದಿಂದ ಚೆಂಬುಗುಡ್ಡೆ ಗ್ರಾಮಕ್ಕೆ ಕುಡಿಯುವ ನೀರಿನ ಸರಬರಾಜಿನ ವ್ಯವಸ್ಥೆಯನ್ನು ಮಾಡಿದ್ದಾರೆ. ಅಲ್ಲದೆ ರೋಟರಿ ಕ್ಲಬ್ ಜರ್ಮನಿಯಿಂದ ಸುಮಾರು 20 ಲಕ್ಷ ಆರ್ಥಿಕ ಬೆಂಬಲದೊಂದಿಗೆ ಉಡುಪಿಯ ಮುಳೂರಿನ CSI ಪ್ರೌಢಶಾಲೆಯಲ್ಲಿ ಕಟ್ಟಡ ನಿರ್ಮಾಣದ ಮೂಲಕ ವರ್ಲ್ಡ್ ಕಮ್ಯುನಿಟಿ ಸರ್ವಿಸ್ ಪ್ರಾಜೆಕ್ಟ್ ಅನ್ನು ಯಶಸ್ವಿಯಾಗಿ ಪೂರ್ಣಗೊಳಿಸಿದ್ದಾರೆ. ಇಂಡಿಯನ್ ರೆಡ್ ಕ್ರಾಸ್ ಸೊಸೈಟಿಯ ಜನರಲ್ ಸೆಕ್ರೆಟರಿಯಾಗಿ ದಕ್ಷಿಣ ಕನ್ನಡದ ಶಾಖೆ ಹಾಗೆಯೇ ಕರ್ನಾಟಕದಲ್ಲಿ ಮೊದಲ ಜಿಲ್ಲಾ ಮಟ್ಟದ ಬ್ಲಡ್ ಬ್ಯಾಂಕ್ ಅನ್ನು ಸ್ಥಾಪಿಸುವಲ್ಲಿ ಇವರು ಯಶಸ್ವಿಯಾಗಿದ್ದಾರೆ. 15 ದಿನಗಳ ಕರ್ಫ್ಯೂ ಸಂದರ್ಭದಲ್ಲಿ ಹಲವಾರು ಮನೆಗಳಿಗೆ ಅಕ್ಕಿ, ಆಹಾರ ಧಾನ್ಯ ಹಾಗೂ ವೈದ್ಯಕೀಯ ನೆರವನ್ನು ಒದಗಿಸಿದವರಿದ್ದಾರೆ. ರಾಷ್ಟ್ರೀಯ ವಿಪತ್ತು ಘೋಷಣೆಯಾದ ಸಂದರ್ಭಗಳಲ್ಲಿ ಕೂಡ ಭಾರತದಾದ್ಯಂತ ಅತ್ಯಮೂಲ್ಯ ಸಹಾಯ ಹಸ್ತವನ್ನು ಚಾಚಿದ್ದಾರೆ ಅನ್ನುವಂಥದ್ದು. ಡೆಪ್ಯೂಟಿ ಕಮಿಷನರ್ ಅವರ ಕೋರಿಕೆ ಮೇರೆಗೆ ಸಿಯಾನ್ ನೆರಿಯಾ ಇಲ್ಲಿನ ಆಶ್ರಮದಿಂದ 43 ಮೆಂಟಲಿ ಇಲ್ ಪೇಷಂಟ್ಸ್ ಅನ್ನು ಮಂಗಳೂರಿನ ಆಸ್ಪತ್ರೆಗಳಲ್ಲಿ ದಾಖಲಿಸಿ ಗುಣಮುಖರಾದ ನಂತರ 30 ಮಂದಿಯನ್ನು ಅವರ ಕುಟುಂಬದೊಂದಿಗೆ ಸೇರಿಸಿದ ಪುಣ್ಯ ಕಾರ್ಯಕ್ಕಾಗಿ ಅವರಿಗೆ ಬ್ಯಾಂಗ್ಳೂರು ಯೂನಿವರ್ಸಿಟಿಯಿಂದ ಗೌರವ ಡಾಕ್ಟರೇಟ್ ಲಭಿಸುವುದಕ್ಕೆ ಇದು ಪೂರಕವಾಗಿರುವಂತಹ ವಿಚಾರ. ಸಾಮಾಜಿಕವಾಗಿ ಜಿಲ್ಲಾ ಕರಾವಳಿ ಉತ್ಸವವನ್ನು ಆಯೋಜಿಸಿ ತದನಂತರ ಸಂಗ್ರಹವಾದಂತಹ ಮೊತ್ತದಿಂದ ಪಿಲುಕುಳದಲ್ಲಿ ಸರಕಾರದ ಯಾವುದೇ ಅನುದಾನವನ್ನು ಪಡೆಯದೆ ಸೈನ್ಸ್ ಸೆಂಟರ್ ಅನ್ನು ನಿರ್ಮಿಸುವಲ್ಲಿ ಪ್ರಮುಖ ಪಾತ್ರವನ್ನು ವಹಿಸಿದ್ದಾರೆ. ಹೀಗೆ 10 ಹಲವು ಸಾಧನೆಯನ್ನು ಮಾಡಿರುವಂತಹ ಶ್ರೀಯುತರಿಗೆ ಲಭಿಸಿರುವಂತಹ ಪ್ರಶಸ್ತಿಗಳು ಕೂಡ ಹಲವಾರು. ಟ್ರೀಟ್ಮೆಂಟ್ ಆ್ಯಂಡ್ ರಿಹ್ಯಾಬಿಟೇಷನ್ ಆಫ್ ಮೆಂಟಲಿ ಇಲ್ ಪೀಪಲ್ ಅನ್ನುವ ಸ್ಪೆಷಲೈಸೇಷನ್ನಲ್ಲಿ ಗೌರವ ಡಾಕ್ಟರೇಟ್, ಎಮಿನೆಂಟ್ ಅಲೋಷಿಯನ್ ಅವಾರ್ಡ್ ಫಾರ್ ಔಟ್ಸ್ಟ್ಯಾಂಡಿಂಗ್ ಪಬ್ಲಿಕ್ ಸರ್ವಿಸ್, ರೋಟರಿ ಇಂಟರ್ನ್ಯಾಷನಲ್ ಸೈಟೇಷನ್ ಅವಾರ್ಡ್ ಫಾರ್ ರಿಜಿಸ್ಟ್ರಿಂಗ್ 200+ ಮೆಂಬರ್ಶಿಪ್ ಗ್ರೋತ್ ಅನ್ನುವ ಸನ್ಮಾನಕ್ಕೆ ಕೂಡ ಇವರು ಭಾಜನರಾಗಿದ್ದಾರೆ. ಪ್ರಸ್ತುತ ಅಗಲಿರುವಂತಹ ತಮ್ಮ ಕಿರಿಯ ಪುತ್ರನಾದ ಅನಿರುದ್ಧ್ ಅವರ ಸ್ಮರಣಾರ್ಥ ಅನಿರುದ್ಧ್ ಮೆಮೋರಿಯಲ್ ಚಾರಿಟೇಬಲ್ ಟ್ರಸ್ಟ್ ಅನ್ನು ಸ್ಥಾಪಿಸಿ ಕ್ಯಾನ್ಸರ್ ಬಾಧಿತರಿಗೆ ಹಾಗೂ ಡಯಾಲಿಸಿಸ್ ಪೇಷಂಟ್ಸ್ಗಳಿಗೆ ಆರ್ಥಿಕ ಸಹಾಯವನ್ನು ಮಾಡ್ತಾ ಇದ್ದಾರೆ. ಅಲ್ಲದೆ ಆರ್ಥಿಕವಾಗಿ ಹಿಂದುಳಿದಿರುವಂತಹ ಪ್ರತಿಭಾವಂತ ವಿದ್ಯಾರ್ಥಿಗಳಿಗೆ ಉನ್ನತ ಶಿಕ್ಷಣಕ್ಕೂ ಬೆಳಕಾಗಿದ್ದಾರೆ. ಮಾತ್ರವಲ್ಲದೆ ಮುಂದಿನ ದಿನಗಳಲ್ಲಿ ವೃದ್ಧಾಶ್ರಮ ಹಾಗೂ ನಿರ್ಗತಿಕರ ಆಶ್ರಮವನ್ನು ಆರಂಭಿಸುವಂತಹ ಸದುದ್ದೇಶವನ್ನು ಇವರು ಹೊಂದಿದ್ದಾರೆ. ಇವರು ಬರೆದು ಪ್ರಕಟಿಸಿರುವಂತಹ 3 ಪುಸ್ತಕಗಳು ಬೀದಿ ದೀಪದ ಬೆಳಕು, ಪಿಲಿಕುಳ ಹಾಗೂ ಸತ್ಸಂಚಯ. ಸರ್, ವಿ ಆರ್ ರಿಯಲಿ ಆನರ್ಡ್ ಟು ಹ್ಯಾವ್ ಯು ಹಿಯರ್. ತಮ್ಮ ಸಾಧನೆ ನಮ್ಮೆಲ್ಲರಿಗೂ ಕೂಡ ಸ್ಫೂರ್ತಿಯಾಗಲಿ ಎಂದು ಆಶಿಸುತ್ತಾ ವಿರಮಿಸುತ್ತೇನೆ. ವಂದನೆಗಳು. ವಂದನೆಗಳು. ಗೌರವಾನ್ವಿತರಾದ ತಮ್ಮ ಮಾತುಗಳಿಗೆ ನಾವು ಕಿವಿಯಾಗುತ್ತಿದ್ದೇವೆ ಸರ್. ರೋಟರಿ ಸಮುದಾಯ ದಳ ಕೊಲ್ಯ ಸೋಮೇಶ್ವರ ಇದರ ರಜತ ಸಂಭ್ರಮ 2025-26ರ ಈ ವೇದಿಕೆಯಲ್ಲಿ ನಿಂತುಕೊಂಡು ನಿಮ್ಮೆಲ್ಲರನ್ನು ಉದ್ದೇಶಿಸಿ ಮಾತಾಡುವಂಥ ಒಂದು ಅವಕಾಶ ನನಗೆ ಸಿಕ್ಕಿದೆ. ಇದು ನನಗೂ ಕೂಡ ಒಂದು ರಜತ ಸಂಭ್ರಮವೇ. ಯಾಕೆಂದರೆ ರೋಟರಿಯಲ್ಲಿ ಇದ್ದುಕೊಂಡು
ರೋಟ್ರಿಯಿಂದ ಹೊರಬಂದದ್ದು 1999ರಲ್ಲಿ. ರೋಟ್ರಿಯಿಂದ ಹೊರಬಂದ ನಂತರ 25 ವರ್ಷಗಳ ನಂತರ ಆ ಸಂಭ್ರಮವನ್ನು ಪುನಃ ರೋಟ್ರಿಗೆ ಹೋಗುವಂಥ ಪುನಃ ಒಂದು ರೋಟ್ರಿಗೆ ಸಹಭಾಗಿತ್ವದ ಒಂದು ಕಾರ್ಯಕ್ರಮದಲ್ಲಿ ಭಾಗವಹಿಸುವಂಥ ಒಂದು ಅವಕಾಶ ನನಗೆ ಸಿಕ್ಕಿದೆ. ಆದ್ದರಿಂದ ನಿಮ್ಮಷ್ಟೇ ರಜತ ಸಂಭ್ರಮವನ್ನು ನಾನು ಕೂಡ ಅನುಭವಿಸ್ತಾ ಇದ್ದೇನೆ. ರೋಟ್ರಿ ಚೇರ್ಮನ್ ರವರ ಯುನೈಟ್ ಫಾರ್ ಗುಡ್ ಎನ್ನುವ ಸಂದೇಶದೊಡನೆ ಸೇವಾ ಮನೋಭಾವನೆಯಿಂದ ಕಾರ್ಯವೆಸಗುತ್ತಿರುವ ರೋಟರಿ ಸಮುದಾಯಗಳ ಕೊಲ್ಯ ಸೋಮೇಶ್ವರ ಇದರ ಸದಸ್ಯರೆಲ್ಲರನ್ನು ನಾನು ಅತ್ಯಂತ ಆದರದಿಂದ ಅಭಿನಂದಿಸುತ್ತಾ ಇದ್ದೇನೆ. ನಾನು ನಿಮ್ಮ ಊರಿನವನೇ ಆದರೂ ನನ್ನ ಊರು ಕೊಲ್ಯ ಸೋಮೇಶ್ವರ ಎನ್ನುವಂಥ ಒಂದು ಇರೋದು ಗ್ರಾಮನ, ಅದರಲ್ಲಿ ಉಚ್ಚಿಲ ಅನ್ನೋದು ಒಂದು ಗ್ರಾಮ. ಸೋಮೇಶ್ವರದ ಒಂದು ಅಂಗ ಈ ಸೋಮೇಶ್ವರ ಉಚ್ಚಿಲ. ಇಷ್ಟು ಹತ್ತಿರ ನಾನು ಇದ್ದುಕೊಂಡು ಇಂಥ ಒಂದು ಸಮುದಾಯ ದಳ ನಮ್ಮ ಈ ಪ್ರದೇಶದಲ್ಲಿ ಇದೆ ಅನ್ನೋದು ನನಗೆ ಗೊತ್ತಾದ್ದು ಈಗಲೇ. ಆದರೆ ನೀವು ಸಾಧಿಸಿದಂಥ ಸಾಧನೆಗಳು, ಮಾಡಿದಂಥ ಕೆಲಸಗಳು, ಇದನ್ನೆಲ್ಲ ನೋಡಿದಾಗ ನನಗೆ ಆಗ್ತದೆ, ನಾನು ರೋಟ್ರಿಯಲ್ಲಿದ್ದುಕೊಂಡು ಅಷ್ಟು ಸಾಧನೆಗಳನ್ನು ಮಾಡಿಲ್ಲ ಅಂಥೇಳಿ ನಾನು ಭಾವಿಸಬೇಕಾಗ್ತದೆ. ಅಂಥ ಸುಂದರ ಸಮಾಜಮುಖಿ ಚಟುವಟಿಕೆಗಳಲ್ಲಿ ನಿಮ್ಮನ್ನು ನೀವು ತೊಡಗಿಸಿಕೊಂಡು ಈ ಸಮುದಾಯ ಅತ್ಯಂತ ಜನಪ್ರಿಯವಾಗಿ ಬೆಳೆದಿದೆ ಅಂಥೇಳಿ ಭಾವಿಸ್ತಾನೆ. ಮತ್ತು ಇದು 25 ವರ್ಷಗಳ ಕಾಲ ಬದುಕಿದ್ರೆ, ಬೆಳೆದಿದ್ರೆ ಅದಕ್ಕೆ ಮುಖ್ಯ ಕಾರಣ ನೀವು ನಡೆಸಿದಂಥ ಸಮಾಜಮುಖಿ ಚಟುವಟಿಕೆಗಳು ಎಂದು ನಾನು ಭಾವಿಸ್ತೇನೆ. ಯುನೈಟ್ ಫಾರ್ ಗುಡ್. ನಾವು ಒಟ್ಟಾಗಿ ಒಂದಾಗಿ ಕೆಲಸ ಮಾಡಿದಾಗ ಮಾತ್ರ ನಾವು ಯಶಸ್ಸನ್ನು ಗಳಿಸಲಿಕ್ಕೆ ಸಾಧ್ಯ. ಒಂದು ಉದಾಹರಣೆಗೆ, ನಾನು ಇತ್ತೀಚೆಗೆ ಮನೆಯ ಹತ್ತಿರನೇ ಒಂದು ಇರುವೆಗಳ ಸಾಲನ್ನು ನೋಡಿದೆ. ಕಾರಿಂದ ಇಳಿದು ಆಚೆ ಹೋಗುವಾಗ ಇರುವೆಗಳ ಸಾಲಿದೆ. ಬಹಳ ಚಟುವಟಿಕೆಗಳಿಂದ ಇರುವೆಗಳು ಮುಂದಕ್ಕೆ ಹೋಗ್ತವೆ, ಹಿಂದಕ್ಕೆ ಬರ್ತದೆ, ನಡುನಡುವಲ್ಲಿ ಎದುರಾಗಿ ಮಾತಾಡುವ ಹಾಗೆ ಏನೋ ಕಾಣ್ತದೆ. ಭಾರಿ ಚಟುವಟಿಕೆಗಳಿಂದ ಇರುವೆಗಳೆಲ್ಲ ಹೋಗ್ತಾ ಇದೆ. ಕುತೂಹಲ ಆಯಿತು ನನಗೆ. ನಾನು ನೋಡ್ತೇನೆ, ಇದು ಏನು ಮಾಡ್ತಾ ಇದೆ ಈ ಇರುವೆಗಳಂತ ನೋಡುವಾಗ, ಇರುವೆಯ ಸುಮಾರು ಗಾತ್ರದಲ್ಲಿ ಇರುವೆಗಿಂತಲೂ 100 ಗಾತ್ರದಷ್ಟು ದೊಡ್ಡದಾಗಿದ್ದ ಒಂದು ಸತ್ತ ಒಂದು ಹುಳವನ್ನು ಈ ಇರುವೆಗಳು ಎತ್ತಿಕೊಂಡು ಅದನ್ನು ಕೊಂಡೊಯ್ಯುವಂಥ ಒಂದು ಪ್ರಯತ್ನವನ್ನು ಮಾಡ್ತಾ ಇದೆ. ಒಂದು ಇರುವೆ ಆ ಒಂದು ಜಂತುವನ್ನು ಎತ್ತಲಿಕ್ಕೆ ಸಾಧ್ಯನೇ ಇಲ್ಲ. ಯಾಕೆಂದ್ರೆ ಅಷ್ಟು ಸಣ್ಣ ಜಂತು ಅದು. ಅಂಥ 100 ಇರುವೆಗಳು ಒಟ್ಟು ಕೂಡಿದರೆ ಆ ಜಂತುವಿನ ಸೈಜಿಗೆ ಬರ್ಬೋದು ಅದು. ಆದರೆ ನಿರಂತರ ಪ್ರಯತ್ನದಿಂದ ಈ ಇರುವೆಗಳು ಕೃಶವಾದ ತಮ್ಮ ಎದುರಿನ ಕಾಲುಗಳನ್ನು ಏರಿಸಿಕೊಂಡು ಈ ಹುಳವನ್ನು ನಾನು ನೋಡ್ತಾ ಇದ್ದ ಹಾಗೆ ಎತ್ತಿಕೊಂಡು ಮುಂದಕ್ಕೆ ಸಾಗ್ತಾ ಇದೆ. ಇದೊಂದು 100 ಇರುವೆಗಳು ಆ ಹುಳವನ್ನು ಎತ್ತಿಕೊಂಡು ಸಾಕ್ತಿರ್ಬೇಕಾದ್ರೆ ಸಾವಿರಾರು ಇರುವೆಗಳು ಅದರ ಪಕ್ಕದಲ್ಲಿ ಆಚೆಯಿಂದ ಈಚೆಯಿಂದ ನಡೆಯುತ್ತಾ ಅವುಗಳನ್ನು ಹುರಿದುಂಬಿಸುತ್ತಾ ನಡುನಡುವಲ್ಲಿ ಅವರು ಅದರಲ್ಲಿ ಸೇರಿಕೊಂಡು ಉಳಿದವ ಹೊರಗೆ ಬರುವಂಥ ಈ ರೀತಿಯಲ್ಲಿ ಎಲ್ಲ ಇರುವೆಗಳು ಒಟ್ಟುಗೂಡಿ ಒಂದು ಹುಳವನ್ನು, ಅದಕ್ಕಿಂತ ಗಾತ್ರದಲ್ಲಿ ಎಷ್ಟೋ ದೊಡ್ಡದಾದಂಥ ಹುಳವನ್ನು ತಮ್ಮ ಆಹಾರಕ್ಕಾಗಿ ತಮ್ಮ ಗೂಡಿಗೆ ಕೊಂಡೊಯ್ತಾ ಇದೆ. ಬಹುಶಃ ನೀವು ಇವತ್ತು ನಿಮ್ಮ ಕಮ್ಯುನಿಟಿ ಸರ್ವಿಸ್ನಲ್ಲಿ ರೋಟರಿ ಸಮುದಾಯ ದಳದಲ್ಲಿ ಮಾಡಿದಂಥ ಸಾಧನೆಗಳು ಇದೆಲ್ಲ ಯಶಸ್ವಿ ಆಗಬೇಕಾದ್ರೆ ಅದಕ್ಕೆ ಮುಖ್ಯ ಕಾರಣವಾದದ್ದು ನಿಮ್ಮ ಒಳಗಿನ ಬಾಂಧವ್ಯ. ನೀವು ಎಲ್ಲರೂ ಜೊತೆಗೂಡಿ ಕೆಲಸ ಮಾಡಿದರೆ ಮಾತ್ರ ಇದು ಸಾಧ್ಯ ಅಂಥೇಳಿ ನೀವು ಅದನ್ನು ತೋರಿಸಿಕೊಟ್ಟಿದ್ದೀರಿ. ಆದ್ದರಿಂದಲೇ ಇಷ್ಟೊಂದು ಸಾಧನೆಗಳನ್ನು ಈ ರೋಟರಿ ಸಮುದಾಯ ದಳದವರು ಮಾಡಿದ್ದಾರೆ. ಅದಕ್ಕಾಗಿ ನಾನು ನಿಮ್ಮೆಲ್ಲರನ್ನು ಪುನರಪಿ ಅಭಿನಂದಿಸ್ತಾ ಇದ್ದೇನೆ. ನಾವು ಜೀವನದಲ್ಲಿ ಹಲವಾರು
ಕೆಲಸ ಕಾರ್ಯಗಳಲ್ಲಿ ತೊಡಗಿರ್ತೇವೆ. ಆದರೆ ಇನ್ನೊಬ್ಬರಿಗಾಗಿ ನಾವು ಕೆಲಸ ಮಾಡಿದಾಗ ಸಿಕ್ಕುವಂಥ ಸಂತೋಷ ನಮ್ಮ ಕೆಲಸದಲ್ಲಿ ನಮಗೆ ಸಿಗಲಿಕ್ಕೆ ಸಾಧ್ಯ ಇಲ್ಲ. ಸಮಾಜಮುಖಿ ಚಟುವಟಿಕೆಗಳಲ್ಲಿ ನಾವು ತೊಡಗಿಸಿಕೊಂಡಾಗ ಮಾತ್ರ ಅದು ಸಾಧ್ಯ ಅಂತೇಳಿ ನಾನು ಭಾವಿಸ್ತೇನೆ. ನಾನು ಸಮಾರಂಭದ ಅಧ್ಯಕ್ಷರು, ವೇದಿಕೆಯಲ್ಲಿರುವ ಎಲ್ಲ ಗಣ್ಯರಿಗೆ ಪುನಃ ವಂದಿಸುತ್ತಾ, ನಾನು ರೋಟ್ರಿ ಸೇರಿದ್ದು 1991ನೇ ಇಸವಿಯಲ್ಲಿ. ಅದರ ಅಧ್ಯಕ್ಷನಾದದ್ದು 95ರಲ್ಲಿ. 99ರಲ್ಲಿ ರೋಟ್ರಿ ಬಿಟ್ಟು ಹೊರಗೆ ಬಂದೆ. ಆದರೆ ಸಮಾಜಮುಖಿ ಚಟುವಟಿಕೆಗಳನ್ನು ಮಾಡಲಿಕ್ಕೆ ನನಗೆ ಪ್ರೇರಣೆ ಸಿಕ್ಕಿದೆ ರೋಟ್ರಿ ಸಂಸ್ಥೆಯಿಂದ. ಈ ರೋಟ್ರಿಯಲ್ಲಿ ನಾನಿದ್ದಾಗ, ನಾನು ಸೇರುವಾಗ ನಮ್ಮ ಕ್ಲಬ್ಬಿಗೆ, ನಾನು ಹೆಸರು ತೆಗೆಯೋದು ಬೇಡ ಈಗ, ಆ ಕ್ಲಬ್ ಎಲ್ಲರೂ ಅದನ್ನೊಂದು ಇಸ್ಪೀಟ್ ಕ್ಲಬ್ ಅಂತ ಹೇಳ್ತಾ ಇದ್ರು. ನಮ್ಮ ಸಂಖ್ಯೆ ಕೇವಲ 30 ಇತ್ತು. ಎಲ್ಲರೂ ಇಸ್ಪೀಟ್ ಕ್ಲಬ್ ಅಂತೇಳಿ, ಯಾಕಂದರೆ ಆ ಮೀಟಿಂಗ್ ಆಗ್ಲಿಕ್ಕೂ ಪುರ್ಸತ್ತಿಲ್ಲ ಕೆಲವರಿಗೆ. ಆಗ್ಲಿಂದು ಆ ಹೋಟೆಲಲ್ಲಿ ರೂಮ್ ಬುಕ್ ಮಾಡಿ ಇಸ್ಪೀಟ್ ಆಡ್ತಾ ಕೂತ್ಕೊಳ್ತಿದ್ರು ಕೆಲವರು. ಸಮಾಜಮುಖಿ ಚಟುವಟಿಕೆಗಳಿಗೆ ಅಲ್ಲಿ ಹೆಚ್ಚಿನ ಅವಕಾಶವನ್ನೇ ಅವರು ಕೊಡ್ತಾ ಇರಲಿಲ್ಲ. ಆದರೆ ಮುಂದಕ್ಕೆ ಅದರಲ್ಲಿ ನಾಯಕತ್ವ ಬೆಳೆದು ಹೊಸ ಸದಸ್ಯರು ಬಂದು ಸೇರಿಕೊಂಡು 95ಕ್ಕಾಗುವಾಗ ಅದರಲ್ಲಿ ಸಂಖ್ಯಾಬಲ 30 ಇದ್ದದ್ದು 90ಕ್ಕೆ ಹೋಯಿತು. ಹಲವಾರು ಚಟುವಟಿಕೆಗಳನ್ನು ನಾವು ಮಾಡ್ತಾ ಇದ್ದೇವೆ. ಆಗ ಜಿಲ್ಲಾಧಿಕಾರಿಗಳಾಗಿದ್ದಂಥ ಶ್ರೀ ಭರತ್ಲಾಲ್ ಮೀನಾರ್ ಅವರು ನಮ್ಮ ಹತ್ರ ಒಂದು ವಿನಂತಿ ಮಾಡಿಕೊಂಡ್ರು. ಮಂಗಳೂರಿನಲ್ಲಿ ವಿದ್ಯಾರ್ಥಿಗಳಿಗಾಗಿ ವಿಜ್ಞಾನ ಮತ್ತು ಮ್ಯಾಥಮೆಟಿಕ್ಸನ್ನು ಕ್ಲಾಸ್ ರೂಮ್ ಟೀಚಿಂಗಿನ ಹೊರತಾಗಿ ಡೆಮಾನ್ಸ್ಟ್ರೇಷನ್ಸ್ಗಳ ಮೂಲಕ, ವೀಕ್ಷಣೆಯ ಮೂಲಕ, ಆಕಾಶ ವೀಕ್ಷಣೆಯ ಮೂಲಕ ಕಲಿಸಲಿಕ್ಕೆ ಬೇಕಾಗಿ ಒಂದು ವಿಜ್ಞಾನ ಕೇಂದ್ರದ ಅವಶ್ಯಕತೆ ಇದೆ. ಅದಕ್ಕೆ ಧನ ಸಂಗ್ರಹವನ್ನು ಮಾಡ್ಬೋದಾ ಅಂತ ಕೇಳಿದರು. ನಮ್ಮ ಕ್ಲಬ್ ಒಪ್ಪಿಕೊಂಡಿತ್ತು. ಒಪ್ಪಿಕೊಂಡಿದ್ದು ಮಾತ್ರ ಅಲ್ಲ, ನಾವು ಹೇಳಿದ್ದೇವೆ ನಮ್ಮ ಹತ್ರ ಹಣ ಇಲ್ಲ. ಯಾಕೆಂದರೆ ರೋಟ್ರಿಗೆ ನಿಮಗೆಲ್ಲರಿಗೂ ಪರಿಚಯ ಇದೆ. ಕಾರಂತರೆ ನಮ್ಮ ಕ್ಲಬ್ ಹೇಗೆ ನಡೀತಾ ಇತ್ತಂದರೆ, ಬಹುಶಃ ಈಗಲೂ ಅದೇ ಸಿಸ್ಟಮ್ ಇರ್ಬೋದು. ಒಬ್ಬ ಕ್ಲಬ್ಬಿನ ಮುಂದಿನ ಪ್ರೆಸಿಡೆಂಟನ್ನು 1.5 ವರ್ಷಗಳ ಮೊದಲೇ ಸೆಲೆಕ್ಟ್ ಮಾಡ್ತಾಯಿದ್ರು. ಆಗ ನಮ್ಮ ಕ್ಲಬ್ಬಲ್ಲಿ ಅಂದರೆ ಡಿಸೆಂಬರ್ ತಿಂಗಳಲ್ಲಿ ಒಂದು ಕ್ಲಬ್ಬಿನ ಪ್ರೆಸಿಡೆಂಟನ್ನು ಸೆಲೆಕ್ಟ್ ಮಾಡಿದರೆ ಅವ ಅಧಿಕಾರ ವಹಿಸಿರೋದು 1.5 ವರ್ಷದ ನಂತರ. ಈ 1.5 ವರ್ಷದಲ್ಲಿ ಅವ ತನ್ನ ಚಟುವಟಿಕೆಗಳ ಬಗ್ಗೆ ತನ್ನ 1 ವರ್ಷದ ವ್ಯಾಪ್ತಿಯಲ್ಲಿ ಏನೆಲ್ಲ ಚಟುವಟಿಕೆಗಳನ್ನು ಮಾಡಬಹುದು ಎನ್ನುವುದನ್ನು ಅವನು ಕೂಲಂಕಷವಾಗಿ ಸ್ಟಡಿ ಮಾಡಿ ಅಲ್ಲಿ ಅದಕ್ಕೆ ಬೇಕಾದಷ್ಟು ಧನ ಸಂಗ್ರಹ ಮಾಡುವಂಥ ಕೆಲಸವನ್ನು ಮಾಡ್ತಾರೆ. ಮುಂದಕ್ಕೆ ಅವರು ಅಧಿಕಾರಕ್ಕೆ ಬರ್ತಾರೆ. ಅಧ್ಯಕ್ಷನಾಗಿ 1 ವರ್ಷದಲ್ಲಿ ತಾನು ಯೋಜಿಸಿದ ಕಾರ್ಯಕ್ರಮಗಳನ್ನೆಲ್ಲ ಮಾಡಿ ಮುಗಿಸಿ ತನ್ನ ಪೀರಿಯಡ್ ಮುಗಿಯುವಾಗ ಅಲ್ಲಿ ಸಂಸ್ಥೆಯಲ್ಲಿ ಹಣ ಇರ್ತಿರಲಿಲ್ಲ. ನಮ್ದೊಂದು ಸಣ್ಣ ಕ್ಲಬ್ ಆಗ. ಇದನ್ನು ನಾವು ಭರತ್ಲಾಲ್ ಮೀನಾರ್ ಅವರಿಗೆ ವಿವರಿಸಿ ನಾವು ಅವ್ರಿಗೆ ಹೇಳಿದೆವು, ನೀವು ಅವಕಾಶ ಕೊಡೋದಾದರೆ ನಾವು ಒಂದು ಯೋಜನೆಯನ್ನು ಧನ ಸಂಗ್ರಹಿಸುವ ಒಂದು ಯೋಜನೆಯನ್ನು ಹಾಕಿಕೊಂಡು ಮುಂದಿನ 3-4 ವರ್ಷಗಳಲ್ಲಿ ನಿಮಗೆ ಬೇಕಾದಂಥ 30 ಲಕ್ಷ ರೂಪಾಯಿಯನ್ನು ಸಂಗ್ರಹಿಸಿ ಕೊಡ್ತೇವೆ ಎನ್ನುವಂಥ ಒಂದು ವಾಗ್ದಾನವನ್ನು ಕೊಟ್ಟೆವು. ಅವರು ಒಪ್ಪಿಕೊಂಡ್ರು. ನೀವು ಸಜೆಸ್ಟ್ ಮಾಡಿ ಏನು ಮಾಡ್ತೀರಿ ಅಂತ ಹೇಳಿದರು. ಕಡೆಗೆ ನಾವೇ ನಮ್ಮ ಕ್ಲಬ್ಬಲ್ಲಿ ಮಾತಾಡಿ ನಾವೊಂದು ಕನ್ಸ್ಯೂಮರ್ ಎಕ್ಸಿಬಿಷನ್ ಮಾಡುವ, ಒಂದು ಗ್ರಾಹಕ ವಸ್ತು ಪ್ರದರ್ಶನವನ್ನು ಮಾಡುವ, ಆ ಮೂಲಕ ಧನ ಸಂಗ್ರಹಿಸುವ ಎನ್ನುವಂಥ ಒಂದು ನಿರ್ಧಾರಕ್ಕೆ ಬಂದು ನಾವು ಅದನ್ನು ಮೀನಾರ್ ಅವರಿಗೆ ತಿಳಿಸಿದೆವು. ಒಪ್ಪಿಕೊಂಡ್ರು ಅವರು. ಅವ್ರು ಹೇಳಿದರು, ನನ್ನ ಪೀರಿಯಡಲ್ಲಿ ಇನ್ನು ಮುಂದಕ್ಕೆ ಕರಾವಳಿ ಉತ್ಸವವನ್ನು ನಾನು ಮಾಡೋದಿಲ್ಲ. ಆದ್ದರಿಂದ ಕರಾವಳಿ ಉತ್ಸವದ ಬದಲಿಗೆ ನೀವು ವಸ್ತು ಪ್ರದರ್ಶನವನ್ನು ಆಯೋಜಿಸಿದರೆ ನನ್ನ ಅಭ್ಯಂತರ ಇಲ್ಲ, ಮಾಡಿ ಅಂತ ಹೇಳಿ ಆ ರೀತಿಯಲ್ಲಿ ವಸ್ತು ಪ್ರದರ್ಶನಗಳನ್ನು ಮಾಡುವ ಮೂಲಕ ಈ ರೋಟ್ರಿ ಸಂಸ್ಥೆ ನಮ್ಮ ಟಾರ್ಗೆಟ್ ಇದ್ದದ್ದು 30 ಲಕ್ಷ ಆದರೂ ಅದು ಮತ್ತೊಂದು 3 ವರ್ಷ ಆಗುವಾಗ ಆ ಬಿಲ್ಡಿಂಗಿನ ಟಾರ್ಗೆಟ್ 30 ಲಕ್ಷ ಇದ್ದದ್ರಿಂದ ಅಥವಾ 1-2 ವ್ಯಕ್ತಿಗಳಿಂದ ಅಥವಾ ಕೆಲವು ವ್ಯಕ್ತಿಗಳಿಂದ ಮಾತ್ರ ಆಗುವಂಥ ಕೆಲಸ ಅಲ್ಲ. ಇಂಥ ಸಾಧನೆ ಆಗಬೇಕಾದ್ರೆ ಎಲ್ಲರೂ ಸೇರಿಕೊಂಡು ಆ ಸಂಸ್ಥೆಯಲ್ಲಿರುವಂಥ ಪ್ರತಿಯೊಬ್ಬನು ಕೈ ಜೋಡಿಸಿ ಅದಕ್ಕೆ ಬೇಕಾಗಿ ಏಕಾಗ್ರತೆಯಿಂದ ದುಡಿದಾಗ ಮಾತ್ರ ಇಂಥ ಕೆಲಸ ಆಗಲಿಕ್ಕೆ ಸಾಧ್ಯ.
ಮುಂದಕ್ಕೆ ಇದೇ ರೋಟರಿ ಕ್ಲಬ್ನವರು ರೆಡ್ ಕ್ರಾಸ್ ಸೊಸೈಟಿಯನ್ನು ಆರಂಭಿಸಿದರು. ಅದು ಬಹುಶಃ ನಿಮ್ಮಲ್ಲಿ ಹೆಚ್ಚಿನವರಿಗೆ ಗೊತ್ತಿರಲಿಕ್ಕಿಲ್ಲ. ನೀವೇ ರೆಡ್ ಕ್ರಾಸ್ ಸೊಸೈಟಿ ಒಟ್ಟಿಗೆ ಸೇರಿಕೊಂಡು ಕೆಲವು ಕಾರ್ಯಕ್ರಮಗಳನ್ನು ಮಾಡಿದ್ದೀರಿ ಅಂತೇಳಿ ನಿಮ್ಮ ವರದಿಯಲ್ಲಿ ಗೊತ್ತಾಗಿದೆ ನನಗೆ. ಈ ರೆಡ್ ಕ್ರಾಸ್ ಸೊಸೈಟಿಯನ್ನು ಆರಂಭಿಸಲಿಕ್ಕೆ ಕಾರಣ ಆದದ್ದು ಕೂಡ ಈ ರೋಟರಿ ಕ್ಲಬ್. ಯಾಕೆಂದರೆ ಆಗ HQ ಆಗಿದ್ದ JR ಲೋಬೋರ್ ಅವರು ಆ ಒಂದು ಸಲಹೆಯನ್ನು ನಮಗೆ ಕೊಟ್ಟಿದ್ದರು. ಅದರಿಂದಾಗಿ ರೆಡ್ ಕ್ರಾಸ್ ಸೊಸೈಟಿ ಆರಂಭ ಆಯಿತು. ಸುರತ್ಕಲ್ನಲ್ಲಿ ಆದಂಥ ರಾಯಟ್ಸ್ನಲ್ಲಿ 15 ದಿನ ಅಲ್ಲಿ ಕರ್ಫ್ಯೂ ಇದ್ದಾಗ ಆಗಿನ ಜಿಲ್ಲಾಧಿಕಾರಿಗಳು ಮತ್ತು ಪೊಲೀಸ್ ಕಮಿಷನರ್, ಪೊಲೀಸ್ SP ಅವರಾಗಿದ್ದ ರಮಣ್ ರೆಡ್ಡಿ ಮತ್ತು ಕಮಲ್ ಪಂತ್ರವರ ಆದೇಶದ ಮೇರೆಗೆ ರೆಡ್ ಕ್ರಾಸ್ ಸೊಸೈಟಿಯಿಂದ ನಿರಂತರವಾಗಿ 15 ದಿವಸ ಈ ರೋಟರಿ ಕ್ಲಬ್ಬಿನ ಸದಸ್ಯರು ಮನೆ ಮನೆಗೆ ಹೋಗಿ ಆಹಾರ ವಿತರಣೆಯನ್ನು ಮಾಡ್ತಾಯಿದ್ರು. ಅವರಿಗೆ ಮಾತ್ರ ಅಲ್ಲ, ಅಲ್ಲಿ ಡ್ಯೂಟಿಯಲ್ಲಿದ್ದ ಪೊಲೀಸ್ನ ಅವರಿಗೆ ಕುಡಿಲಿಕ್ಕೆ ನೀರು ಸಮೇತ ಯಾರು ಕೊಡ್ತಿರ್ಲಿಲ್ಲ. ಯಾಕಂದರೆ ಕರ್ಫ್ಯೂ ಇತ್ತು, ಅಲ್ಲಿ ನೀರು ಸಿಗ್ತಿರ್ಲಿಲ್ಲ ಅವರಿಗೆ ಮಧ್ಯಾಹ್ನದ ಊಟ ಮತ್ತು ನೀರಿನ ವ್ಯವಸ್ಥೆಯನ್ನು ಕೂಡ ರೋಟರಿ ಸಂಸ್ಥೆ ಮಾಡಿತ್ತು ರೆಡ್ ಕ್ರಾಸ್ ಸೊಸೈಟಿಯ ಮೂಲಕ. ಮುಂದಕ್ಕೆ ಇಂಥ 10 ಹಲವು ಕಾರ್ಯಕ್ರಮಗಳನ್ನು ಆಯೋಜಿಸುವ ಮೂಲಕ, ಬ್ಲಡ್ ಬ್ಯಾಂಕನ್ನು ಆರಂಭಿಸುವ ಮೂಲಕ ಇವತ್ತು ರೋಟರಿ ಸಂಸ್ಥೆ, ಇದು ರೆಡ್ ಕ್ರಾಸ್ ಸಂಸ್ಥೆ ಬಹಳಷ್ಟು ಬೆಳೆಯುವ ಮೂಲಕ ರೆಡ್ ಕ್ರಾಸ್ ಸಂಸ್ಥೆಯ ಅಸ್ತಿತ್ವಕ್ಕೆ ಕಾರಣ ಆದದ್ದು ಕೂಡ ರೋಟರಿ ಎನ್ನುವುದನ್ನು ನಾನು ಬಹಳ ಗರ್ವದಿಂದ ಇಲ್ಲಿ ಹೇಳಬೇಕಾಗ್ತದೆ. ಅಂಥ ಸಮಾಜಮುಖಿ ಚಟುವಟಿಕೆಗಳಿಗೆ ಕಾರಣ ಆದದ್ದು ಎಲ್ಲರ ಕೂಡುವಿಕೆ. ನನ್ನ ವಿನಂತಿ ನಿಮ್ಮಲ್ಲಿ ಪ್ರತಿಯೊಬ್ಬರಲ್ಲಿ ಕೂಡ ಇಂಥ ಸಮಾಜಮುಖಿ ಚಟುವಟಿಕೆಗಳನ್ನು ಇನ್ನೂ ಹೆಚ್ಚು ವಿಸ್ತಾರಕ್ಕೆ ಬೆಳೆಸಲಿಕ್ಕೆ ನಿಮ್ಮೆಲ್ಲರ ಕೂಡುವಿಕೆಯಿಂದ ಮಾತ್ರ ಸಾಧ್ಯ ಅಂತೇಳಿ ನಾನು ಭಾವಿಸ್ತೇನೆ. ಈ 25 ವರ್ಷಗಳ ಸುದೀರ್ಘ ಸಮಯದಲ್ಲಿ ನೀವು ಹಲವಾರು ಸಮಾಜಮುಖಿ ಚಟುವಟಿಕೆಗಳನ್ನು ಮಾಡಿದ್ದೀರಿ. ಇನ್ನು ಮುಂದಕ್ಕೂ ಅಂಥ ದೊಡ್ಡ ಪ್ರಾಜೆಕ್ಟ್ಸ್ಗಳನ್ನು ತಗೊಂಡು ಮಾಡಿದರೆ ಈ ದೇಶವನ್ನು ನಾವು ಇನ್ನೂ ಹೆಚ್ಚಿನ ಅಭಿವೃದ್ಧಿ ಪಥದಲ್ಲಿ ಕೊಂಡೋಗ್ಲಿಕ್ಕೆ ಸಾಧ್ಯ ಅಂತೇಳಿ ನಾನು ಭಾವಿಸ್ತೇನೆ. ರೆಡ್ ಕ್ರಾಸ್ ಇದು ಬ್ಲಡ್ ಬ್ಯಾಂಕ್ ಅಂತ ಹೇಳುವಾಗ ನನಗೆ ಒಂದು ವಿಷಯ ನಾನು ನಿಮಗೆ ಒಂದು ಗಮನಕ್ಕೆ ತರಬೇಕಾಗ್ತದೆ. ಇವತ್ತು ನೀವೆಲ್ಲ ಬ್ಲಡ್ ಬ್ಯಾಂಕ್ ನಿಮಗೆ ಒಂದಲ್ಲ ಒಂದು ಸಮಯದಲ್ಲಿ ನಿಮಗೆ ಅಥವಾ ನಿಮ್ಮ ಸಂಬಂಧಿಕರಿಗೆ ಅಥವಾ ಸ್ನೇಹಿತರಿಗೆ ರಕ್ತದ ಅಗತ್ಯ ಬಿದ್ದಾಗ ನೀವು ಆಸ್ಪತ್ರೆಗೆ ಹೋದರೆ ಬ್ಲಡ್ ಕೊಡಬೇಕು ಅಂತ ಹೇಳ್ತಾರೆ. ಎಕ್ಸ್ಚೇಂಜಿಗೆ ನೀವು ಬ್ಲಡ್ ಡೊನೇಟ್ ಮಾಡಿ, ನಾವು ಬ್ಲಡ್ ಕೊಡ್ತೇವೆ ಅಂತ ಹೇಳ್ತಾರೆ. ಇದು ಕಾನೂನು ಪ್ರಕಾರ ತಪ್ಪು. ಆದರೆ ಇವತ್ತು ಅದನ್ನೆಲ್ಲರೂ ಹಾಗೆ ಮಾಡ್ತಾ ಇದ್ದಾರೆ. ಮಾತ್ರ ಅಲ್ಲ, ಇವತ್ತು ಬ್ಲಡ್ಡಲ್ಲಿ ಒಂದು ದೊಡ್ಡ ದಂಧೆ ನಡೀತಾ ಇದೆ. ಹಿಂದೆ ಒಂದು ಬಾಟಲ್ ಬ್ಲಡ್ಡಿಗೆ ನಾವು 700 ರೂಪಾಯಿ ಕೊಡ್ತಿದ್ದೆವು. ಈಗ ಬ್ಲಡ್ ಬಾಟಲ್ ತಗೊಳ್ಳೋದಿಲ್ಲ. ಬ್ಲಡ್ಡಿನ ಕಾಂಪೊನೆಂಟ್ಸ್ ಸ್ಪಾಸ್ಮಾಗಳಂತ ಹೇಳ್ತೇವೆ, ಅದನ್ನೆಲ್ಲ ಬೇರೆ ಬೇರೆ ಮಾಡಿ ಒಂದು ಬಾಟ್ಲನ್ನು 3ರಿಗೆ ಮಾರ್ತಾರೆ. ಅವರು 3ರಿಗೆ ಮಾರುವಾಗ 500 ರೂಪಾಯಿ ಇದ್ದದನ್ನು 2000 ರೂಪಾಯಿಗೆ 3000 ರೂಪಾಯಿಗೆ ಮಾರ್ತಾರೆ. ಇಂಥ ವ್ಯವಸ್ಥೆಗಳನ್ನು ನಾವು ಸಮಾಜಮುಖಿ ಚಟುವಟಿಕೆಗಳಲ್ಲಿ ತೊಡಗಿಕೊಂಡಂಥ ಇಂಥ ಸಂಸ್ಥೆಗಳು ನಮ್ಮ ಜನಜೀವನದಲ್ಲಿ ಇರುವಂಥ ಇಂಥ ತೊಡರುಗಳನ್ನು, ಅನಿಷ್ಟಗಳನ್ನು ಎದುರಿಸುವ ಮತ್ತು ಅವುಗಳಿಗೆ ಒಂದು ಸೂಕ್ತ ಪರಿಹಾರವನ್ನು ಕಂಡುಕೊಳ್ಳುವಂಥ ಕೆಲಸವನ್ನು ಕೂಡ ಇಂಥ ಸಂಸ್ಥೆಗಳು ಮಾಡಬೇಕಾಗಿದೆ. ಆದ್ದರಿಂದ ನಾನು ನಿಮ್ಮಲ್ಲಿ ಪುನಃ ವಿನಂತಿಸ್ತೇನೆ, ನಾವೆಲ್ಲರೂ ಕೂಡಿಕೊಂಡು ಒಂದು ಹೊಸ ಶಾಂತಿಯುತವಾದ ಫಲಪ್ರದವಾದ ಜೀವನವನ್ನು ನಡೆಸಲಿಕ್ಕೆ ಬೇಕಾದಂಥ ಒಂದು ಸಮಾಜವನ್ನು ಕಟ್ಟಲಿಕ್ಕೆ ನೀವೆಲ್ಲರೂ ಕಾರಣಕರ್ತರಾಗಬೇಕು ಅಂತೇಳಿ ಕೇಳಿಕೊಳ್ತಾ, ಈ ಒಂದು ಅವಕಾಶವನ್ನು ನನಗೆ ಕೊಟ್ಟದಕ್ಕಾಗಿ ನಿಮ್ಮೆಲ್ಲರಿಗೂ ಆಭಾರವನ್ನು ಸಲ್ಲಿಸ್ತಾ ನನ್ನೆರಡು ಮಾತುಗಳನ್ನು ಮುಗಿಸ್ತೇನೆ. ನಮಸ್ಕಾರ. ಕಾರ್ಯಕ್ರಮದಲ್ಲಿ ಗೌರವಾನ್ವಿತರಾಗಿ ಅಭ್ಯಾಗತರಾಗಿರತಕ್ಕಂತಹ ಪಿಲಿಕುಲ ನಿಸರ್ಗ ಧಾಮದ ಸದಸ್ಯರು, ಸಾಹಿತಿಗಳು ಶ್ರೀಯುತ MG ಮೋಹನ್ ಸರ್ ತಮಗೆ ರೋಟರಿ ಸಮುದಾಯ ದಳ ಕೊಲ್ಯ ಸೋಮೇಶ್ವರ ಸಂಸ್ಥೆಯ ಅಧ್ಯಕ್ಷರು ಹಾಗೂ ಸರ್ವ ಸದಸ್ಯರ ಪರವಾಗಿ ಈ ಸಂದರ್ಭದಲ್ಲಿ ಕೃತಜ್ಞತೆಗಳನ್ನು ಅರ್ಪಿಸುತ್ತಾ, ಬಂಧುಗಳೇ, ಈ ಕಾರ್ಯಕ್ರಮದ ಶುಭ ಸಂಜೆಯ ದಿವಸ ಕಾರ್ಯಕ್ರಮಕ್ಕೆ ಆಗಮಿಸಿದಂತಹ ಎಲ್ಲರಿಗೆ ಒಂದು ವಿಶೇಷವಾದ ಬಹುಮಾನದ ವ್ಯವಸ್ಥೆಯನ್ನು ಮಾಡಿದ್ದೇವೆ. ಆದರೆ ಅದರಲ್ಲಿ ಯಾರು ಅದೃಷ್ಟ ವ್ಯಕ್ತಿ ಅನ್ನುವುದನ್ನು ಇವಾಗ ನಾವು ಆಯ್ಕೆ ಮಾಡುವಂತಹ ಈ ಸುಸಂದರ್ಭ. ಕಾರ್ಯಕ್ರಮಕ್ಕೆ ಆಗಮಿಸಿದಂತಹ ಅದೃಷ್ಟ ವ್ಯಕ್ತಿಗಳು ಶಾಶ್ವತ ಜ್ಞಾನ, ಆಧುನಿಕ ತಂತ್ರಜ್ಞಾನ ಹಾಗೂ ಸೇವಾ ಮನೋಭಾವದ ಅಪೂರ್ವ ಸಂಗಮವಾಗಿರುವ
ಅಪರೂಪದ ಬಹುಮಾನ ರೂಪಾಯಿ 13,000 ಮೌಲ್ಯದ ವಿಶ್ವದ ಮೊದಲ QR ಕೋಡ್ ವಿಡಿಯೋ ಪುಸ್ತಕ, ಬಹಳ ಪ್ರಾಮುಖ್ಯವಾದಂತಹ ಪುಣ್ಯ ಪುಸ್ತಕ ಭಗವದ್ಗೀತೆಯ ಒಂದು ಪುಸ್ತಕವನ್ನ ಯಾರ ಮಡಿಲಿಗೆ ಹಾಕಿಕೊಳ್ಳುತ್ತಾರೆ ಅನ್ನುವಂತಹ ಒಂದು ಸುಸಂದರ್ಭ. ಈ ಒಂದು ಇಂದಿನ ಅದೃಷ್ಟ ವ್ಯಕ್ತಿಯ ಆಯ್ಕೆಯನ್ನ ಇಂದಿನ ಅಭ್ಯಾಗತರಾದಂತಹ NG ಮೋಹನ್ ಸರ್ ತಾವು ಆಯ್ಕೆ ಮಾಡಬೇಕಾಗಿ ಈ ಸಂದರ್ಭದಲ್ಲಿ ವಿನಂತಿಯನ್ನ ಮಾಡ್ತಾ ಇದ್ದೇನೆ. ಬಂಧುಗಳೇ, ಭಗವದ್ಗೀತೆ ನಮ್ಮ ಹಿಂದೂ ಸನಾತನ ಧರ್ಮದ ಬಹಳ ಪುಣ್ಯ ಪುಸ್ತಕ ಭಗವದ್ಗೀತೆ. ಈ ಹೊತ್ತಗೆಯ ಇದೊಂದು ಅದೃಷ್ಟಶಾಲಿ ಈ ಕಾರ್ಯಕ್ರಮದಲ್ಲಿ ಭಾಗವಹಿಸಿದಂತಹವರು ಅದೃಷ್ಟಶಾಲಿಗಳು. This Bhagavad Gita for All book has beautiful translations in Hindi and English. Each shlok comes with a QR code. You can just scan the code and you get these surreal Sri Krishna videos explaining how to apply the Gita's wisdom in everyday life. कोई भी परेशानी हो और if I'm looking for direction, मेरे लिए इन सब का एक ही solution है, भगवद गीता फॉर ऑल ऐप. हर श्लोक के लिए एक वीडियो है और हर वीडियो के 6 पार्ट्स है. The book itself is so beautiful, filled with illustrations, unique mandala designs and has gold gilded edges. But beyond its beauty, when I sit with it in my mandir, there's a moment of stillness. It feels like I'm aligned with my truest self. So Monkey, did you chat with Sri Krishna or not? Of course I did. Krishan Bhagwan knows me better than anyone else. I ask him about my daily thoughts, issues, and he provides me with personalized solutions and also suggests which shlok video to watch. Being able to understand the Gita through this video-based book has been the biggest blessing to our family. So this Diwali, gift something that is truly meaningful. Gift your loved ones this beautiful Bhagavad Gita for all. आप मेरा प्रेम सहित स्वागत तो करेंगे ना? ಬಂಧುಗಳೇ, ಇಂದಿನ ಕಾರ್ಯಕ್ರಮದಲ್ಲಿ ಆಗಮಿಸಿದಂತಹ ಎಲ್ಲರಿಗೂ ಸರ್ವರಿಗೂ ಕೃತಜ್ಞತೆಗಳನ್ನು ಸಲ್ಲಿಸುತ್ತಾ ಇದ್ದೇವೆ. ಆದರೆ ಒಬ್ಬರು ಮಾತ್ರ ಅದೃಷ್ಟ ವ್ಯಕ್ತಿಯಾಗಿರುತ್ತಾರೆ, ಅದೃಷ್ಟಶಾಲಿಯಾಗಿರುತ್ತಾರೆ. ಇಂದಿನ ಆ ಸಂಖ್ಯೆ ಯಾರ ಜೀವನದ ಅದೃಷ್ಟಕ್ಕೆ ಒಲಿದಿದೆ ಅನ್ನುವಂತಹ ಈ ಕಾತುರ ನಮಗೆಲ್ಲ ಇದೆ. ಅಂಕೆಯನ್ನು ಹೇಳ್ತಾ ಇದ್ದೇನೆ, ದಯವಿಟ್ಟು ಗಮನಿಸಿ. ಮಧ್ಯದಲ್ಲಿ 7 ಎದ್ದೇಳು ಅದೃಷ್ಟಶಾಲಿಯೇ. ಮಧ್ಯದ ಅಂಕೆ 7, ನೀ 7 ಅದೃಷ್ಟಶಾಲಿಯೇ. ಕೊನೆಯ ಅಂಕೆ 8, ಕೊನೆಯ ಸಂಖ್ಯೆ 8, ಆದರೆ ಪ್ರಾರಂಭದ ಅಂಕೆ ಬರೀ 0. 0, 7, 8 ಅದೃಷ್ಟಶಾಲಿ ಈ ವೇದಿಕೆಗೆ ಆಗಮಿಸಬೇಕಾಗಿ ವಿನಂತಿಯನ್ನ ಮಾಡುತ್ತಾ ಇದ್ದೇನೆ. ಈ ಇಂದಿನ ಒಂದು ಅಮೂಲ್ಯವಾದ ಬಹುಮಾನ ಭಗವದ್ಗೀತೆ, ಈ ಒಂದು ಹೊತ್ತಗೆಯನ್ನ ಇಂದಿನ ಅಭ್ಯಾಗತರಾದಂತಹ ರೋಟೇರಿಯನ್ MD ಪ್ರಕಾಶ್ ಕಾರಂತ್ ತಾವು ದಯವಿಟ್ಟು ಅದೃಷ್ಟಶಾಲಿಗೆ ಹಸ್ತಾಂತರಿಸಬೇಕಾಗಿ ವಿನಂತಿಯನ್ನ ಮಾಡುತ್ತಾ ಇದ್ದೇನೆ. ಅದೃಷ್ಟಶಾಲಿ 0, 7, 8 ಯಾರು ಇಲ್ಲವಾ? ಯಾರೂ ಇಲ್ಲದಿದ್ದರೆ ಅದನ್ನ ಇನ್ನೊಂದು ಅದೃಷ್ಟಶಾಲಿಯನ್ನ ಆಯ್ಕೆ ಮಾಡಲಾಗುವುದು. ದಯವಿಟ್ಟು ಗಮನಿಸಿ. ಯಾರು ಈ ಸಭಾಂಗಣದ ಒಳಗೆ ಉಪಸ್ಥಿತಿ ಇಲ್ಲದಿದ್ದಲ್ಲಿ ನಾವು ಅದೃಷ್ಟ ಶಾಲಿಯನ್ನ ಪುನರಾಯ್ಕೆ ಮಾಡೋದು. ಯಾಕಂತ ಹೇಳಿದ್ರೆ ಅಮೂಲ್ಯವಾದ ಪುಸ್ತಕವನ್ನ ಈ ರಜತ ಸಂಭ್ರಮದ ಈ ಸುಸಂದರ್ಭದಲ್ಲಿ ನಾವು ಖಂಡಿತವಾಗಿಯೂ ಅರ್ಹ ವ್ಯಕ್ತಿಗಳಿಗೆ ಇದನ್ನ ನಾವು ಹಸ್ತಾಂತರಿಸಲೇಬೇಕು. ಹಾಗಾಗಿ ನನ್ನದಂತೂ ಇಲ್ಲ, ನಾನು ಹೆಸರು ಹಾಕಿದ್ದೆ, ಹಾಗಾಗಿ ನನ್ನ ಅದೃಷ್ಟ ಅದರಲ್ಲಿ ಇಲ್ಲ. ಕೇವಲ ಇದು ಸಂಖ್ಯೆ ಮಾತ್ರ ಉಂಟು. ಹಾಗಾಗಿ ಅದೃಷ್ಟಶಾಲಿಯ ಪುನರಾಯ್ಕೆ ಇದು. ನಿಜವಾದ ಅದೃಷ್ಟಶಾಲಿ, ನಿಜವಾದ ಅದೃಷ್ಟ ವ್ಯಕ್ತಿ ಇದು. ವಿಶೇಷ 2025 ಈ ರಜತ ಸಂಭ್ರಮದ ಅದೃಷ್ಟ ವ್ಯಕ್ತಿ 100 ಕಾಲ ಈ ನೆನಪಿನಂಗಳದಲ್ಲಿ ಉಳಿಯುವಂಥದ್ದು. ಕೊನೆಯ ಸಂಖ್ಯೆ 4,
ಕೊನೆಯ ಸಂಖ್ಯೆ 4, ಮಧ್ಯದ ಸಂಖ್ಯೆ 4, ಮೊದಲ ಸಂಖ್ಯೆ 0. 044 ಅದೃಷ್ಟಶಾಲಿ. 044 ಅದೃಷ್ಟಶಾಲಿ. ಇಂದಿನ ಅದೃಷ್ಟಶಾಲಿಗಳು UV ಶಾಸ್ತ್ರಿಗಳು. ಇಂದಿನ ಈ ಹೊತ್ತಗೆಯನ್ನ ಇಂದಿನ ಮುಖ್ಯ ಅಭ್ಯಾಸಕರಾದಂತಹ PDG ರೋಟೇರಿಯನ್ MD ಪ್ರಕಾಶ್ ಕಾರಂತ್ ತಾವು ಇದನ್ನ ಬಿಡುಗಡೆಗೊಳಿಸಿ ಈ ಭಗವದ್ಗೀತೆಯ ಪುಸ್ತಕವನ್ನ ಮೌಲ್ಯಾಧಾರಿತ ಅಮೂಲ್ಯವಾದಂತಹ ಈ ಒಂದು ಬಹುಮಾನ ಇದನ್ನ ಹಸ್ತಾಂತರಿಸಬೇಕಾಗಿ ವಿನಂತಿಯನ್ನ ಮಾಡುತ್ತಾ ಇದ್ದೇವೆ. ರೋಟರಿ ಕ್ಲಬ್ ಮಂಗಳೂರು ಪೂರ್ವ ಅನ್ನುವಂಥದ್ದು ನಮಗೆ ನೆರಳಾಗಿ ಆಶ್ರಯವನ್ನ ನೀಡಿದಂತಹ ಸಂಸ್ಥೆ. ರೋಟರಿ ಸಮುದಾಯ ದಳದ ಈ ರಜತ ಸಂಭ್ರಮದ ದಿನದಂದು ರೋಟರಿ ಕ್ಲಬ್ ಪೂರ್ವದ ಈ ಒಂದು ಸದಸ್ಯರಿಗೆ ಒಲಿದ ಸೌಭಾಗ್ಯ ಇದು. ಸೌಭಾಗ್ಯ ಇದು ಸೌಭಾಗ್ಯ. ಸೇವಾ ಸಮುದಾಯ ದಳದ ರಜತ ಸಂಭ್ರಮ. ಅದೇ ರೀತಿ ಎಲ್ಲರ ಹಸ್ತದಲ್ಲಿ ಆ ಕೌಂಟರ್ ಅಲ್ಲಿ ದೊರೆತಂತಹ ಈ ಕ್ಯಾಶ್ ಬ್ಯಾಕ್ ವೋಚರ್ 2,000 ರೂಪಾಯಿ ಮೌಲ್ಯವಿರುವಂತಹ ವೋಚರ್. ಇದರಲ್ಲಿ ನಿಮಗೆ ಡಿಸ್ಕೌಂಟು ಸಿಗ್ತದೆ ಈ ವೋಚರ್ ಅಲ್ಲಿ. ಮತ್ತೆ ಭಗವದ್ಗೀತೆ ಪುಸ್ತಕ ಕೂಡ ಎಲ್ರಿಗೂ ಡಿಸ್ಕೌಂಟ್ ಅಲ್ಲಿ ದೊರೆಯುತ್ತದೆ ಈ ವೋಚರ್ ಅನ್ನು ಇಟ್ಕೊಂಡು ಹೋದ್ರೆ. ಈ ಬಹುಮಾನವನ್ನು ಸ್ವೀಕರಿಸಿದಂತಹ UL ಶಾಸ್ತ್ರಿ ಅವರಿಗೆ ಧನ್ಯವಾದಗಳು ಸರ್, ವಂದನೆಗಳು. ಬಂಧುಗಳೇ, ನಮ್ಮ ಈ ಕಾರ್ಯಕ್ರಮದಲ್ಲಿ ತಾವು ನಮ್ಮ ಸಂಸ್ಥೆಯ ಸುದೀರ್ಘ ಪಯಣದ ಚಿತ್ರವನ್ನು ನೋಡಿದಿರಿ, ಆನಂದಿಸಿದಿರಿ. 13-14 ನಿಮಿಷದ ಕಾಲ ಆ ಒಂದು ಚಿತ್ರಣ ಬಹಳ ವಿಭಿನ್ನವಾಗಿ ಮೂಡಿ ಬಂದಿದೆ. ಈ ಸಂದರ್ಭದಲ್ಲಿ ನಾನು ಒಂದು ಮಾತು ಹೇಳಲಿಕ್ಕೆ ಅನಿಸ್ತೀನಿ. ಯಾಕೆಂದರೆ ಇದು ನನ್ನ ಅದೃಷ್ಟವೋ ಆಗಲೇಬೇಕಿತ್ತು. ಯಾಕೆಂದರೆ ಈ ರೋಟ್ರಿ ಅಂತ ಹೇಳುವ ರೋಟ್ರಿ ಮಂಗಳೂರು ಈಸ್ಟನ್ನು ಸ್ಥಾಪನೆ ಮಾಡಿ ಇಲ್ಲಿಯವರೆಗೆ ನಡೆಸಿಕೊಂಡು ಬಂದು ಈ ಒಂದು ಸುದೀರ್ಘವಾದ ಇದರಲ್ಲಿ RCC ಅಂತವನ್ನು ತಯಾರು ಮಾಡಿಕೊಂಡು ಜನದ ಮನಸ್ಸಿನಲ್ಲಿ ಗೆಲ್ಲುವಂಥ ಎಲ್ಲ ಕಾರ್ಯಕ್ರಮ ನೀಡುವಂಥ ಆ ಶ್ರೀಕೃಷ್ಣ ಭಗವಾನ್ ಆಶೀರ್ವಾದದಿಂದ ಅದು ನಮ್ಮ ಕ್ಲಬ್ಬಿನ ರೋಟರಿ ಕ್ಲಬ್ಬಿನ ಮೆಂಬರಿಗೇ ಬಂದಿದೆ. ಅದು ದ ಚಾರ್ಟರ್ ಪ್ರೆಸಿಡೆಂಟ್, ಸೆಕೆಂಡ್ ಪ್ರೆಸಿಡೆಂಟ್ ಆಫ್ ರೋಟರಿ ಕ್ಲಬ್ ಆಫ್ ಗೆ ಬಂದಿದೆ ಅಂತ ಹೇಳಿದ್ರು ಸುಖ. ಯು ಶುಡ್ ಬಿ ಪ್ರೌಡ್ ಆಫ್ ಇಟ್. ಥ್ಯಾಂಕ್ ಯು ವೆರಿ ಮಚ್. ಧನ್ಯವಾದಗಳು ಸರ್. ಬಂಧುಗಳೇ, ನಮ್ಮ ಸಂಸ್ಥೆಯ ಸುದೀರ್ಘ ಪಯಣದ ಚಿತ್ರವನ್ನು ನೋಡಿದಿರಿ, ಆಲಿಸಿದಿರಿ. ಈ ಒಂದು ವಿಭಿನ್ನವಾದ ಆ ದೃಶ್ಯ ಮಾಧ್ಯಮದಲ್ಲಿ ಪ್ರಸಾರಗೊಂಡಂತಹ ಒಂದು ಚಿತ್ರಣಕ್ಕೆ ಕಂಠದಾನವನ್ನು ಮಾಡಿದವರು ಕನಸು ಮಾರಾಟಕ್ಕಿದೆ ಚಿತ್ರದ ನಿರ್ದೇಶಕರಾದಂತಹ ಶ್ರೀಯುತ ಸ್ಮಿತೇಶ್ ಬಾರ್ಯ. ಅದೇ ರೀತಿ ಆ ಒಂದು ಚಿತ್ರಣಕ್ಕೆ ಸಂಕಲನವನ್ನು ಮಾಡಿದವರು ರಾಜ್ಯದಲ್ಲಿ ರೀಲ್ಸ್ ಸ್ಪರ್ಧೆಯಲ್ಲಿ 50,000 ರೂಪಾಯಿ ನಗದು ಬಹುಮಾನವನ್ನು ವಿಜೇತರಾದಂತಹ ದೀಕ್ಷಿತ್ ಧರ್ಮಸ್ಥಳ ಅನ್ನುವರಂತ ಇವರ ಕೈಚಳಕದಲ್ಲಿ ಮೂಡಿ ಬಂದಂತಹ ನಮ್ಮ ಸುದೀರ್ಘ ಪಯಣದ ಚಿತ್ರಣ ಸ್ವಯಂ ಪ್ರಭಾ ಎಂಟರ್ಟೈನ್ಮೆಂಟ್ ಆ್ಯಂಡ್ ಈ ಕುಡ್ಲ ಈ ಸಂಸ್ಥೆಯು ನಮಗೆ ಮಾಡಿಕೊಟ್ಟಿದೆ. ಆ ಸಂಸ್ಥೆಯ ಎಲ್ಲರಿಗೂ ನಾವು ಈ ಸಂದರ್ಭದಲ್ಲಿ ಕೃತಜ್ಞತೆಯನ್ನ ಮಾಡಿದ್ದೇವೆ. ಅದೇ ರೀತಿ ನಾವು ರಜತ ಸಂಭ್ರಮ 2025-26 ಈ ಒಂದು ಕಾರ್ಯಕ್ರಮದಲ್ಲಿ ತಾವು ಆಗಾಗಲೇ ಆಲಿಸಿದ್ದೀರಿ ಗಾನ ಸಿಂಚನವನ್ನು. ಈ ಒಂದು ಪದ್ಯಕ್ಕೆ ಸಾಹಿತ್ಯವನ್ನು ಬರೆದಿದ್ದಾರೆ ಜಯದೇವ್ ಕೊಲ್ಯ. ಅದೇ ರೀತಿ ಕಂಠದಾನವನ್ನ ಮಾಡಿದವರು ತೆಂಕುತಿಟ್ಟಿನ ಪ್ರಸಿದ್ಧ ಯುವ ಭಾಗವತರಾದಂಥ ಯಕ್ಷಗಾನ ಭಾಗವತರಾದಂಥ ಶ್ರೀಯುತ ಧೀರಜ್ ರೈ ಸಂಪಾಜೆ. ಇವರಿಗೂ ನಾವು ಈ ಸಂದರ್ಭದಲ್ಲಿ ಕೃತಜ್ಞತೆಯನ್ನ ಸಲ್ಲಿಸುತ್ತಾ ಇದ್ದೇವೆ. ಬಂಧುಗಳೇ, ಇಂದಿನ ಕಾರ್ಯಕ್ರಮದಲ್ಲಿ ದಾಸ ಸಂಕೀರ್ತನೆಯ ಕಾರ್ಯಕ್ರಮವನ್ನು ನೀಡಿ ನಮ್ಮನ್ನೆಲ್ಲ ಮನರಂಜಿಸಿದಂತಹ ಕುಮಾರಿ ನಿಸ್ವನ ಶೆಟ್ಟಿ ತಾವು ವೇದಿಕೆಗೆ ಆಗಮಿಸಿ ಸ್ಮರಣಿಕೆಯನ್ನ ಸ್ವೀಕರಿಸಬೇಕಾಗಿ ವಿನಂತಿಯನ್ನು ಮಾಡುತ್ತಾ ಇದ್ದೇನೆ. ಕುಮಾರಿ ನಿಸ್ವನ ಶೆಟ್ಟಿ ತಾವು ವೇದಿಕೆಗೆ ಆಗಮಿಸಬೇಕಾಗಿ ವಿನಂತಿಯನ್ನ ಮಾಡುತ್ತಾ ಇದ್ದೇನೆ. ಅದೇ ರೀತಿ ಕಾರ್ಯಕ್ರಮದ ಪ್ರಥಮತಃವಾಗಿ ಪ್ರಾರ್ಥನೆಯನ್ನು ಮಾಡಿದಂತಹ ಕುಮಾರಿ ಚಿನ್ಮಯ್ ಕೋಟೆ ಅಂತ ತಾವು ಕೂಡ ವೇದಿಕೆಗೆ ಆಗಮಿಸಿ ಒಂದು ನಮ್ಮ ಸ್ಮರಣಿಕೆಯನ್ನ ಸ್ವೀಕರಿಸಬೇಕಾಗಿ ವಿನಂತಿಯನ್ನ ಮಾಡುತ್ತಾ ಇದ್ದೇನೆ. ದಯವಿಟ್ಟು ಕುಮಾರಿ ನಿಸ್ವನ ಶೆಟ್ಟಿ ಅವರ ಪೋಷಕರು ಇದ್ರು
ಆ ಒಂದು ಸ್ಮರಣಿಕೆಯನ್ನು ಸ್ವೀಕರಿಸಬೇಕು, ಅಥವಾ ಮನೆಯವರಿದ್ರು ಸ್ಮರಣಿಕೆಯನ್ನು ಸ್ವೀಕರಿಸಬೇಕಾಗಿ ವಿನಂತಿ. ಕುಮಾರಿ ಚಿನ್ಮಯ ಕೋಟ್ಯಾನ್ ತಾವು ವೇದಿಕೆಗೆ ಬರಬೇಕು, ಇಲ್ಲಂತ ಹೇಳಿದ್ರೆ ಅವರ ಪೋಷಕರಿದ್ದಾರೆ. ತಾವು ವತ್ಸಲ ಮೇಡಮ್ ತಾವು ಸ್ವೀಕರಿಸಬೇಕಾಗಿ ವಿನಂತಿ. ನಾವು ನಿಮಗಾಗಿ ನೀವು ನಮಗಾಗಿ ಸೇವಾ ಭಾವವೇ ಬಂಧುಗಳೇ, ಇಂದಿನ ಕಾರ್ಯಕ್ರಮದಲ್ಲಿ ಅತಿಥಿಗಳಾಗಿ ಅಭ್ಯಾಗತರಾದಂತಹ ಶ್ರೀ NG ಮೋಹನ್ ಸರ್ ಇವರಿಗೆ ನಮ್ಮ ರೋಟರಿ ಸಮುದಾಯ ದಳದ ಅಧ್ಯಕ್ಷರಾದಂಥ ಶ್ರೀಯುತ ಸೀತಾರಾಮ್ S ಕರ್ಕೇರ ಇವರು ಸ್ಮರಣಿಕೆಯನ್ನ ನೀಡಿ ಗೌರವಿಸಬೇಕಾಗಿ ವಿನಂತಿಯನ್ನ ಮಾಡುತ್ತಾ ಇದ್ದೇವೆ. ಅದೇ ರೀತಿ ಇನ್ನೋರ್ವ ಮುಖ್ಯ ಅಭ್ಯಾಗತರು PDG ರೋಟೇರಿಯನ್ MD ಪ್ರಕಾಶ್ ಕಾರಂತ್ ಇವರಿಗೂ ಸ್ಮರಣಿಕೆಯನ್ನ ನೀಡಿ ಗೌರವಿಸಬೇಕಾಗಿ ವಿನಂತಿಯನ್ನ ಮಾಡುತ್ತಾ ಇದ್ದೇವೆ. ಅದೇ ರೀತಿ ರೋಟರಿ ಕ್ಲಬ್ ಮಂಗಳೂರು ಪೂರ್ವದ ಕಾರ್ಯದರ್ಶಿ ಆಗಿರತಕ್ಕಂತಹ ರೋಟೇರಿಯನ್ ಧೀರಜ್ ಶೆಟ್ಟಿ ಇವರಿಗೂ ನಮ್ಮ ಅಧ್ಯಕ್ಷರು ನೆನಪಿನ ಸ್ಮರಣಿಕೆಯನ್ನ ನೀಡಿ ಗೌರವಿಸಬೇಕಾಗಿ ವಿನಂತಿಯನ್ನ ಮಾಡುತ್ತಾ ಇದ್ದೇನೆ. ರಜತ ವರ್ಷವಿದ ರೋಟರಿ ಸೇವಾದಳ ಕೊಲ್ಯ ಸೋಮೇಶ್ವರಕ್ಕೆ. ರಜತ ವರ್ಷವಿದ ರೋಟರಿ ಸೇವಾದಳ ಕೊಲ್ಯ. ಗೌರವಾನ್ವಿತ ಅಭ್ಯಾಗತರಿಗೆ ಕೃತಜ್ಞತೆಗಳನ್ನ ಸಲ್ಲಿಸುತ್ತಾ ರೋಟರಿ ಸಮುದಾಯ ದಳ ಕೊಲ್ಯ ಸೋಮೇಶ್ವರ ರಜತ ಸಂಭ್ರಮ 2025-26 ಈ ವರ್ಷದ ಕಾರ್ಯದರ್ಶಿಯಾದಂತಹ ಜಯದೇವ್ ಕೊಲ್ಯ ಇವರಿಂದ ವಂದನಾರ್ಪಣೆ. ಮಾನ್ಯ ಅಧ್ಯಕ್ಷರೇ, ವೇದಿಕೆಯಲ್ಲಿರುವ ಮುಖ್ಯ ಅತಿಥಿಗಳೇ, ರೋಟರಿ ಸಹೋದರ ಸಹೋದರಿಯರೇ ಮತ್ತು ಪ್ರೀತಿಯ ಅತಿಥಿ ವೃಂದವರೇ, ರೋಟರಿ ಸಮುದಾಯ ದಳ ಕೊಲ್ಯ ಸೋಮೇಶ್ವರ ರಜತ ಸಂಭ್ರಮ 2025-26 ಕಾರ್ಯಕ್ರಮವನ್ನು ಯಶಸ್ವಿಯಾಗಿ ನೆರವೇರಿಸಲು ಸಹಕರಿಸಿದ ಪ್ರತಿಯೊಬ್ಬರಿಗೂ ಹೃದಯಪೂರ್ವಕ ಧನ್ಯವಾದಗಳನ್ನು ಅರ್ಪಿಸುತ್ತಾ ಈ ಧನ್ಯವಾದ ಭಾಷಣವನ್ನು ಆರಂಭಿಸುತ್ತೇನೆ. ಮೊದಲಿಗೆ ಈ ಸಮಾರಂಭಕ್ಕೆ ಆಗಮಿಸಿ ನಮ್ಮ ಕಾರ್ಯಕ್ರಮದಲ್ಲಿ ಗೌರವ ಹೆಚ್ಚಿಸಿದ ಮುಖ್ಯ ಅತಿಥಿಗಳಾದ ಶ್ರೀ NG ಮೋಹನ್ ರವರಿಗೆ ಹಾಗೂ PDG ರೋಟೇರಿಯನ್ MD ಪ್ರಕಾಶ್ ಕಾರಂತ್ ಎಸ್ಟರ್ನ್ ರೀಜನಲ್ ಪಬ್ಲಿಕ್ ಇಮೇಜ್ ಕೋಆರ್ಡಿನೇಟರ್ ಅವರಿಗೆ ನಮ್ಮ ಸಮುದಾಯದ ಪರವಾಗಿ ಹೃತ್ಪೂರ್ವಕವಾದ ಧನ್ಯವಾದವನ್ನು ಅರ್ಪಿಸುತ್ತೇನೆ. ಹಾಗೂ ನಮ್ಮ ಆಹ್ವಾನವನ್ನು ಸ್ವೀಕರಿಸಿ ಈ ಸಮಾರಂಭಕ್ಕೆ ಆಗಮಿಸಿದ ರೋಟೇರಿಯನ್ ರಾಘವೇಂದ್ರ ನೆಲ್ಲಿಕಟ್ಟೆ ಅಧ್ಯಕ್ಷರು ರೋಟರಿ ಕ್ಲಬ್ ಮಂಗಳೂರು ಪೂರ್ವ ಇವರಿಗೆ ಸಹ ನಮ್ಮ ಧನ್ಯವಾದಗಳನ್ನು ಅರ್ಪಿಸುತ್ತೇನೆ. ಇದೇ ರೀತಿ ರೋಟೇರಿಯನ್ ಆನಂದ್ ಶೆಟ್ಟಿ ಡಿಸ್ಟ್ರಿಕ್ಟ್ ಚೇರ್ಮನ್ RCC RA ಡಿಸ್ಟ್ರಿಕ್ಟ್ 3181 ಹಾಗೂ ರೋಟೇರಿಯನ್ ಧೀರಜ್ ಶೆಟ್ಟಿ ಕಾರ್ಯದರ್ಶಿ ರೋಟರಿ ಕ್ಲಬ್ ಮಂಗಳೂರು ಪೂರ್ವ ಅವರ ಸಹಕಾರ ಬೆಂಬಲಕ್ಕಾಗಿ ಕೃತಜ್ಞತೆಯನ್ನು ಸಲ್ಲಿಸುತ್ತೇನೆ. ಹಾಗೂ ನಮ್ಮ ಸಮುದಾಯದ ಮಾರ್ಗದರ್ಶಕರಾಗಿ ಸದಾ ನಮ್ಮೊಳಗೆ ಹೊಂದಿಗಿರುವ ರೋಟೇರಿಯನ್ ಜಯಕುಮಾರ್ ಕೊಲ್ಯ ಅವರಿಗೆ ವಿಶೇಷವಾದ ಧನ್ಯವಾದವನ್ನು ಅರ್ಪಿಸುತ್ತೇನೆ. ಹಾಗೂ ಇಂದಿನ ಸಾಂಸ್ಕೃತಿಕ ಕಾರ್ಯಕ್ರಮವನ್ನು ಸಾರ್ಥಕತೆಯನ್ನು ಇನ್ನಷ್ಟು ಹೆಚ್ಚಿಸಿದ ಕುಮಾರಿ ನಿಸ್ವಾನ ಮತ್ತು ಅವರ ತಂಡಕ್ಕೆ ಧನ್ಯವಾದವನ್ನು ಅರ್ಪಿಸುತ್ತೇನೆ. ನಮ್ಮ ಪ್ರೀತಿಯ ರಜತ ಸನ್ಮಾನವನ್ನು ಸ್ವೀಕರಿಸಿದ ರೋಟರಿ ಕ್ಲಬ್ ಮಂಗಳೂರು ಪೂರ್ವದ ಎಲ್ಲ ಅಧ್ಯಕ್ಷರುಗಳಿಗೆ ವಿಶೇಷವಾಗಿ ಕೃತಜ್ಞತೆಗಳನ್ನು ಅರ್ಪಿಸುತ್ತಿದ್ದೇನೆ. ಕಾರ್ಯಕ್ರಮವನ್ನು ಸುವ್ಯವಸ್ಥಿತವಾಗಿ ನಡೆಸಿದ ಎಲ್ಲ ಕಾರ್ಯಕಾರಿ ಸಮಿತಿ ಸದಸ್ಯರಿಗೆ ತನ್ನ ಹೃತ್ಪೂರ್ವಕವಾದ ಅಭಿನಂದನೆಗಳನ್ನು. ಈ ರಜತ ಸಂಭ್ರಮವನ್ನು ಯಶಸ್ವಿಯಾಗಿ ರೂಪಿಸಲು ದಿನರಾತ್ರಿ ಶ್ರಮಿಸಿದ ನಮ್ಮ ರೋಟರಿ ಸಮುದಾಯದ ದಳದ ಎಲ್ಲ ಸದಸ್ಯರಿಗೂ ಧನ್ಯವಾದವನ್ನು ಅರ್ಪಿಸುತ್ತೇನೆ. ಈ ರಜತ ಸಂಭ್ರಮಕ್ಕೆ ಸುಮಾರು 25 ವರ್ಷಗಳಿಂದ ಸತತವಾಗಿ ನಮ್ಮನ್ನು ಹುರಿದುಂಬಿಸಿ ಈ ಸಂಭ್ರಮಕ್ಕೆ ಕಾರಣಕರ್ತರಾದ ರೋಟರಿ ಕ್ಲಬ್ ಮಂಗಳೂರು ಪೂರ್ವದ ಎಲ್ಲ ಅಧ್ಯಕ್ಷರುಗಳಿಗೂ ಹಾಗೂ ಸದಸ್ಯರಿಗೂ ಕುಟುಂಬದ ಸದಸ್ಯರಿಗೂ ಧನ್ಯವಾದವನ್ನು ಅರ್ಪಿಸುತ್ತೇನೆ. ಪ್ರಾರ್ಥನೆಯನ್ನು ಹಾಡಿದಂಥ ಕುಮಾರಿ ಚಿನ್ಮಯ್ ಇವರಿಗೆ ಸಹ ಧನ್ಯವಾದವನ್ನು ಅರ್ಪಿಸುತ್ತಿದ್ದೇನೆ. ನಮ್ಮ ಈ ಕಾರ್ಯಕ್ರಮಕ್ಕೆ ಸೌಂಡ್ಸ್ನ ಒದಗಿಸಿದ AR ಎಲೆಕ್ಟ್ರಿಕಲ್ಸ್ ಮ್ಯಾಂಗ್ಳೂರು ಇವರಿಗೆ ಸಹ ಧನ್ಯವಾದವನ್ನು ಅರ್ಪಿಸುತ್ತಿದ್ದೇನೆ. ನಮ್ಮೊಂದಿಗೆ ಈ ಸುಂದರ ಕಾರ್ಯಕ್ರಮವನ್ನು ಲೈವ್ ಮುಖಾಂತರ ನೇರ ಪ್ರಸಾರ ಮಾಡಿದ ಮೈ ಮಂಗಳೂರು ಮತ್ತು ಕೃಷ್ಣ ಫಾರ್ ಆಲ್ ಚಾನೆಲ್ನ ನನ್ನ ಸಹೋದ್ಯೋಗಿಯಾದ ಮುಖ್ಯಸ್ಥರ ಸುಹಾಸ್ ರಾವ್ ಅವರಿಗೆ ಸಹ ನನ್ನ ಧನ್ಯವಾದವನ್ನು ಅರ್ಪಿಸುತ್ತಿದ್ದೇನೆ. ಹಾಗೂ ರೋಟರಿ ಸಮುದಾಯ ದಳದ ಪ್ರಾಸ್ತಾವಿಕ ನುಡಿಯ ವಿಡಿಯೋವನ್ನು ಬಹಳ ಸುಂದರವಾಗಿ ಮಾಡಿಕೊಟ್ಟಂತಹ ಸ್ವಯಂ ಪ್ರಭಾ ಎಂಟರ್ಟೈನ್ಮೆಂಟ್ ಮಂಗಳೂರು ಇವರಿಗೆ ಸಹ ವಂದನೆಯನ್ನು ಅರ್ಪಿಸುತ್ತಿದ್ದೇನೆ. ರೋಟರಿ ಶೀರ್ಷಿಕೆ ಗೀತೆಯನ್ನು ಮಾಡಿಕೊಟ್ಟಂತಹ ಶ್ರೀ ಧೀರಜ್ ರೈ ಅವರಿಗೂ ಧನ್ಯವಾದವನ್ನು ಅರ್ಪಿಸುತ್ತಿದ್ದೇನೆ. ಬಹಳ ಸುಂದರವಾಗಿ ಕಾರ್ಯಕ್ರಮ ನಡೆಸಿಕೊಳ್ಳಲು ಈ ಸಭಾಂಗಣ ಒದಗಿಸಿಕೊಟ್ಟಂತಹ ಹೋಟೆಲ್ ಪರಿವಾರ ರೆಸಿಡೆನ್ಸಿ ಮಾಲಕರಿಗೂ ಇಲ್ಲಿನ ಸಿಬ್ಬಂದಿ ವರ್ಗದವರಿಗೂ ಹೃತ್ಪೂರ್ವಕವಾದ ಧನ್ಯವಾದವನ್ನು ಅರ್ಪಿಸುತ್ತಿದ್ದೇನೆ. ಈ
ಈ ರಜತ ಸಂಭ್ರಮವನ್ನು ವಿಡಿಯೋವನ್ನು ಚಿತ್ರೀಕರಿಸಿದ ಹೊಸಕೊರಲಿನ ನಮ್ಮವರಾದ ಶ್ರೀ ವಿದ್ಯಾಧರ್ ಶೆಟ್ಟಿ ಹಾಗೂ ಅವರ ತಂಡಕ್ಕೆ ಧನ್ಯವಾದವನ್ನು ಅರ್ಪಿಸುತ್ತಿದ್ದೇನೆ. ಈ ಕಾರ್ಯಕ್ರಮದ ಫೋಟೋಗಳನ್ನು ಚಿತ್ರೀಕರಿಸಿದ ಶ್ರೀ ಕಿರಣ್ ಅವರಿಗೆ ಸಹ ಧನ್ಯವಾದವನ್ನು ಅರ್ಪಿಸುತ್ತಿದ್ದೇನೆ. ಈ ಕಾರ್ಯಕ್ರಮ ನಡೆಸಲು ತನು ಮನು ಧನಗಳಿಂದ ನೀಡಿದ ಎಲ್ಲರಿಗೂ ಹಾಗೂ ಪರೋಕ್ಷವಾಗಿ ಸಹಕರಿಸಿದ ಎಲ್ಲರಿಗೂ ಧನ್ಯವಾದವನ್ನು ಅರ್ಪಿಸುತ್ತಿದ್ದೇನೆ. ಈ ರಜತ ಸಂಭ್ರಮದ ಕಾರ್ಯಕ್ರಮವನ್ನು ಬಹಳ ಸುಂದರವಾಗಿ ನಿರೂಪಣೆ ಮಾಡಿದ ರಜತ ಸಂಭ್ರಮದ ಸಂಚಾಲಕರಾದ ಶ್ರೀ ಕುಸುಮಾಕರ್ ಕುಂಪಲ ಇವರಿಗೆ ಸಹ ಧನ್ಯವಾದವನ್ನು ಅರ್ಪಿಸುತ್ತಿದ್ದೇನೆ. ಕೊನೆಯಲ್ಲಿ ಇಂದು ಇಲ್ಲಿ ಉಪಸ್ಥಿತರಾಗಿ ನಮ್ಮ ಸಂಭ್ರಮಕ್ಕೆ ಅರ್ಥ ತುಂಬಿದ ಎಲ್ಲ ಆತ್ಮೀಯ ಅತಿಥಿಗಳಿಗೆ ಮತ್ತೊಮ್ಮೆ ಧನ್ಯವಾದಗಳನ್ನು ಅರ್ಪಿಸುತ್ತಾ ಈ ಧನ್ಯವಾದ ಭಾಷಣವನ್ನು ಮುಕ್ತಾಯಗೊಳಿಸುತ್ತಿದ್ದೇನೆ. ಜೈ ರೋಟರಿ. ರಜತ ಸಂಭ್ರಮ 2025-26 ಈ ಸುಂದರ ಕಾರ್ಯಕ್ರಮದ ವಂದನಾರ್ಪಣೆಯನ್ನು ಮಾಡಿದಂತಹ ನಮ್ಮ ಕಾರ್ಯದರ್ಶಿ ಚೈತೇವ್ ಕೊಲ್ಯ ತಮಗೂ ವಂದನಾರ್ಪಣೆಯನ್ನು ಮಾಡುತ್ತಿದ್ದೇನೆ. ಇದಕ್ಕೆ ಅಧ್ಯಕ್ಷರು ಸಭೆಯನ್ನು ಮುಂದೂಡುವುದು. ವಂದನೆಗಳು ಸರ್.